ಸಾರದ ಗುಣತಾರತಮ್ಯ ಸಂಧಿಯ ಪ್ರವಚನ ನೀಡಿದ BN ವೆಂಕಟೇಶಾಚಾರ್ಯರು ಬಂಧು ಶ್ರೀಪಾದಂಗಳವರಲ್ಲಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ತಿರುಮಲಾಚಾರ್ಯ ಕೂಡ ನಾಳೆ ಪ್ರವಚನ ನೀಡಲಿದ್ದಾರೆ. ಅವರು ಭೀಮಸೇವಿತಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಮಧ್ವಸಂಸೇವ್ಯಂ ನಮಾಮಿ ಜ್ಞಾನಸಿದ್ಧಯೇ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ವಿರಾಜಮಾನರಾದ ಗುರುತ್ರಯರ ಚರಣಕಮಲಗಳಲ್ಲಿ ಅನಂತ ಪ್ರಣಾಮಪೂರ್ವಕ ಸುಮಾಂಜಲಿಗಳನ್ನು ಸಮರ್ಪಿಸಿ ಅವರ ಆದೇಶ ಅನುಗ್ರಹವನ್ನು ಪಡೆದುಕೊಂಡು ನಮ್ಮೆಲ್ಲರ ಪೂರ್ವ ಪುಣ್ಯದ ಫಲ ಇವತ್ತು ಅನೇಕ ಅಪೂರ್ವ ಸಂಗತಿಗಳು ಸಂಪನ್ನವಾದಂತಹ ಸಮಯದಲ್ಲಿದ್ದೇವೆ. ಲೋಕ ಕಲ್ಯಾಣಕಾರಕನಾದ ಪ್ರಭು ಶ್ರೀರಾಮದೇವರ ಸೀತಾರಾಮ ಕಲ್ಯಾಣ ಮಹೋತ್ಸವ, ಪಟ್ಟಾಭಿಷೇಕ ಮಹೋತ್ಸವ, ಶ್ರೀಮದ್ ವ್ಯಾಸರಾಜ ಗುರುಸಾರ್ವಭೌಮರ ಜಯಂತ್ಯುತ್ಸವ, ಶ್ರೀ ಸಂಭವತೀರ್ಥ ಶ್ರೀಪಾದರ ಉತ್ತರಾರಾಧನೆ, ವಿದ್ಯಾಮೂರ್ತಿ ತೀರ್ಥ ಶ್ರೀಪಾದರ ಪೂರ್ವಾರಾಧನೆ, ಇವೆಲ್ಲದರ ಸಮಷ್ಟಿ ಫಲವಾಗಿ ಗುರುಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಸರ್ವಜ್ಞ ಪೀಠಾರೋಹಣ ಶತಮಾನೋತ್ಸವ ಪರ್ವ, ಅದೇ ರೀತಿ ಅವರ ಬೃಂದಾವನ ಪ್ರವೇಶದ ಆರಾಧನಾ ರಚನ ಮಹೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪಿಡಬೇಕಾದ ಅತ್ಯಪೂರ್ವವಾದಂತಹ ವಿಶಿಷ್ಟವಾದ ಘಟ್ಟ ಇವತ್ತಿನ ಎರಡು ಮಠಾಧಿಪತಿಗಳ ಅಪೂರ್ವ ಸಂಗಮ. ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಶ್ರೀ ರಾಮಚಂದ್ರ ತೀರ್ಥ ಗುರುಸಾರ್ವಭೌಮರು ಪಲಿಮಾರು ಮಠದ ಪರಂಪರೆಯಲ್ಲಿ ವಿರಾಜಮಾನರಾದ ಶ್ರೀ ರಾಮಚಂದ್ರ ತೀರ್ಥ ಗುರುಸಾರ್ವಭೌಮರಿಂದ ವೈಷ್ಣವ ದೀಕ್ಷೆಯನ್ನು ಪಡೆದುಕೊಂಡು ಬದರಿ ಕ್ಷೇತ್ರದಲ್ಲಿ ವೈಷ್ಣವ ದೀಕ್ಷೆಯನ್ನು ಪಡೆದು ನಾರಾಯಣ ತೀರ್ಥಾಂಕಿತರಾಗಿ ಭಾರತಾದ್ಯಂತ ಉದ್ದಗಲಗಳಲ್ಲಿ ಇರುವಂತಹ ಆಸ್ತಿಕರಿಗೆ ವೈಷ್ಣವ ದೀಕ್ಷೆ, ಭಾರತೀಯ ದೀಕ್ಷೆಯನ್ನು ಕೊಡ್ತಾ ವಿಶೇಷವಾಗಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜಕ್ಕೆ ವಿಶಿಷ್ಟವಾದ ಶಕ್ತಿಯನ್ನು ಆಧಾನ ಮಾಡಿದಂತಹ ನಾರಾಯಣ ತೀರ್ಥರ ಭವ್ಯ ಪರಂಪರೆ ಶ್ರೀ ಪರ್ತಗಾಳಿ ಗೋಕರ್ಣ ಮಠಾಧೀಶರಾದ ಜೀವೋತ್ತಮ ಪರ್ತಗಾಳಿ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ ಆಗಮನದ ಒಂದು ವಿಶಿಷ್ಟ ಪರ್ವಕಾಲದಲ್ಲಿದ್ದೇವೆ. ಮೂರು ಯತಿಗಳ ಸಂಗಮದಲ್ಲಿ ಅವರಿಂದ ಉಪಾಸಿತನಾದ ಪರಬ್ರಹ್ಮ ಸೀತಾಪತಿ ಶ್ರೀರಾಮದೇವರ ಪಟ್ಟಾಭಿಷೇಕ ನಂತರದ ವಿಶಿಷ್ಟವಾದ ಕಾರ್ಯಕ್ರಮ ದರ್ಬಾರ್. ಲೌಕಿಕವಾದ ದರ್ಬಾರ್ ಅಲ್ಲ, ಇದು ಶಾಸ್ತ್ರೀಯವಾದ ವೈದಿಕ ದರ್ಬಾರ್. ಈ ಸಭೆಯಲ್ಲಿ, ಈ ಕಾರ್ಯಕ್ರಮದಲ್ಲಿ ದೇವರಿಗೆ ನಮ್ಮ ಸೇವೆಯನ್ನು ಅರ್ಪಿಸುವ ಮುಂಚೆ ಶಾಸ್ತ್ರೀಯವಾದ ಆಧ್ಯಾತ್ಮಿಕವಾದ ಬಂಧವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭದಲ್ಲಿ ವೇದ ಪ್ರತಿಪಾದ್ಯನಾದ ಭಗವಂತನ ಉಪಾಸನೆ ವೇದಘೋಷದೊಂದಿಗೆ ಶ್ರೀ ಪಲಿಮಾರು ಮಠದ ವಿದ್ಯಾಪೀಠ ಶ್ರೀ ಯೋಗದೀಪಿಕಾ ಗುರುಕುಲದ ವಿದ್ಯಾರ್ಥಿಯಿಂದ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದೀರ್ಘತಮಾ ಮಾಮತೇಜೋ ಮಾಮತೇಜೋ ದೀರ್ಘತಮಾ ದೀರ್ಘತಮಾ ಮಾಮತೇಜೋ ಜುಜುರ್ವಾನ್ ಜುಜುರ್ವಾನ್ ಮಾಮತೇಜೋ ದೀರ್ಘತಮಾ ದೀರ್ಘತಮಾ ಮಾಮತೇಜೋ ಜುಜುರ್ವಾನ್ ದೀರ್ಘತಮಾ ಇತಿ ದೀರ್ಘತಮಾಃ ಮಾಮತೇಜೋ ಜುಜುರ್ವಾನ್ ಜುಜುರ್ವಾನ್ ಮಾಮತೇಜೋ ಮಾಮತೇಜೋ ಜುಜುರ್ವಾನ್ ದಾಶಮೇ ದಾಶಮೇ ಜುಜುರ್ವಾನ್ ಮಾಮತೇಜೋ ಮಾಮತೇಜೋ ಜುಜುರ್ವಾನ್ ದಾಶಮೇ
जुजुर्वान् दाशमे दाशमे जुजुर्वान् जुजुर्वान् दाशमे युगे युगे दाशमे जुजुर्वान् जुजुर्वान् दाशमे युगे दशमे युगे युगे दाशमे दाशमे युगे युग इति युगे अपामर्थमर्थमपामपामर्थै यतीना यतीनामर्थमपामपामर्थै यतीनाम् अर्थै यतीना यतीनामर्थमर्थै यतीनां ब्रह्मा ब्रह्मा यतीनामर्थमर्थै यतीनां ब्रह्मा यतीनां ब्रह्मा ब्रह्मा यतीना यतीनां ब्रह्मा भवति भवति ब्रह्मा यतीना यतीनां ब्रह्मा भवति ब्रह्मा भवति भवति ब्रह्मा ब्रह्मा भवति साराथिः सारातिर्भवति ब्रह्मा ब्रह्मा भवति साराथिः भवति साराथिः सारातिर्भवति भवति साराथिः साराथिरिति साराथिः ॐ दीर्घतमामामते यो जुजुर्वान् दाशमे युगे अपामर्थै यतीनां ब्रह्मा भवति साराथिः हरिः ॐ ಭಗವಂತನ ಉಪಾಸನೆ ಮಾಡಿದ ವಿದ್ಯಾರ್ಥಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಶಾಸ್ತ್ರೀಯ ಲೌಕಿಕ ದೃಷ್ಟಿಕೋನದಲ್ಲಿ ಆಗಮಿಸಿದಂತಹ ಅತಿಥಿಗಳನ್ನು ಪೀಠಾಧಿಪತಿಗಳನ್ನು ಸ್ವಾಗತಿಸುವ ಪ್ರಕ್ರಿಯೆ ಶ್ರೀಮಠದ ದಿವಾನರಾದಂತಹ ವಿದ್ವಾನ್ ಶ್ರೀ ಶಿಬರೂರು ವೇದವ್ಯಾಸ ತಂತ್ರಗಳಿಂದ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಪಲಿಮಾರಿನ ಅಧಿದೇವತೆಯಾದಂತಹ ವೇದವ್ಯಾಸ ಮುಖ್ಯಪ್ರಾಣರನ್ನು ವಂದಿಸಿ ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಮುನಿತ್ರಯರನ್ನು ವಂದಿಸಿ ಆಗಮಿಸಿದಂತಹ ಪೂಜ್ಯರಿಗೆ ಸ್ವಾಗತ ಹೇಳಬಯಸ್ತಾ ಇದ್ದೆ. ನಮಗೆ ಇವತ್ತು ಒಂದು ದೊಡ್ಡ ಸಂತೋಷದ ವಿಷಯ. ನೂತನವಾಗಿ ಆಶ್ರಮಗೊಂಡಂತಹ ಗೋಕರ್ಣ ಪರ್ತಕಾಳಿ ಮಠದ ಸ್ವಾಮಿಗಳು ಇಲ್ಲಿಗೆ ಬರೋದು ಇಲ್ಲಿ ಪ್ರಪ್ರಥಮವಾಗಿರ್ತದೆ. ಅದು ಕೂಡ ವಿದ್ಯಾಮಾನ್ಯರ ಜನ್ಮ ಶತಾಬ್ದಿ ಸಂದರ್ಭದಲ್ಲಿ ಅವರು ಬಂದಂತಹದ್ದು ನಮಗೆ ಬಹಳ ಸಂತೋಷದಾಯಕವಾದಂತಹ ವಿಷಯವೂ ಆಗಿ. ನಮ್ಮ ಪಲಿಮಾರಿನ ರಾಮಚಂದ್ರ ತೀರ್ಥರು ಈ ಮಠದ ನಾರಾಯಣ ತೀರ್ಥರಿಗೆ ಆಶ್ರಮವಿತ್ತು. ನಂತರ ನಾರಾಯಣ ತೀರ್ಥರಿಗೆ ಆಶ್ರಮವಿತ್ತು. ಆ ವೈದಿಕ ಪರಂಪರೆ ಹೆಚ್ಚು ಹರಡಬೇಕು, ತನ್ಮೂಲಕವಾಗಿ ಮಾಧ್ವ ತತ್ವಜ್ಞಾನ ಎಂಬಂತಹದ್ದು ಎಲ್ಲರಿಗೂ ಕೂಡ ಪ್ರಸಾರ ಆಗಬೇಕು ಎಂಬಂತಹ ನಿಟ್ಟಿನಲ್ಲಿ ಅವರಿಗೆ ಆಶ್ರಮ ಕೊಟ್ಟಿದ್ದಾರೆ. ಅಂತಹ ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಗೋಕರ್ಣ ಪರ್ತಕಾಳಿ ಮಠದ ವಿದ್ಯಾಧೀಶ ತೀರ್ಥರು ಇಲ್ಲಿಗೆ ಆಗಮಿಸಿದ್ದಾರೆ. ಕಾರ್ಯ ಒತ್ತಡದಿಂದಾಗಿ ಬಾಹುಲ್ಯದಿಂದಾಗಿ ಸಮಯಾವಕಾಶ ಇಲ್ಲದಿದ್ದರೂ ಕೂಡ ಸಂಸ್ಥಾನದ ಆಮಂತ್ರಣಕ್ಕೆ ಹೋಗೊಟ್ಟು ನಮ್ಮ ಮೇಲೆ ಆ ಸಂಸ್ಥಾನದ ಮೇಲಿನ ಪ್ರೀತಿಯಿಂದ ಆಗಮಿಸಿರತಕ್ಕಂತಹ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಸ್ವಾಗತ ಹೇಳಬಯಸ್ತಾ ಇದ್ದೆ. ಹಾಗೆಯೇ ನಮ್ಮ ಈ ಸಂದರ್ಭದಲ್ಲಿ ಆಗಮಿಸಿರತಕ್ಕಂತಹ ಮಠದ ವಿದ್ವಾಂಸರು, ಊರ ಪರವೂರ ವಿದ್ವಾಂಸರುಗಳು ಆಗಮಿಸಿದ್ದೀರಿ. ಎಲ್ಲ ಭಗವದ್ಭಕ್ತರಾಗಿ ಬಂದಿರತಕ್ಕಂತಹ ತಮಗೆ ಎಲ್ಲರಿಗೂ ಕೂಡ, ಹಾಗೆಯೇ ವಾರ್ತಾಹರ ಪತ್ರಿಕಾ ಪ್ರತಿನಿಧಿಗಳಿಗೂ ಕೂಡ ಸ್ವಾಗತವನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಾಗತವನ್ನು ಕೋರಿದ ವಿದ್ವಾನ್ ಶ್ರೀ ವೇದವ್ಯಾಸ ತಂತ್ರಿಗಳಿಗೆ ಹೃತ್ಪೂರ್ವಕ ನಮನಗಳು. ಶ್ರೀ ವೇದವ್ಯಾಸ ತಂತ್ರಿ ಆಚಾರ್ಯರು ಮಾಧ್ವ ತತ್ವಜ್ಞಾನವನ್ನು ಪ್ರಸರಿಸುವುದಕ್ಕೋಸ್ಕರವಾಗಿ ಶ್ರೀ ರಾಮಚಂದ್ರ ತೀರ್ಥ ಗುರುಸಾರ್ವಭೌಮರು ಶ್ರೀ ಶ್ರೀ ನಾರಾಯಣ ತೀರ್ಥ ಗುರುಸಾರ್ವಭೌಮರಿಗೆ ದೀಕ್ಷೆಯನ್ನು ಕೊಟ್ಟು ಬೆಳಗಿಸಿದರು ಅಂತ. ಇದು ಉತ್ಪ್ರೇಕ್ಷೆಯ ಮಾತಲ್ಲ, ವಾಸ್ತವಿಕ ಸಂಗತಿ. ನಾನು ಚಿಕ್ಕವನಾಗಿದ್ದಾಗ ಉಡುಪಿಯಲ್ಲಿ ಪರಮಪೂಜ್ಯ ಪರ್ತಕಾಳಿ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಗುರುಗಳು
ಪರಮಪೂಜ್ಯರಾದ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ವಿದ್ಯಾಧಿರಾಜ ತೀರ್ಥ ಶ್ರೀಪಾದ ಒಡೆಯರು ಬಂದಿದ್ದರು. ಅವರು ಹೇಳಿದ ಮಾತು ಇವತ್ತಿಗೂ ನೆನಪಿದೆ. ಅವರು ಪ್ರಾರಂಭ ಮಾಡಿದ್ದು ಶ್ಯಾಮಂ ರವೀಂದ್ರ ಧೀರ್ಥ ಕಾಂತಿಯುಕ್ತ ಮತ್ತು ಪ್ರಾರಂಭ ಮಾಡಿಕೊಂಡು ವಿಜ್ಞಾನ ರೋಜು ಪರಿಪೂರ್ಣಂತಹ ಅಂತ ಏನು ಆಚಾರ ಶ್ಲೋಕ ಉಂಟು ವೇದವ್ಯಾಸದೇವರದನ್ನು ಹೇಳ್ತಾ, ನಾನು ತುಂಬ ಚಿಕ್ಕವನಿದ್ದೆ, ಅವರು ಒತ್ತು ಕಟ್ಟದ್ದು ಮಾಧ್ವ ತತ್ವಜ್ಞಾನ ದೀಕ್ಷೆಯ ರಕ್ಷಣೆಗಾಗಿ ಇರುವ ಪರಂಪರೆ ಅಂತ. ಹೆಸರೇ ಜೀವೋತ್ತಮ ಪರ್ತಗಾಳಿ ಮಠ. ಸರ್ವೋತ್ತಮನಾದ ಭಗವಂತನ ಹಿರಿಮೆಯನ್ನು ಸಾರುವುದಕ್ಕಾಗಿರುವ ಜೀವೋತ್ತಮ ಪರ್ತಗಾಳಿ ಮಠ. ಅದು ಹೇಗೆ ಇದೆ ಇವತ್ತು ನೋಡಬಹುದು ನಾವು. ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು ತಮ್ಮ ಪ್ರವಚನದಲ್ಲಿ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿ, ವಿಶೇಷವಾಗಿ ವೈಷ್ಣವ ಸಂಸ್ಕೃತಿ ದೀಕ್ಷೆಯನ್ನ ಬಹಳ ಸಮಂಜಸವಾದ ದೃಷ್ಟಾಂತಗಳಿಂದ ಜನಸಾಮಾನ್ಯರ ಮನಸ್ಸಲ್ಲಿ ಮುಟ್ಟುವಂತೆ ಪ್ರವಚನಗಳನ್ನು ಮಾಡ್ತಾರೆ. ಅವರ ಭಾಷೆ ಕೊಂಕಣಿಯಾದರೂ ಕೂಡ ನನಗೆ ಕೊಂಕಣಿ ಬರೋದಿಲ್ಲ. ಪರಮಪೂಜ್ಯ ಶ್ರೀಪಾದರ ಕೊಂಕಣಿ ಭಾಷೆ ಪ್ರವಚನ ಕೇಳಿ ನನಗೆ ಕೊಂಕಣಿ ಅರ್ಥ ಆಗುವಂತಾಗಿದೆ. ಅಷ್ಟು ಸರಳವಾದ ರೀತಿಯ ಪ್ರವಚನ, ಉತ್ತಮವಾದ ದೀಕ್ಷೆ, ಹರಿ ಸರ್ವೋತ್ತಮ ತತ್ವಜ್ಞಾನವನ್ನ, ವಾಯುಜೀವೋತ್ತಮ ತತ್ವಜ್ಞಾನವನ್ನ, ದೇವತಾ ತಾರತಮ್ಯವನ್ನ, ಗುರು ಹಿರಿಯರ ಚಿಂತನೆಯನ್ನ, ದೇಶೀಯ ಪ್ರಜ್ಞೆ, ಧಾರ್ಮಿಕ ಪ್ರಜ್ಞೆ, ಇತಿಹಾಸ ಪ್ರಜ್ಞೆಯನ್ನು ಬೆಳೆಸುವಂತಹ ಅದ್ಭುತವಾದ ಚಿಂತನೆ ಕೊಡುವಂತಹ ದೀಕ್ಷೆ ಅವತ್ತಿನಿಂದ ಪ್ರಾರಂಭ ಆದದ್ದು. ಶ್ರೀ ಶ್ರೀ ನಾರಾಯಣ ತೀರ್ಥ ಶ್ರೀಪಾದರ ಒಡೆಯರಿಂದ ಪ್ರಾರಂಭವಾದದ್ದು ಇವತ್ತಿನವರೆಗೂ ಜನಮಾನಸದಲ್ಲಿ ಪ್ರತಿಯೊಬ್ಬರು ಉಳಿಯುವಂತೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಶ್ರೀಪಾದರನ್ನು ಕಂಡ್ರೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರತಿಯೊಬ್ಬ ಭಕ್ತನ ಕಂಡಾಗ ಖುಷಿ ಆಗ್ತದೆ, ಹೆಮ್ಮೆ ಆಗ್ತದೆ. ಎಷ್ಟು ದೀಕ್ಷೆ ಇದೆ ತನ್ನ ಪರಂಪರೆಯ ಬಗ್ಗೆ. ಯಾವ ಕಾರಣಕ್ಕೂ ಹಿಂದೂ ಧರ್ಮವನ್ನು ಬಿಡೋದಿಲ್ಲ, ವೈಷ್ಣವ ಧರ್ಮವನ್ನು ಬಿಡೋದಿಲ್ಲ. ಏಕಾದಶಿ ಬಗ್ಗೆ ಪ್ರವಚನ ಮಾಡ್ತಾರೆ ಸ್ವಾಮಿಗಳು. ಇವತ್ತಿನ ಜನಮಾನಸಕ್ಕೆ ಬೇಕಾಗುವಂತಹ ಸಂಗತಿಗಳನ್ನು ಕೊಟ್ಟು ಸರಳ ಕ್ರಮದಲ್ಲಿ ಮಾಡುವಂತಹ ಉಪವಾಸ ಪ್ರಕ್ರಿಯೆ ಹೇಗೆ ತಿಳಿಸಿಕೊಡ್ತಾರೆ, ಎಲ್ಲ ದೃಷ್ಟಿಯಲ್ಲೂ ಮಾಡ್ತಾರೆ. ಹಾಗಾಗಿ ದೀಕ್ಷೆಯನ್ನು ಉಳಿಸುವ ಬೆಳೆಸುವುದಕ್ಕಾಗಿ ಬಂದ ಪರಂಪರೆ ಶ್ರೀ ಜೀವೋತ್ತಮ ಪರ್ತಗಾಳಿ ಮಠ. ಇಂತಹ ಪರಂಪರೆಯಲ್ಲಿ ಬಂದಂತಹ ಶ್ರೀಪಾದರ ಸಮಕ್ಷಮದಲ್ಲಿ ಪರಮಪೂಜ್ಯ ಪರಮಾವ ಶ್ರೀಪಾದರ ಹಿರಿಯಾದ ಆಕಾಂಕ್ಷೆ, ಅಪೇಕ್ಷೆ ಜೀವೋತ್ತಮ ಪರ್ತಗಾಳಿ ಮಠಾಧೀಶರು ಬೇಕು ಅಂತ ಸಹಜವಾಗಿ ತಮ್ಮ ಗುರುಗಳ ಬೃಂದಾವನ ಪ್ರವೇಶ ರಜತ ಮಹೋತ್ಸವ, ಆಶ್ರಮ ಪೀಠಾರೋಹಣ ಶತಮಾನೋತ್ಸವ ಪರ್ವದಲ್ಲಿ ಶ್ರೀಪಾದರನ್ನು ಆಹ್ವಾನಿಸಿ ರಾಮಪಟ್ಟಾಭಿಷೇಕ ಪರ್ವದಲ್ಲಿ ಬರಮಾಡಿಕೊಂಡು ಅವರನ್ನು ಸತ್ಕರಿಸಬೇಕು ಅನ್ನೋದು ಅಪೇಕ್ಷೆ. ಎರಡು ಮಠಗಳ ಸಂಬಂಧವನ್ನು ದೃಢೀಪಡಿಸಿಕೊಂಡು ಸಮಾಜಕ್ಕೆ ಮುಂದಿನ ಸಂತತಿಗೆ ಹೆಚ್ಚಿನ ದೀಕ್ಷೆ ಕೊಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈಗ ಹೆಚ್ಚಿನ ಕಾರ್ಯಕ್ರಮ ಏನಿಲ್ಲ, ಪರಮಪೂಜ್ಯ ಶ್ರೀಪಾದರ ಉಪದೇಶವನ್ನು ಪಡೆಯುವುದಷ್ಟೇ ನಮ್ಮ ಕರ್ತವ್ಯ. ಆದರೆ ಬೆಳಗಿನ ಕಾರ್ಯಕ್ರಮ ಅದು ಉತ್ಸವ, ಸೀತಾರಾಮ ಕಲ್ಯಾಣ, ರಾಮ ಪಟ್ಟಾಭಿಷೇಕ ಆಗಿದೆ. ಆ ಕಾರ್ಯಕ್ರಮಕ್ಕೆ ಅಂಗವಾಗಿರುವಂತಹದ್ದು ವಿಶಿಷ್ಟವಾದ ಪ್ರಧಾನವಾದ ಕಾರ್ಯಕ್ರಮ ರಾಮ ದರ್ಬಾರ್, ವೈದಿಕವಾದ ದರ್ಬಾರ್. ಪರಬ್ರಹ್ಮ ಸೀತಾಪತಿ ರಾಮದೇವರಿಗೆ ವೈದಿಕ ಘೋಷಗಳ ಮೂಲಕ, ದಾಸರ ವಾಣಿಯ ಮೂಲಕ ನಮ್ಮ ವಾಂಗ್ಮಯ ಪುಷ್ಪ ಸಮರ್ಪಣೆ. ಈಗ ಪಂಚೋಪಚಾರವನ್ನ ವಿದ್ವಾಂಸರಾದ ಶಂಕರನಾರಾಯಣಾಚಾರ್ಯ ಮಾಡ್ತಾ ಇದ್ದಾರೆ. ಪಂಚೋಪಚಾರದ ಬಳಿಕ ಪರಮಪೂಜ್ಯ ಶ್ರೀಪಾದತ್ರಯರಿಂದ ಪರಬ್ರಹ್ಮ ಸೀತಾಪತಿ ರಾಮದೇವರಿಗೆ ಆರತಿಯ ಅರ್ಪಣೆ, ಮಂಗಲಾರತಿಯ ನಂತರ ವಿಶಿಷ್ಟವಾದಂತಹ ಅಷ್ಟಾವಧಾನ ಸೇವೆ. ನಮ್ಮ ಬೆಳಿಗ್ಗೆ ಶ್ರೀಪಾದರು ಆದೇಶಿಸಿದ್ದಾರೆ, ನಮ್ಮ ಮಾತು ಮತ್ತು ಮನಸ್ಸುಗಳನ್ನುವಂತಹ ಸೀತೆಯನ್ನ ರಾಮದೇವರಿಗೆ ಅರ್ಪಣೆ ಮಾಡಬೇಕು ಅಂತ. ಆ ದೃಷ್ಟಿಯಲ್ಲಿ ವೇದಘೋಷ, ದಾಸವಾಂಗ್ಮಯ ಕೋಶಗಳಿಂದ ಪರಬ್ರಹ್ಮನಿಗೆ ನಮ್ಮ ವಾಕ್ ಪುಷ್ಪಗಳನ್ನು ಸಮರ್ಪಣೆ ಮಾಡುವ ಪರ್ವಕಾಲವೇ ಪ್ರಕ್ರಿಯೆಯೇ ಅಷ್ಟಾವಧಾನ ಸೇವೆ. ಅದರಲ್ಲಿ ಪ್ರವಚನ ಸೇವೆ ಪರಬ್ರಹ್ಮನಿಗೆ, ನಮಗೆ ಉಪದೇಶಾಮೃತ ಗುರುತ್ರಯರಿಂದ. ಈ ಎಲ್ಲ ಕಾರ್ಯಕ್ರಮದ ಬಳಿಕ ಪ್ರತಿಯೊಬ್ಬರಿಗೂ ಭಗವಂತನ ಮಹಾಪ್ರಸಾದ ವಿತರಣೆ ಇದೆ. ಈಗ ಪರಮಪೂಜ್ಯ ಶ್ರೀಪಾದತ್ರಯರು ಪರಬ್ರಹ್ಮ ಸೀತಾಪತಿ ಶ್ರೀರಾಮದೇವರಿಗೆ ಮಹಾಮಂಗಲಾರತಿಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯದೋಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪದುರಿಷ್ಟ ಹಂತ ರಾಮಾವತಾರೋ ಹರಿದೀಶ ಚಂದ್ರಮಾಃ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞರದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧವಂದ್ಯಂ. ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಮಹಾಪ್ರಭು ಕೀ,
ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯ ಮಹಾರಾಜ ಕಿ. ದೇವದೇವೋತ್ತಮ ದೇವತಾ ಸಾರ್ವಭೌಮಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹನುಮದ್ಭೀಮ ಮಧ್ವಾಂತರ್ಗತ ಶ್ರೀ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀ ಸಾಬರಿ ಶ್ರೀರಾಮಚಂದ್ರ ಸ್ವಾಮಿನ್ ಭೋಪರಾಗ್ ಋಗ್ವೇದ ಪ್ರಿಯ ಋಗ್ವೇದ ಸೇವಾ ನವಧಾರಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸಂಸೃಷ್ಟಂ ಧನಂ ಧನಂ ಸಂಸೃಷ್ಟಂ ಸಂಸೃಷ್ಟಂ ಧನಾಮುಭಯಾಮುಭಯಂ ಧನಂ ಸಂಸೃಷ್ಟಂ ಸಂಸೃಷ್ಟಂ ಧನಾಮುಭಯಂ ಸಂಸೃಷ್ಟಮಿತಿ ಸಂಸೃಷ್ಟಂ ಧನಾಮುಭಯಾಮುಭಯಂ ಧನಂ ಧನಾಮುಭಯಂ ಸಮಾಕೃತಂ ಸಮಾಕೃತಮುಭಯಂ ಧನಂ ಧನಾಮುಭಯಂ ಸಮಾಕೃತಂ ಉಭಯಂ ಸಮಾಕೃತಂ ಸಮಾಕೃತಮುಭಯಾಮುಭಯಂ ಸಮಾಕೃತಮಸ್ಮಭ್ಯಾಮಸ್ಮಭ್ಯಂ ಸಮಾಕೃತಮುಭಯಾಮುಭಯಂ ಸಮಾಕೃತಮಸ್ಮಭ್ಯಂ ಸಮಾಕೃತಮಸ್ಮಭ್ಯಾಮಸ್ಮಭ್ಯಂ ಸಮಾಕೃತಂ ಸಮಾಕೃತಮಸ್ಮಭ್ಯಂ ದತ್ತಾಂ ದತ್ತಾಮಸ್ಮಭ್ಯಂ ಸಮಾಕೃತಂ ಸಮಾಕೃತಮಸ್ಮಭ್ಯಂ ದತ್ತಾಂ अस्मभ्यं दत्तां दत्तामस्मभ्यामस्मभ्यं दत्तां वरुणो वरुणो दत्तामस्मभ्यामस्मभ्यं दत्तां वरुणः दत्तां वरुणो वरुणो दत्तां दत्तां वरुणश्च च वरुणो दत्तां दत्तां वरुणश्च वरुणश्च च वरुणो वरुणश्च मन्युर्मन्युश्च वरुणो वरुणश्च मन्युः च मन्युर्मन्युश्च च मन्युः मन्युरिति मन्युः भियं तथा आना भियं भियं तथा आना हृदयेषु हृदयेषु तथा आना भियं भियं तथा आना हृदयेषु तथा आना हृदयेषु हृदयेषु तथा आना हृदयेषु शत्रावः शत्रावो हृदयेषु तथा आना हृदयेषु शत्रावः हृदयेषु शत्रावः शत्रावो हृदयेषु हृदयेषु शत्रावः पराजितासः पराजितासः शत्रावो हृदयेषु हृदयेषु शत्रावः पराजितासः शत्रावः पराजितासः पराजितासः शत्रावः शत्रावः पराजितासो अपापपराजितासः शत्रावः शत्रावः पराजितासो पराजितासो अपापपराजितासः पराजितासो अपनिन्यपपराजितासः पराजितासो अपनी पराजितास इति पराजितासः अपनिन्यपापनिलायन्ताल्लयन्तान्यपापनिलायन्तां निलायन्ताल्लयन्तान्निलायन्तां लयन्तामिति लयन्ताम्. ॐ संसृष्टं धनामभयं समाकृतमस्मभ्यं दत्तां वरुणश्च मन्युः भियं दधाना हृदयेषु शत्रावः पराजितासो अपनिलायन्ताम्. ॐ स्वस्ति. ಭೀಮಬದ್ಧಾಂತರ್ಗತ ಶ್ರೀ ರಾಮಕೃಷ್ಣ ವೇದವ್ಯಾಸ ಸ್ವಾಮಿನ್ ಭೋಪರಾಗ್ ಯಜುರ್ವೇದ ಪ್ರಿಯ ಯಜುರ್ವೇದ ಸೇವಾಮವಧಾರಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಮಯಿ ಮೇಧಾಂ ಮೇಧಾಂ ಮಯಿ ಮಯಿ ಮೇಧಾಂ ಮಯಿ ಮಯಿ ಮೇಧಾಂ ಮಯಿ ಮಯಿ ಮೇಧಾಂ ಮಯಿ ಮೇಧಾಂ ಮಯಿ ಮಯಿ ಮೇಧಾಂ ಮೇಧಾಂ ಮಯಿ ಪ್ರಜಾಂ ಪ್ರಜಾಂ ಮಯಿ ಮೇಧಾಂ ಮೇಧಾಂ ಮಯಿ ಪ್ರಜಾಂ ಮಯಿ ಪ್ರಜಾಂ ಪ್ರಜಾಂ ಮಯಿ ಮಯಿ ಪ್ರಜಾಂ ಮಯಿ ಮಯಿ ಪ್ರಜಾಂ ಮಯಿ ಮಯಿ ಪ್ರಜಾಂ ಮಯಿ ಪ್ರಜಾಂ ಮಯಿ ಮಯಿ ಪ್ರಜಾಂ ಪ್ರಜಾಂ ಮಯಿ ಯಜ್ಞರಗ್ನಿರಮಯಿ ಪ್ರಜಾಂ ಪ್ರಜಾಂ ಮಯಿ ಯಜ್ಞಿಃ ಮಯಿ ಯಜ್ಞರಗ್ನಿರಮಯಿ ಮಯಿ ಯಜ್ಞಸ್ತೇಜಸ್ತೇಜೋಗ್ನಿರಮಯಿ ಮಯಿ ಯಜ್ಞಸ್ತೇಜಃ ಅಗ್ನಿಸ್ತೇಜಸ್ತೇಜೋಗ್ನಿರಗ್ನಿಸ್ತೇಜೋ ದಧಾತು ದಧಾತು ತೇಜೋಗ್ನಿರಗ್ನಿಸ್ತೇಜೋ ದಧಾತು तेजो दधातु दधातु तेजस्तेजो दधातु मयि मयि दधातु तेजस्तेजो दधातु मयि मयि दधातु दधातु मयि मेधां मेधां मयि दधातु दधातु मयि मेधां दधात्युति दधातु मयि मेधां मेधां मयि मयि मेधां मयि मयि मेधां मयि मयि मेधां मयि मेधां मयि मयि मेधां मेधां मयि प्रजां प्रजां मयि मेधां मेधां मयि प्रजां मयि प्रजां प्रजां मयि मयि प्रजां मयि मयि प्रजां मयि मयि प्रजां मयि प्रजां मयि मयि प्रजां प्रजां मयि इन्द्रो मयि प्रजां प्रजां मयि इन्द्रः प्रजामिति प्रजां मयीन्द्र इन्द्रो मयि मयीन्द्र इन्द्रियमिन्द्रियमिन्द्रो मयि मयीन्द्र इन्द्रियम् इन्द्र इन्द्रियमिन्द्रियमिन्द्र इन्द्र इन्द्रियं दधातु दधात्विन्द्रियमिन्द्र इन्द्र इन्द्रियं दधातु
इन्द्रियं दधातु दधात्विन्द्रियमिन्द्रियं दधातु मयि मयि दधात्विन्द्रियमिन्द्रियं दधातु मयि मयि दधातु मयि मेधां मेधां मयि दधातु मयि मेधां दधात्विति दधातु मयि मेधां मेधां मयि मयि मेधां मयि मयि मेधां मयि मयि मेधां मयि मेधां मयि मयि मेधां मेधां मयि प्रजां प्रजां मयि मेधां मेधां मयि प्रजां मयि प्रजां प्रजां मयि मयि प्रजां मयि मयि प्रजां मयि मयि प्रजां मयि प्रजां मयि मयि प्रजां प्रजां मयि सूर्यः सूर्यो मयि प्रजां प्रजां मयि सूर्यः प्रजामिति प्रजां मयि सूर्यः सूर्यो मयि मयि सूर्यो भ्राजो भ्राजः सूर्यो मयि मयि सूर्यो भ्राजः सूर्यो भ्राजो भ्राजः सूर्यः सूर्यो भ्राजो दधातु दधातु भ्राजः सूर्यः सूर्यो भ्राजो दधातु भ्राजो दधातु दधातु भ्राजो भ्राजो दधातु दधात्विति दधातु ओम स्वस्ति। देवदेवोत्तमा देवता सार्वभौमखिलाण्डकोटि ब्रह्माण्ड नायक हनुमद्भीमध्वान्तर्गत श्रीरामकृष्णवेदव्यास स्वामिन् भोपराग सामवेद प्रिया सामवेद सेवामवधारय। श्री गुरुभ्यो नमः। हरिः ओम। काया नस्ता इत्राय भवात् ओते सदा वृद्धसखा ओहा एकया शचाये ठयोः हम्मावर्तो हाये कास्त्वां सत्यो मादानां मम्हिष्ठो मत्सदन्धसखा होहा एदृढाचिदा रजोः हम्माभासो हायि आभि शोणा साखिनाम् अविता जरायत्रे नम ओहा ईशातां भवा स्योः हम्मा तायो हाये एवं स्वस्ति। देवदेवोत्तमा देवता सार्वभौमखिलाण्डकोटि ब्रह्माण्ड नायक श्री हनुमद्भीमध्वान्तर्गत रामकृष्णवीरव्यास स्वामिन् भोपराग अथर्ववेद प्रिया अथर्ववेद सेवामवधारय। श्री गुरुभ्यो नमः। हरिः ओम। गन्धद्वारां दुराधर्षां नित्यपुष्टां करेषिणीं ईश्वरीं सर्वभूतानां तामिहोपह्वये श्रियम् ओं स्वस्ति। देवदेवोत्तमा देवता सार्वभौमखिलाण्डकोटि ब्रह्माण्ड नायक श्री हनुमद्भीमध्वान्तर्गत श्री रामकृष्णवीरव्यास स्वामिन् भोपराग वेदांत शास्त्र प्रिया वेदांत शास्त्र सेवामवधारय। श्री गुरुभ्यो नमः। हरिः ओम। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरूंश्चापि नत्वा सूत्रार्थ उच्यते। सकलगुणोर्निर्णस्य वासुदेवरूपस्य सीतापतेः रामचन्द्रस्य स्मरणं कृत्वा सूत्रस्य एकस्य अर्थं देवस्य पुरतः समर्पयामि। ओम ओम अथातो ब्रह्मजिज्ञासा ओम। अथ इत्यस्य अधिकारप्राप्त्यनन्तरं नित्यानस्तु विवेकः मोक्ष इत्यादि अधिकारप्राप्त्यनन्तरं अतः मोक्षरूपप्रयोजनसद्भावात् ओम ब्रह्म जिज्ञासा ओम गुणपरिपूर्णस्य ब्रह्मणः जिज्ञासा कर्तव्या इति सूत्रार्थः। अत्र
कश्चन आक्षेपः वर्तते। ब्रह्मणः जिज्ञासा इत्युक्तं यदि वेदप्रतिपाद्यः परमात्मा ब्रह्म भवति चेत् तादृशवेदार्थनिर्णायकब्रह्मसूत्रेणापि ब्रह्मणः जिज्ञासा कर्तुं शक्यते। वेदप्रतिपाद्यं ब्रह्म भवितुं नार्हति, यतः वेदः नाम शब्दस्वरूपः। शब्दसमुदायात्मकः वेदः यदि ब्रह्मणि तात्पर्यं वर्तते इति स्वीक्रियते चेत् तदा शब्दस्य व्युत्पत्तिः एव न सम्भवति, यतः सर्वेषामपि शब्दानां कार्ये एव अन्वये सति सिद्धस्य ब्रह्मणः प्रतिपादने अर्हता एव नास्ति। यतः सर्वेषामपि शब्दानां यः कोऽपि शब्दः भवतु, घटः, पटः, रामः, यस्य कस्यापि शब्दस्य अवधारणं व्युत्पत्तिः तावत् कार्यान्वयेनैव भवति इति लोकसिद्धं। यतः सर्वेषामपि शब्दानां व्युत्पत्तिस्तावत् वृद्धव्यवहारेणैव इति तु निश्चप्रजम्। वृद्धव्यवहारश्च कथं वर्तते? अस्माभिः बाल्यादेव अनुभूतं वर्तते। प्रयोजकवृद्धः एकं वाक्यं प्रयुक्ते प्रयोज्यवृद्धः तादृशशब्दमनुसृत्य प्रवृत्तिं करोति। द्वयोः अपि प्रवृत्तिं दृष्ट्वा बालकः व्युत्पत्तिं प्राप्नोति। उदाहरणं तावत् प्रयोजकवृद्धः गाम् आनय इत्युक्ते प्रयोज्यवृद्धः गवानयने प्रवृत्तिं करोति। तं दृष्ट्वा गवानयनरूप प्रवृत्तिं प्रति गाम् आनय इति वाक्यं तावत् शाब्दबोधजनकद्वारा कारणं भवति। एवमेव घटम् आनय, पटम् आनय, पुस्तकम् आनय इति सर्वेषामपि पदानां कार्यान्वितेनैव शब्दानां बोधः भवति। अतः सर्वेषां शब्दानामपि व्युत्पत्त्यवसरे कार्यान्विततया एव व्युत्पत्तिः प्राप्यते इति कृत्वा सर्वेषामपि शब्दानां कार्यताबोधकत्वम् अङ्गीकर्तव्यमेव। तथा च तादृशशब्दसमुदायात्मकवेदः अपि कार्यताबोधकः। तदर्थनिर्णायकब्रह्मसूत्रमपि कार्यताबोधकं भवितव्यं। कथं सिद्धब्रह्मबोधकं भवति इति जिज्ञासायां तत्र वेदव्यासमुनिभिः एव उक्तं वर्तते। अतः इति शब्देन अस्य उत्तरम्। अतः नाम योग्येतरान्वितसिद्धे व्युत्पत्तिसद्भावात् इति तस्य अर्थः। शब्दानां वृद्धव्यवहारे तावत् कार्यान्विततया एव अस्माकं व्युत्पत्तिः प्राप्यते इति यदुक्तं तत् सर्वथा अङ्गीकर्तुं न शक्यते। यतः अस्माकं व्युत्पत्तिः वाच्यवाचकभावसम्बन्धः कथं ज्ञायते इति चेत् अत्यन्तक्लिष्टतरप्रयोजकीभूत कार्यं दृष्ट्वा एव प्रवृत्तिः भवति इति तावत् गौरवकल्पना। किन्तु सर्वेषामपि स्वीय इष्टवस्तुनि एव तत्र व्युत्पत्तिः वाच्यवाचकभावसम्बन्धः ज्ञायते। उदाहरणम् अत्र सर्वे वयं मिलिताः, अस्माभिः सर्वैः अपि प्रवृत्तिः तावत् सीतापतेः रामचन्द्रस्य सिद्धवस्तुनः दर्शने एव वर्तते, गुरूणां दर्शने एव वर्तते। अस्माकम् अत्र कुत्रापि कार्यं किमपि नास्ति। कार्यं किमपि नास्ति चेदपि सिद्धवस्तुनि एव व्युत्पत्तिः गृहीतव्या इति अस्माकं प्रवृत्तिः अत्र यथा वर्तते तथा सर्वत्र विशेषतः प्राथमिकव्युत्पत्तिस्तावत् इष्टसाधने इष्टेव अस्माकं व्युत्पत्तिः सौलभ्येन लघुभूतेन क्रमेण अस्माकं व्युत्पत्तिः भवति इति कृत्वा सर्वत्र शब्दानां सिद्धे एव तत्रापि इष्टभूते इष्टसाधने एव योग्य इतरान्विते स्वार्थे एव सर्वेषां शब्दानां शक्तिः वर्तते इति कृत्वा ब्रह्मणि वेदस्य शक्तिः तात्पर्यं वर्तते इति अवश्यम् अङ्गीकर्तव्यं। तथा च तादृशवेदार्थनिर्णायकब्रह्मसूत्रस्यापि सिद्धब्रह्मणि विषये एव व्युत्पत्तिः अवश्यं तात्पर्यं वर्तते एव अङ्गीकर्तव्यम्। अतः इति शब्दस्य अर्थः सिद्धे ब्रह्मणि योग्यतासद्भावात् व्युत्पत्तिसद्भावात् ब्रह्मणि जिज्ञासा कर्तव्या। ओम स्वस्ति। देवदेवोत्तमा देवता सार्वमखिलाण्डकोटि ब्रह्माण्ड नायक श्री हनुमद्भीम मध्वान्तर्गत श्री रामकृष्ण वेदव्यास स्वामिन् दोतराग पुराण प्रिया पुराण सेवामवधारय। प्रदाय
ಜ್ಞಾನಪ್ರದಾಯ ವಿಬುಧಾತರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸ್ವಸ್ತಿ. ದೇವದೇವೋತ್ತಮ ದೇವತಾ ಸಾರ್ವಭೌಮಿಕಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಹನುಮದ್ಭೀಮ ಮಧ್ವಾಂತರ್ಗ ಶ್ರೀ ರಾಮಕೃಷ್ಣ ವೇದವ್ಯಾಸ ಸ್ವಾಮಿ ನೂರಾಗ್ ಪ್ರವಚನ ಪ್ರಿಯ ಪ್ರವಚನ ಸೇವಾಮವಧಾರಯ. ಎಲ್ಲ ಆಧ್ಯಾತ್ಮ ಬಂಧುಗಳಲ್ಲಿ ಸವಿನ ವಿಜ್ಞಾಪನೆ. ಈ ಪ್ರವಚನ ಸೇವೆಯನ್ನು ಶ್ರೀಪಾದತ್ರಯರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಎಲ್ಲರೂ ಶಾಂತಚಿತ್ತರಾಗಿ ಈ ಪ್ರವಚನ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿಜ್ಞಾಪನೆ. ಮೊದಲಿಗೆ ಪರಮ ಪೂಜ್ಯರಾದ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರು ತಮ್ಮ ವಾಂಗ್ಮಯ ಪುಷ್ಪವನ್ನು ಭಗವಂತನಿಗೆ ಅರ್ಪಿಸಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಭ್ರಮಂ ಭಂಗರಹಿತಂ ಅದಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತರನ್ನಃ ವಿದ್ಯಾಮಾನ್ಯ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ವೈಶಾಖ ಮಾಸದ ಶುಭ ಸಂದರ್ಭದಲ್ಲಿ ರಾಮದೇವರ ಸಾಮ್ರಾಜ್ಯ ದರ್ಬಾರಿನ ಈ ಪರ್ವಕಾಲ ನಾವೆಲ್ಲರೂ ಕೂಡ ಸೇರಿದ್ದೇವೆ. ರಾಮದೇವರನ್ನು ಸ್ತೋತ್ರ ಮಾಡಬೇಕಾದರೆ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಎಂಬುದಾಗಿ ನಾವು ನಿತ್ಯದಲ್ಲೂ ಸ್ತೋತ್ರ ಮಾಡ್ತೇವೆ. ಅರ್ಥ ಏನು ನೋಡಬೇಕಾದರೆ ಆಪದಾಂ ಅಪಹರ್ತಾರಂ, ನಮ್ಮ ಆಪತ್ತನ್ನು ಪರಿಹಾರ ಮಾಡುವವರು ರಾಮದೇವರು. ಹಾಗೆಯೇ ಒಳ್ಳೆಯ ಸಂಪತ್ತನ್ನು ಕೂಡ ಕೊಡುವವರು ಅದು ರಾಮದೇವರು. ಪ್ರಾರಂಭದಲ್ಲಿ ಆಪತ್ತನ್ನು ಪರಿಹಾರ ಮಾಡಿ ತದನಂತರದಲ್ಲಿ ನಮಗೆ ಸಂಪತ್ತನ್ನು ಕೊಡ್ತಾರೆ. ಏನು ಆಪತ್ತು ಏನು ಸಂಪತ್ತು ನೋಡಬೇಕಾದರೆ ನಮ್ಮ ಜೀವನದಲ್ಲಿ ಬರುವಂಥದ್ದು ತುಂಬ ಉಂಟು, ಹೋಗುವಂಥದ್ದು ತುಂಬ ಉಂಟು. ಆಪತ್ತು ಅಂತ ಹೇಳಬೇಕಾದರೆ ದುಃಖಗಳು ನಮಗೆ ದೊಡ್ಡ ಆಪತ್ತು. ಅದನ್ನು ಪ್ರಾರಂಭದ ಸ್ವತಃ ಭಗವಂತನೇ ಕೊಡ್ತಾನೆ. ಆಮೇಲೆ ಜೊತೆಯಲ್ಲಿಯೇ ಸುಖವನ್ನು, ಅದು ಮುಗಿದ ನಂತರದಲ್ಲಿ ನಮಗೆ ಸುಖ ಇದ್ದೇ, ಯಾಕೆಂದರೆ ಸುಖ ಬಂತು ಅಂತ ಹೇಳಿ ದುಃಖ ನಮಗೆ ಹೋಗೇ ಹೋಗ್ತದೆ. ಅದನ್ನಾಗಿ ಭಗವಂತ ಮುಖ್ಯವಾಗಿ ರಾಮದೇವರನ್ನು ಮುಖ್ಯವಾಗಿ ಕೊಡ್ತಾರೆ. ಅವರ ಇಡೀ ಅವತಾರ ಕಾಲ ನೋಡ್ತಾ ಹೋಗಿ ನಮಗೆ ಇಂತಹ ದೃಶ್ಯಗಳು ನಮಗೆ ತುಂಬ ಸಿಗ್ತದೆ. ಉದಾಹರಣೆ ಹೇಳಬೇಕಾದರೆ ಅಯೋಧ್ಯ ಪಟ್ಟಣಕ್ಕೇ ಇಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಯಾಕಂದರೆ ಪ್ರಾರಂಭದಲ್ಲಿ ರಾಮದೇವರು ತಾವು ಸಿಂಹಾಸನಲ್ಲಿ ಇನ್ನೇನೋ ತಾವು ಕುಳಿತುಕೊಳ್ಳಬೇಕು. ಆ ಸಮಯದಲ್ಲಿ 14 ವರ್ಷ ವನವಾಸಕ್ಕೆ ಹೋಗಿಬಿಡುತ್ತಾರೆ. ಅಯೋಧ್ಯೆಗೆ ಒಂದು ರೀತಿ ಪ್ರಾರಂಭ ತುಂಬ ದುಃಖವಾಯಿತು. ಯಾಕೆಂದರೆ ಅಯ್ಯೋ, ಅಂತಹ ಭಗವಂತನೇ ನನ್ನ ಆಸ್ಥಾನ ಕುಳಿತುಕೊಳ್ಳಿ ಬರಬೇಕಿತ್ತು, ಸಿಂಹಾಸನ ಕುಳಿತುಕೊಳ್ಬೇಕಿತ್ತು. ಆದರೆ ಕುಳಿತುಕೊಳ್ಳಲಿಲ್ಲ ಎಂಬಂತಹ ದುಃಖ ಇದ್ದರೂ ಕೂಡ ಸ್ವಲ್ಪ ಸಮಯ ಮಾತ್ರ ಅದು. ಯಾಕಂದರೆ ಮೊದಲಿಗೆ ಸ್ವಲ್ಪ ದುಃಖ ಕೊಡಲೇಬೇಕು. ನೋಡಿ, ಈ ಊಟದಲ್ಲೂ ಕೂಡ ಒಂದು ಅಲ್ಲಿ ಭಕ್ಷ್ಯ ಬರಬೇಕಾದ್ರೆ ಒಂದು ಸಿಹಿ, ಆಮೇಲೆ ಖಾರವನ್ನು ಕೊಡ್ತಾರೆ. ಯಾಕಂದರೆ ಸಿಹಿಯನ್ನು ಮಾತ್ರ ಕೊಟ್ಟರೆ ನಮಗೆ ಆ ಮಧುರವನ್ನು ನಮಗೆ ಅನುಭವಿಸಕ್ಕಾಗಲ್ಲ. ಯಾಕಂದರೆ ಎರಡನೇ ಬರುವಂತಹ ಪದಾರ್ಥ ಬರುವಂತಹ ಮಧುರ ನಮಗಲ್ಲಿ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಒಂದು ಖಾರವನ್ನು ಕೊಟ್ಟು, ಒಂದು ರಸಾಂತರವನ್ನು ಕೊಟ್ಟು ಮತ್ತೊಮ್ಮೆ ಪುನಃ ಸಿಹಿಯನ್ನು ಕೊಟ್ಟಾಗ ಸಿಹಿ ಅನುಭವ ತುಂಬ ಚೆನ್ನಾಗಿ ನಮಗೆ ಆಗ್ತದೆ. ಹಾಗೆಯೇ ಅಯೋಧ್ಯೆಗೂ ಹಾಗೆ ಆಯಿತು. ಪ್ರಾರಂಭ ಸ್ವಲ್ಪ ದುಃಖ ಬಂತು. ಎಷ್ಟು ಸಮಯ ನೋಡಬೇಕಾದ್ರೆ 14 ವರ್ಷ ಮಾತ್ರ. ಯಾಕೆ 14 ವರ್ಷ ಮಾತ್ರ ಹೇಳಬೇಕಾದ್ರೆ ಕೇಳಲಿಕ್ಕೆ ನಮಗೆ 14 ವರ್ಷ ನಮ್ಗೆ ಕಾಣಬಹುದು, ನಮಗೆ ದೊಡ್ಡ ವರ್ಷ ಇರ್ಬೋದು ಅದು. ಯಾಕಂದರೆ ಅದರ ಆ ಚರಿತ್ರ ಹೋಗಬೇಕು ನಮ್ಗೆ ಗೊತ್ತಾಗ್ತದೆ. ಅದು ಕೇವಲ ಸ್ವಲ್ಪ ಭಾಗ ಮಾತ್ರ ಆಯಿತು. ಯಾಕಂದರೆ ರಾಮದೇವರು ತಾವು 14 ವರ್ಷ ವನವಾಸ ಮಾಡಿದ್ದಾರೆ, ಹೌದು. ಅದಾದ ಮೇಲೆ ಬಂದು ಪಟ್ಟಾಭಿಷಿಕ್ತರಾದ ಮೇಲೆ ಎಷ್ಟು ಸಮಯ ಇಲ್ಲಿದ್ದರೂ ಹೇಳಬೇಕಾದ್ರೆ ಸುಮಾರು 11,000 ವರ್ಷ ಆ ಅಯೋಧ್ಯ ಪಟ್ಟಣ ಇದ್ದುಕೊಂಡು ಆ ಅಯೋಧ್ಯೆಯನ್ನು ತಾವು ರಕ್ಷಣೆ ಮಾಡಿದ್ದಾರೆ. ಅದರಿಂದಾಗಿ ಸ್ವಲ್ಪ ದುಃಖ ಕೊಟ್ಟರೂ ಕೂಡ ಮತ್ತೆ ಅದಕ್ಕೆ ದೊಡ್ಡ ಸುಖ ನಮಗೆ ಭಗವಂತ ಕೊಟ್ಟೇ ಕೊಡ್ತಾನೆ. ಇದು ಅಯೋಧ್ಯ ಪಟ್ಟಣ ಆಯಿತು. ಇನ್ನು ನೋಡ್ತಾ ಹೋಗಬೇಕಾದ್ರೆ ಭಗವಂತನ ಆ ಭಕ್ತರು, ಆ ಸಮಯದಂತಹ ಭಕ್ತರಲ್ಲೂ ಕೂಡ ಈ ಚರಿತ್ರ ನೋಡ್ತಾ ಹೋಗಬಹುದು. ಪ್ರಾರಂಭ ಇದ್ದಂತಹ ಆಪತ್ತನ್ನು ಪರಿಹಾರ ಮಾಡ್ತಾನೆ. ಸುಗ್ರೀವ ಇದ್ದಾನೆ. ಸುಗ್ರೀವನಿಗೆ ತನ್ನ ಅಣ್ಣನೇ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಿದ್ದ. ಕೊನೆಗೆ ಅವನನ್ನು ಸಂಹಾರ ಮಾಡಿ ಮತ್ತೆ ಇಡೀ ಕಿಷ್ಕಿಂಧ ಪಟ್ಟಣವನ್ನೇ ಅವನಿಗೆ ಕೊಟ್ಟು ಬಿಡುತ್ತಾನೆ ರಾಮದೇವರು. ಅಂದರೆ ಆ ರಾಮದೇವರ
ಮಾಡುವಂತಹ ಕಾರ್ಯ ಇದನ್ನೇ. ಏನೆಂದರೆ ಪ್ರಾರಂಭದಲ್ಲಿ ಸ್ವಲ್ಪ ನಮಗೆ ದುಃಖ ಬಂದರೂ ಕೂಡ ಅದನ್ನು ಪರಿಹಾರ ಮಾಡಿ ಒಳ್ಳೆ ಸುಖವನ್ನು ಕೊಡುವವರು ರಾಮದೇವರು. ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ರಾಮದೇವನ ಉಪವಾಸ ಮಾಡಬೇಕಾದ್ರೆ ರಾಮ ರಾಮ ಅಂತ ಯಾವತ್ತೂ ಹೇಳ್ತಾ ಇರಬೇಕು. ಯಾಕೆಂದರೆ ಈ ರಾಮ ಎಂಬ ಶಬ್ದ ನಮಗೆ ಅದನ್ನು ಹೇಳ್ತಾ ಉಂಟು. ಅಲ್ಲಿ 2 ಅಕ್ಷರ ರಾ ಮತ್ತು ಮಾ ಎಂಬಂತಹ 2 ಅಕ್ಷರ. ರಾ ಅಂತ ಹೇಳಬೇಕಾದ್ರೆ ರೇನ್ ಶಯೆ, ನಮ್ಮಲ್ಲಿ ಏನು ಆಪತ್ತುಂಟದನ್ನು ಭಗವಂತ ಪ್ರಾರಂಭ ಪರಿಹಾರ ಮಾಡ್ತಾನೆ. ಮಾನೆ ಏನು ಬೇಕದನ್ನು ಕೊಡುವವನು. ಅಂದರೆ ಪ್ರಾರಂಭದಲ್ಲಿ ಇರುವಂತಹ ಆಪತ್ತನ್ನು ಪರಿಹಾರ ಮಾಡಿ ಮತ್ತೆ ಒಳ್ಳೆ ಸುಖವನ್ನು ಭಗವಂತ ಕೊಡ್ತಾನೆ. ಇದು ಶಾಸ್ತ್ರದ ಒಂದು, ಅಂದರೆ ಬ್ರಹ್ಮಸೂತ್ರ ಹೇಳಬೇಕಾದರೆ ಶಾಸ್ತ್ರದ ಕೊನೆಯ ಅಧ್ಯಾಯ ಫಲಾಧ್ಯಾಯ ಹೇಳಬೇಕಾದರೆ ಮುಖ್ಯವಾಗಿ 2, ಒಂದು ಅನಿಷ್ಟ ನಿವೃತ್ತಿ, ಮತ್ತೊಂದು ಇಷ್ಟ ಪ್ರಾಪ್ತಿ. ಅಂದರೆ ಶಾಸ್ತ್ರದ ಸಾರಭಾಗನೇ ಇದು. ಅದರಿಂದಾಗಿ ನಮಗೆ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಏನು ಫಲ ಹೇಳಬೇಕಾದ್ರೆ ಅನಿಷ್ಟ ಯಾವುದು ಅದು ನಿವೃತ್ತಿ ಆಗ್ತದೆ. ಅನಿಷ್ಟ ಹೇಳಬೇಕಾದ್ರೆ ಅಜ್ಞಾನ ಅದು ನಿವೃತ್ತಿ ಆಗಬೇಕು, ಒಳ್ಳೆ ಜ್ಞಾನ ಅದು ಇಷ್ಟ ಅದು ನಮಗೆ ಬರಬೇಕು. ಇಷ್ಟು ಮಾತ್ರ ಅಲ್ಲ, ಸಂಸಾರವೂ ಹಾಗೆಯೇ. ಸಂಸಾರ ಅನಿಷ್ಟ ನಮಗೆ, ಯಾಕೆಂದರೆ ಭೂಲೋಕದಲ್ಲಿ ಇಲ್ಲಿ ಇದ್ದಾಗ ನಮಗೆ ಬೇಡವಾದಂತಹ ತುಂಬ ನಮಗೆ ಕಾಮನೆ ಬರ್ತದೆ. ಇದರಿಂದಾಗಿ ನಾವು ಇಲ್ಲೇ ಬಿದ್ದುಕೊಂಡು ಇರ್ತೇವೆ. ಯಾಕಂದರೆ ಇಲ್ಲೇ ಮತ್ತು ಪುನರ್ಜನ್ಮ ಆಗ್ತಾ ಇರ್ತಾರೆ. ಇನ್ನೊಂದು ಜನ್ಮ ಬರಬಾರದು, ನಮಗೆ ಮೋಕ್ಷ ಆಗೋದಕ್ಕೆ ಹೇಳಿದರೆ ಭಗವಂತನ ಉಪಾಸನೆ ಮಾಡಿ ಭಗವಂತ ಜ್ಞಾನವನ್ನು ನಾವು ಪಡೆಯಬೇಕು. ಅದರಿಂದಾಗಿ ಪ್ರಾರಂಭದ ಆಪತ್ತನ್ನು, ಆ ಸಂಸಾರದಲ್ಲಿ ಬರುವಂತಹ ಆಪತ್ತನ್ನು ಪರಿಹಾರ ಮಾಡಿ ಒಳ್ಳೆ ಸುಖಮಯವಾದಂತಹ ಮೋಕ್ಷವನ್ನು ಭಗವಂತ ಕೊಡಬೇಕು. ಅದಕ್ಕೋಸ್ಕರ ನಾವು ರಾಮ ಅಂತ ಉಪಾಸನೆ ಮಾಡಬೇಕು. ಯಾಕೆಂದರೆ ರಾಮ ಹೆಸರೇ ಹೇಳುವಾಗೇ ನಮಗೆ ಬರುವಂತಹ ಆಪತ್ತನ್ನು ಕ್ಷಯ ಅದನ್ನು ನಾಶ ಮಾಡಿ ಮಾನ್ಯ ಒಳ್ಳೆ ಜ್ಞಾನವನ್ನು ಹಾಗೆಯೇ ಒಳ್ಳೆ ಸುಖವನ್ನು ಆ ರಾಮದೇವರು ಕೊಡುತ್ತಾರೆ. ಅದರಿಂದಾಗಿ ಅಂತಹ ಆ ರಾಮದೇವರ ದರ್ಬಾರಿನ ಈ ಪರ್ವಕಾಲ ನಾವೆಲ್ಲರೂ ಕೂಡ ರಾಮದಲ್ಲಿ ಕೇಳಿಕೊಳ್ಳಬೇಕು. ಏನೆಂದರೆ ಈಗ ನಮಗೆ ಆಪತ್ತು ತುಂಬ ಬರ್ತಾ ಉಂಟು, ಅದನ್ನು ಪರಿಹಾರ ಮಾಡಿ ರಾಮದೇವರೇ. ಅಷ್ಟು ಮಾತ್ರ ಅಲ್ಲ, ಆಪತ್ತು ಪರಿಹಾರ ಮಾಡಿ ಸಾಕಾಗಲ್ಲ, ಸುಖವು ನಮಗೆ ಕೇಳಿದ್ರೆ ಮಾತ್ರ ಭಗವಂತ ಕೊಡ್ತಾನೆ. ಅದನ್ನಾಗಿ ಸುಖವನ್ನು ನಾವು ಕೇಳಬೇಕು. ಸುಖವನ್ನು ಕೇಳಿದಾಗ ಒಳ್ಳೆ ಸುಖ ಹೇಳಬೇಕಾದ್ರೆ ಎಲ್ಲ ರೀತಿ ಆಯಿತು. ಸಂಪತ್ತು ಇರಬಹುದು, ವಿದ್ಯೆ ಇರಬಹುದು, ಆರೋಗ್ಯ ಎಲ್ಲವೂ ಕೂಡ ಸಂಪತ್ತಿನ ಸೇರೋದು. ಯಾಕಂದರೆ ನಮಗೆ ಏನು ಇಷ್ಟವೋ ಅದು ಎಲ್ಲವೂ ಕೂಡ ಸಂಪತ್ತು. ಅದನ್ನು ರಾಮದೇವರು ಕೊಡದಿಂದ ಈ ಸಮಯ ಪ್ರಾರ್ಥನೆ ಮಾಡ್ತಾ ಇಂತಹ ಅಪೂರ್ವವಾದಂತಹ ಈ ಕಾರ್ಯಕ್ರಮಕ್ಕೆ ಪರ್ತಗಾಳಿ ಮಠಾಧೀಶರು ಕೂಡ ಬಂದಿದ್ದಾರೆ. ನಮ್ಮ ಸೌಭಾಗ್ಯ. ಯಾಕಂದರೆ ಅವರು ತುಂಬ ಸಮಯದ ನಂತರ ಇಲ್ಲಿಗೆ ಬಂದಿದ್ದಾರೆ. ಅದರಿಂದಾಗಿ ನಿಮಗೆಲ್ಲರಿಗೂ ಕೂಡ ನಮಗೊಂದು ಒಳ್ಳೆಯ ಸೌಭಾಗ್ಯ. ಎಲ್ಲರಿಗೂ ಕೂಡ ಅವರು ಬಂದದ್ರಿಂದ ತುಂಬ ಸಂತೋಷವಾಗಿದೆ. ಆ ರಾಮದೇವರ ಅನುಗ್ರಹ ಎಲ್ಲರಿಗೂ ಕೂಡ ಇದೇ ರೀತಿ ಇರಲಿ ಅಂತ ಈ ಸಮಯ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ ಮಸ್ತು. ನಮ್ಮೆಲ್ಲರ ಅನಿಷ್ಟ ನಿವೃತ್ತಿ ಹಾಗೂ ಇಷ್ಟಪ್ರಾಪ್ತಿಗಾಗಿ ರಾಮ ಎಂಬ ನಾಮ ನಮಗೆ ಅತ್ಯಂತ ಅಪೇಕ್ಷಿತವಾದದ್ದು, ಉಪಾಸ್ಯವಾದದ್ದು ಎಂಬ ರಾಮನಾಮ ಚಿಂತನೆಯೊಂದಿಗೆ ಅನುಗ್ರಹಿಸಿದ ಪರಮಪೂಜ್ಯ ಶ್ರೀ ಶ್ರೀಪಾದರ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು ಸಮರ್ಪಣೆ ಮಾಡುತ್ತಾ ಈಗ ಶ್ರೀ ಜೀವೋತ್ತಮ ಪರ್ತಗಾಳಿ ಮಠಾಧೀಶರಾದ ಪರಮಪೂಜ್ಯರಾದ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದ ಒಡೆಯರ ಸ್ವಾಮಿಗಳು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಪ್ರಣಾಮಪೂರ್ವಕ ಪ್ರಾರ್ಥನೆ ಮಾಡ್ತೇವೆ. ಮಂಗಲಂ ಭಗವಾನ್ ವಿಷ್ಣುಃ ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರಃ ಮಂಗಲಂ ಗರುಡಧ್ವಜಃ ಶ್ರೀರಾಮಂ ಹನುಮತ್ ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥಸಂಸೇವಿತಂ ಭಜೆ. ಬ್ರಹ್ಮಾಂತಾಃ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದು ಫಲಿಮಾರು ಮೂಲ ಮಠದಲ್ಲಿ ಯತಿತ್ರಯರ ಇಲ್ಲಿ ಸಂಗಮವಾಗ್ತಾ ಇದೆ. ವಿಶೇಷವಾಗಿ ವಿದ್ಯಾಮಾನ್ಯ ತೀರ್ಥರ ಪೀಠಾರೋಹಣದ ಶತಮಾನೋತ್ಸವ ಹಾಗೂ ವೃಂದಾವನ ಪ್ರವೇಶವಾಗಿ ರಜತ ಮಹೋತ್ಸವದ ಅಂಗವಾಗಿ ಮಾನ್ಯ ವಸಂತಃ ಎನ್ನೋ ಒಂದು ಕಾರ್ಯಕ್ರಮದಲ್ಲಿ ಫಲಿಮಾರು ಮಠಾಧೀಶರು ಹಾಗೂ ಕಿರಿಯ ಸ್ವಾಮೀಜಿಗಳವರು ಅತ್ಯಂತ ಪ್ರೇಮಪೂರ್ವಕವಾಗಿ ನಮ್ಮನ್ನು ಇಲ್ಲಿ ಗೌರವಪೂರ್ವಕವಾಗಿ ಆಮಂತ್ರಣ ಹಾಗೂ ಗೌರವವನ್ನು ನೀಡಿರುವ ಬಗ್ಗೆ ಸಂತಸವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ಹೇಳೋದಾದರೆ
ಬಹುಶಃ ನಾವು ವಿದ್ಯಾಮಾನ್ಯ ತೀರ್ಥರನ್ನು ಎಂದಿಗೂ ನೋಡಿಲ್ಲ. ಯಾಕೆಂದರೆ 14 ಮೇ 2000 ವೈಶಾಖ ಶುದ್ಧ ಏಕಾದಶಿಯೊಂದು ಅವರು ವೃಂದಾವನಸ್ಥರಾಗಿರುವ ದಿನ. ತಿಥಿ ಪ್ರಕಾರ ಮುಂದಿನ 4 ದಿನದಲ್ಲಿಯೇ ಇಲ್ಲಿ ಅವರ ವೃಂದಾವನದ ಪುಣ್ಯತಿಥಿ ಆಚರಣೆ ಅಥವಾ ಆರಾಧನಾ ಮಹೋತ್ಸವ ಮುಂದಿನ ದಿನದಲ್ಲಿ ನಡೆಯೋದಿದೆ. ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ನಮಗೆ ಹೇಗೆ ಗೊತ್ತು ಅಂದರೆ, ನಮ್ಮ ಗುರುಗಳು ವಿದ್ಯಾಮಾನ್ಯ ತೀರ್ಥರ ದೊಡ್ಡ ಅಭಿಮಾನಿ. ಯಾಕೆ ಅಂದರೆ ವಿದ್ಯಾಮಾನ್ಯ ತೀರ್ಥರು ಅಷ್ಟು ಕೋಮಲ ಸ್ವಭಾವದವರು, ಅತ್ಯಂತ ಪುಷ್ಪಕ್ಕಿಂತ ಕೋಮಲ ಅಂತ ಹೇಳಬಹುದು, ಅಷ್ಟೊಂದು ಕೋಮಲ ಸ್ವಭಾವದವರು. ನಮ್ಮ ಗುರುಗಳ ಸುಧಾಮಂಗಲಕ್ಕೆ ವಿಶೇಷವಾಗಿ ವಿದ್ಯಾಮಾನ್ಯ ತೀರ್ಥರು ಕಲ್ಯಾಣಪುರಕ್ಕೆ ಬಂದು ಮಂಗಲದ ಮಹೋತ್ಸವವನ್ನು ನಡೆಸಿಕೊಟ್ಟಿರುವುದು ನಮ್ಮ ವಿದ್ಯಾಮಾನ್ಯ ತೀರ್ಥರು. ಆದ್ದರಿಂದ ಇದು ಒಂದು, ಈಗ ತಾನೇ ಕಿರಿಯ ಗುರುಗಳು ಹೇಳಿರುವ ಹಾಗೆ ಅನೇಕ ವರ್ಷ ಬರಬೇಕಾಗಿತ್ತು. ಆದರೆ ಅನೇಕ ವರ್ಷದ ನಂತರ ಫಲಿಮಾರು ಮೂಲ ಮಠಕ್ಕೆ ನಾವು ಬರ್ತಾ ಇದ್ದೇವೆ. ಈಗ ತಾನೇ ಹೇಳಿರೋ ಹಾಗೆ ಕೆಲವೊಂದು ಸಮಯ ಆದ ನಂತರ ಬಹುವಾದ ಸಂತೋಷವನ್ನು ಕೊಡ್ತಾರಂತ ತಮ್ಮ ಮಾತಿನಲ್ಲಿ ಹೇಳುವ ಹಾಗೆ ಈಗ ದೊಡ್ಡವಾದ ಸಂತೋಷ ಬರ್ತಾ ಇದೆ. ಒಂದು ಏನಂದರೆ, ಫಲಿಮಾರು ಮಠದಲ್ಲಿ ವಿದ್ಯಾಮಾನ್ಯ ತೀರ್ಥರ ಪೀಠಾರೋಹಣವಾಗಿ 100 ವರ್ಷ ಶತಮಾನೋತ್ಸವದ ಕಾರ್ಯಕ್ರಮ ಹಾಗೂ ವೃಂದಾವನ ಪ್ರವೇಶವಾಗಿ ರಜತ ಮಹೋತ್ಸವ. ಅದೇ ರೀತಿಯಾಗಿ ಪರ್ತಗಾಳಿ ಮಠ ಏನಿದೆ ಅದು ಆರಂಭವಾಗಿ 550 ಶತಮಾನಗಳು ನಡೀತಾ ಇದೆ. ಆದ್ದರಿಂದ ದೊಡ್ಡ ಸಂತೋಷ ಈ ವರ್ಷ ನಮಗೆ ಸಿಗ್ತಾ ಇದೆ. ಆದ್ದರಿಂದ ಇದೇ ಸಂದರ್ಭದಲ್ಲಿ ನಾವು ಇಲ್ಲಿ ಬರಬೇಕಿತ್ತು ಅನ್ನೋದು ರಾಮದೇವರ ಒಂದು ಇಚ್ಛೆ ಇರಬೇಕು. ಯಾಕೆಂದರೆ ಯಾವುದೇ ಒಂದು ಆದರೂ ಕೂಡ ದೇವರ ಇಚ್ಛೆ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ. ಆದ್ದರಿಂದ ದೇವರ ಇಚ್ಛೆ ಏನಿತ್ತಂದರೆ, ವಿದ್ಯಾಮಾನ್ಯ ತೀರ್ಥರ ಶತಮಾನೋತ್ಸವ, ವೃಂದಾವನ ಪ್ರವೇಶದ ರಜತ ಮಹೋತ್ಸವ ಹಾಗೂ ಪರ್ತಗಾಳಿ ಮಠದ 550 ವರ್ಷದ ಸಂದರ್ಭದಲ್ಲೇನೆ ಎಲ್ಲರೂ ಒಟ್ಟಿಗೆ ಆಗಬೇಕು ಎನ್ನುವುದು ರಾಮದೇವರ ಇಚ್ಛೆ ಆಗಿರುವುದರಿಂದ ಇಂದಿನ ದಿನ ಯತಿತ್ರಯರು ಫಲಿಮಾರದ ಮೂಲ ಮಠದಲ್ಲಿ ಇಲ್ಲಿ ಉಪಸ್ಥಿತರಿದ್ದಾರೆ. ವಿದ್ಯಾಮಾನ್ಯ ತೀರ್ಥರು ಅವರು ಈಗ ತಾನೇ ವಿಷಯದಲ್ಲಿ ಕಾರ್ಯಕ್ರಮ ಹೇಳುವಾಗ ಅಲ್ಲಿ ಮಾನ್ಯ ವಸಂತಃ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಪ್ರಕಾರ ಅವರು ಸರ್ವಋತು ಮಾನ್ಯರು ಅಂತ ಹೇಳಬಹುದು. ಯಾಕೆ ಅಂದರೆ ಅವರು ಜನನ ಆಗುವಾಗ ಬಹುಶಃ ಜುಲೈನಲ್ಲಿ ಅವರ ಜನನ ಆಗಿದ್ದು 27 ಜುಲೈ 1913 ಅವರ ಜನನ ಆಗಿತ್ತು. ಆಗ ಬಹುಶಃ ಗ್ರೀಷ್ಮ ಋತು, ಹೌದಾ? ಗ್ರೀಷ್ಮ ಋತು ಆಯಿತು. ಆಮೇಲೆ 12 ವರ್ಷದ ನಂತರ ಅಂದರೆ 1925 ನವೆಂಬರ್ 5ನೇ ತಾರೀಕಿಗೆ ಅವರು ಆಶ್ರಮ ದೀಕ್ಷೆಯನ್ನು ಪಡೆದರು, ಪೀಠಾರೋಹಣರಾದರು. ಆಗ ಆ ಸಂದರ್ಭದಲ್ಲಿ ಹೇಮಂತ ಋತು ಸಂದರ್ಭ ಅಥವಾ ಶರದ್ ಋತು ಸಂದರ್ಭ ಇತ್ತು. ಅದಾದ ನಂತರ 1925 ಆದ ನಂತರ ಅವರು ಭಂಡಾರಕೇರಿಯ ಮಠಾಧೀಶರಾದರು 1925. ಅದಾದ ನಂತರ 1969 ಫಲಿಮಾರು ಮಠದ ಪೀಠಾಧಿಪತಿಗಳಾದರು. ಅದು ಆದದ್ದು ಫೆಬ್ರವರಿ 2 ತಾರೀಕಿಗೆ ಅಥವಾ 3 ತಾರೀಕಿಗೆ, ಫೆಬ್ರವರಿ 2 ಅಥವಾ ಫೆಬ್ರವರಿ 3, 1969. ಆಗ ಶಿಶಿರ ಋತು, ಒಂದು ಗ್ರೀಷ್ಮ ಋತು ಆಯಿತು, ಒಂದು ಹೇಮಂತ ಅಥವಾ ಶರದ್ ಋತು ಇರ್ಬೋದು, ಒಂದು ಶಿಶಿರ ಋತು ಆಯಿತು. ಫಲಿಮಾರು ಮಠದ ಪೀಠಾಧಿಪತಿಗಳಾದ ನಂತರ ಅವರಿಗೆ ಉಡುಪಿಯ ಕೃಷ್ಣನ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ವಿಶೇಷ ಏನಂದರೆ, ಎಲ್ಲರಿಗೂ ಕೂಡ ಆ ಕೃಷ್ಣನ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಷ್ಟಮಠಾಧಿಪತಿಗಳಿಗೆ ಮಾತ್ರ ಕೃಷ್ಣನನ್ನು ನಿರಂತರವಾಗಿ ಪೂಜೆ ಮಾಡಲಿಕ್ಕೆ ಅವಕಾಶ ಉಂಟು. ಅದರಲ್ಲಿ ವಿದ್ಯಾಮಾನ್ಯ ತೀರ್ಥರಿಗೂ ಕೂಡ ಫಲಿಮಾರು ಮಠದ ಪೀಠಾಧಿಪತಿಗಳಾದ ನಂತರ 2 ಪರ್ಯಾಯವನ್ನು ಆಚರಣೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ತು. ಅದು ವಿಶೇಷವಾಗಿ ವರ್ಷಾ ಋತುವಿನಲ್ಲಿಯೇ ಕೃಷ್ಣಾಷ್ಟಮಿ ಬರುತ್ತೆ. ಆದ್ದರಿಂದ ವರ್ಷಾ ಋತುವಿನಲ್ಲೂ ಕೂಡ ಅವರಿಗೆ ಅದು ಮಾನ್ಯತೆ ಸಿಕ್ತು. ವರ್ಷಾ ಋತು ಹಾಗೂ ಶರದ್ ಋತುವಿನಲ್ಲಿ ಚಾತುರ್ಮಾಸ ಪರ್ವಕಾಲ 2 ಪರ್ಯಾಯ ಅವರು ಉಡುಪಿಯ ಸನ್ನಿಧಾನದಲ್ಲಿಯೇ ಚಾತುರ್ವಾಸವನ್ನು ಮಾಡಿದ್ದಾರೆ.
ಅದರಿಂದ ಗ್ರೀಷ್ಮ ಋತು ಬಂತು, ಶರದ್ ಋತು ಬಂತು, ಹೇಮಂತ್ ಋತು, ವರ್ಷಾ ಋತು, ಆಮೇಲೆ ಶರದ್ ಋತು ಎಲ್ಲ ಬಂತು. ಕೊನೆಯದಾಗಿ ವಸಂತ ಋತುವಿನಲ್ಲಿ ಅವರು ಇಲ್ಲಿ ವೃಂದಾವನಸ್ಥರಾದ. ಆದ್ದರಿಂದ ಸರ್ವ ಋತು ಮಾನ್ಯರು ಅಂತ ಹೇಳಲಿಕ್ಕೆ ತುಂಬ ಸಂತಸವಾಗ್ತಾ ಇದೆ. ಅದಲ್ಲದೆ ನೀವು ಯಾವ ರೀತಿಯಾಗಿ ಇಚ್ಛೆಯನ್ನು ಇಡ್ತೀರಾ ಅಥವಾ ಯಾವ ರೀತಿಯಾದ ಭಗವಂತನ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸ್ತಿರಲ್ಲ, ಅದೇ ವಿಷಯದಲ್ಲಿ ನಿಮಗೆ ದೇವರು ಅನುಗ್ರಹ ಮಾಡ್ತಾರೆ. ಆ ರೀತಿಯ ಅನುಗ್ರಹವಾದರೆ ಆಗ ಅವಶ್ಯವಾಗಿ ತಿಳಬೇಕು ದೇವರ ಅನುಗ್ರಹ ನಿಮ್ಗೆ ಸಿಕ್ಕಿದೆ ಅಂತ. ಅದಕ್ಕಾಗಿ ಅವರ ಕೆಲವೊಂದು ಏನಂದರೆ, ನಾವು ನಾಮಕರಣ ಮಾಡ್ತೇವೆ. ನಾಮಕರಣ ಮಾಡುವಾಗ ಕೆಲವೊಂದು ಹೆಸರನ್ನ ಇಡ್ತೇವೆ ನಾವು. ಮಕ್ಕಳಿಗೆ ಕೆಲವರಿಗೆ ಆನಂದ ಅಂತ ಹೆಸರಿಡ್ತೇವೆ, ಆದರೆ ಅವನ ಜೀವನದಲ್ಲಿ ಆನಂದವೇ ಇಲ್ಲ, ಅವನಿಗೆ ಆನಂದವೇ ಇಲ್ಲ. ಕೆಲವರಿಗೆ ಲಕ್ಷ್ಮೀಪತಿ ಅಂತ ಹೇಳ್ತೇವೆ, ಲಕ್ಷ್ಮಿನೇ ಇಲ್ಲ, ಹಣ ಇಲ್ಲ, ಏನೂ ಇಲ್ಲ, ತುಂಬ ಕಡು ಬಡತನ. ಕೆಲವರಿಗೆ ಐಶ್ವರ್ಯ ಅಂತ ಹೆಣ್ಮಕ್ಳಿಗೆ ಹೆಸರಿಡ್ತಾರೆ, ಆದರೆ ಏನೂ ಇಲ್ಲ. ಅಂದರೆ ಅನ್ವರ್ಥಕ ಅಲ್ಲ, ಹೆಸರಿಟ್ಟಿದ್ದೇವೆ, ಆದರೆ ಹೆಸರಿಗೆ ಅನುಗುಣವಾಗಿ ಕೆಲವೊಂದು ಜೀವನದಲ್ಲಿ ನಡೀತಾ ಇಲ್ಲ. ಆದರೆ ಏನು ವಿದ್ಯಾಮಾನ್ಯ ತೀರ್ಥರಿಗೆ ಯಾವ ನಾಮಾಭಿಧಾನ ಸಿಕ್ಕಿದೆಯೋ ಅದು ಎಷ್ಟೊಂದು ಸತ್ಯ ಅಂತ ಅವರ ಜೀವನದಲ್ಲಿ ನಮಗೆ ತಿಳಿಲಿಕ್ಕೆ ಅನೇಕ ಬಾರಿ ನಾವು ನೋಡ್ಕೊಳ್ಬಹುದು. ಒಂದೇನೆಂದರೆ, ಯಾವ ಮಠಾಧೀಶರಿಗೂ ಕೂಡ ಎರಡು ಪೀಠವನ್ನು ಏಕಕಾಲದಲ್ಲಿ ಮುಂದೆ ನಡೆಸಿರುವ ವಿಚಾರ ಅಥವಾ ಈ ಮಧ್ವ ಸಂಪ್ರದಾಯ ಎಲ್ಲಿಯೂ ಕಂಡು ಬರಲ್ಲ. ಅಂತಹ ಅವಕಾಶ ವಿದ್ಯಾಮಾನ್ಯ ತೀರ್ಥರಿಗೆ ಸಿಕ್ಕಿದೆ. ಅವರು ಭಂಡಾರಕೇರಿ ಮಠದ ಕೂಡ ಪೀಠಾಧಿಪತಿಗಳಾಗಿ, ಫಲಿಮಾರು ಮಠದ ಕೂಡ ಪೀಠಾಧಿಪತಿಗಳಾಗಿ, ಹೀಗೆ ಎರಡೂ ಪೀಠವನ್ನು ಏಕಕಾಲದಲ್ಲಿ ಮುನ್ನಡೆಸಿದ್ದಾರೆ. ಅದೇ ರೀತಿಯಾಗಿ ಅಷ್ಟಮಠಗಳಿಗೆ ನಿರಂತರವಾಗಿ ಆ ಕೃಷ್ಣನ ಪೂಜೆ ಮಾಡಲಿಕ್ಕೆ ಅವಕಾಶ. ಆದರೆ ಇಲ್ಲಿ ಮಾನ್ಯ ಅಂತ ಇದೆ, ವಿದ್ಯಾಮಾನ್ಯ. ಅವ್ರು ಎಲ್ಲರಿಗೂ ದೇವರು ಕೂಡ ಮಾನ್ಯತೆ ಕೊಟ್ಟಿದ್ದಾರೆ ಅಂತ ಅರ್ಥ. ಯಾಕೆಂದರೆ ಎಲ್ಲರಿಗೂ ಕೃಷ್ಣನ ಪೂಜೆ ಸಿಕ್ಕಿಲ್ಲ. ಕೃಷ್ಣನ ಪೂಜೆ ವಿದ್ಯಾಮಾನ್ಯ ತೀರ್ಥರಿಗೆ ಸಿಕ್ಕಿದೆ ಅಂದರೆ ದೇವರು ಕೂಡ ಮಾನ್ಯತೆ ಕೊಡ್ತಾ ಇದ್ದಾನೆ, ಗುರುಗಳು ನಮ್ಮ ಪೂಜೆಯನ್ನು ಮಾಡಬೇಕು ಅನ್ನೋದಕ್ಕೆ. ಅದಕ್ಕಾಗಿ ಫಲಿಮಾರು ಮಠದಲ್ಲಿ ಅವರು ಪೀಠಾಧಿಪತಿಗಳಾಗಿ ಆಮೇಲೆ 2 ಪರ್ಯಾಯವನ್ನು ಮಾಡಿದ್ದಾರೆ. ಆ ಪರ್ಯಾಯ ಸಮಯದಲ್ಲಿ ಅವರು ಬಂಗಾರದ ತೊಟ್ಟಿಲು, ಆಮೇಲೆ ಬಂಗಾರದ ರಥವನ್ನು ಹಾಗೂ ವಜ್ರದ ಕಿರೀಟವನ್ನು ಸಮರ್ಪಣೆ ಮಾಡಿರೋ ಬಗ್ಗೆ ಗುರುಗಳು ನಮ್ಮ ವಿಶೇಷವಾಗಿ ಹೇಳಿದ್ದಾರೆ. ಈಗ ತಾನೇ ಹೇಳಿದ್ವಿ ನಾವು, ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿಯನ್ನು ನೀವು ಇಡ್ತೀರೋ ಆ ವಿಷಯಕ್ಕೆ ಸರಿಯಾಗಿ ದೇವರು ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ವಿ ನಾವು. ಅದಕ್ಕಾಗಿ ವಿದ್ಯಾಮಾನ್ಯ ತೀರ್ಥರಿಗೆ ಅದು ಹೇಗೆ ಅನ್ವಯ ಅಂದರೆ, ವಿದ್ಯಾಮಾನ್ಯ ತೀರ್ಥರು ವೈಶಾಖ ಶುದ್ಧ ಏಕಾದಶಿಯಂದು ವೃಂದಾವನಸ್ಥರಾದರು. ಆದರೆ ವಿಶೇಷವಾಗಿ ಅದೇ ದಿನ ಏಕಾದಶಿಯಂದೇ ಯಾಕೆ ವೃಂದಾವನಸ್ಥರಾದರು ಅಂದರೆ, ವಿದ್ಯಾಮಾನ್ಯ ತೀರ್ಥರು ಏಕಾದಶಿ ವ್ರತ ನಿರ್ಣಯದ ಬಗ್ಗೆ ತುಂಬ ಒಲವನ್ನು ಇಟ್ಟಿದ್ರು. ಅದನ್ನು ನಾವು 100% ಆಗಿ ಹೇಳ್ಬೋದು. ಯಾಕೆಂದರೆ ಅನೇಕ ಬಾರಿ ನಮ್ಮ ಗುರುಗಳು ಮತ್ತು ವಿದ್ಯಾಮಾನ್ಯ ತೀರ್ಥರ ಭೇಟಿಯೆಲ್ಲ ಆದಾಗ ವಿಶೇಷವಾಗಿ ವಿದ್ಯಾಮಾನ್ಯ ತೀರ್ಥರು ನಮ್ಮ ಗುರುಗಳಿಗೆ ನೀವು ಏಕಾದಶಿ ಹೇಗೆ ಮಾಡ್ತೀರಾ ಅಂತ ಪ್ರಶ್ನೆ, ಮೊದಲು ಪ್ರಶ್ನೆ ಅದೇ. ಏಕಾದಶಿ ಹೇಗೆ ನಿಮ್ಮ ಮಠದಲ್ಲಿ ಹೇಗೆ ಆಚರಣೆ, ಯಾವುದನ್ನು ನೀವು ಪರಿಗಣಿಸ್ತೀರಾ, ಆರ್ಯಭಟನೋ ಅಥವಾ ದೃಕ್ ಪಂಚಾಂಗನೋ, ಸೂರ್ಯನೋ, ಇದೇ ರೀತಿಯಾದ ಸೂರ್ಯ ಪಂಚಾಂಗದಿಂದ ಹೇಗೆ, ಈ ರೀತಿಯಾದ ಒಂದು ವಿಚಾರವನ್ನು ಯಾವತ್ತೂ ನಮ್ಮ ಗುರುಗಳ ಜೊತೆಗೆ ಸಂವಾದವನ್ನು ಮಾಡ್ತಾ ಇದ್ರು. ಆಗ ನಮ್ಮ ಗುರುಗಳಿಗೂ ಕೂಡ ಜ್ಯೋತಿಷದ ಬಗ್ಗೆ ತುಂಬ ಒಲವು ಇರುವುದರಿಂದ ಆ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇದ್ರು. ಈ ರೀತಿಯಾಗಿ ವಿದ್ಯಾಮಾನ್ಯ ತೀರ್ಥರು ಏಕಾದಶಿ ವ್ರತ ನಿರ್ಣಯದ ಬಗ್ಗೆ ತುಂಬ ಆಸಕ್ತಿಯನ್ನು ಅವರು ಅದರ ಬಗ್ಗೆ ವಿಚಾರವನ್ನು ಮಾಡಿದರು. ದೇವರು ಅದೇ ರೀತಿಯಾಗಿ ಅನುಗ್ರಹ ಮಾಡಿ ಏಕಾದಶಿ ದಿನನೇ ಅವರಿಗೆ ವೃಂದಾವನ ಸಿಗೋ ಒಂದು ಯೋಗವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಸಿಗೋದಿಲ್ಲ ಏಕಾದಶಿ ದಿನ. ಆ ರೀತಿಯಾದ ಒಂದು ಯೋಗ ಸಿಗಿದೆ ಅಂದರೆ ಅವರು ಆ ದೇವರ ಬಗ್ಗೆ, ಆ ದೇವರ ವ್ರತದ ಬಗ್ಗೆ ಎಷ್ಟೊಂದು ಕಾಳಜಿಯನ್ನು ವಹಿಸಿದ್ದರು ಎನ್ನುವುದರಿಂದ ಈ ರೀತಿಯಲ್ಲಿ ನಾವು ತಿಳ್ಕೊಳ್ಳಬಹುದು. ಮತ್ತೊಂದು ವಿಶೇಷವಾಗಿ ಪರ್ತಗಾಳಿ ಮಠಕ್ಕೂ ಅಥವಾ ಈಗ ತಾನೇ ಹೇಳಿದ್ರಿ, ನಮ್ಮ ಗುರುಗಳಿಗೆ ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ತುಂಬ ಅಭಿಮಾನ, ಗೌರವ, ಪ್ರೂಫ್ ಹೇಗೆ ಮಾಡ್ತೀರಾ? ಅಭಿಮಾನ ಇದೆ ಅಂತ ಹೇಳಿದರೆ ಆಯಿತಾ? ಅದಕ್ಕೇನಾದರೂ ಒಂದು ಪ್ರೂಫ್ ಬೇಕು, ಐಡೆಂಟಿಟಿ ಬೇಕು. ನಮ್ಮ ಗುರುಗಳಿಗೆ
ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ಅಭಿಮಾನ ಇದ್ದರೆ ಅದಕ್ಕೊಂದು ದ್ಯೋತಕ ಉದಾಹರಣೆ ಏನಾದರೂ ಒಂದು ಬೇಕು. ಅದನ್ನು ನಿರ್ಣಯ ಮಾಡಬೇಕು. ನಿರ್ಣಯ ಮಾಡದೆ ಹಾಗೆ ಅಭಿಮಾನ ಇದೆ ಅಂದರೆ ಹೇಗೆ ಅಭಿಮಾನ ಇದೆ, ಹೇಗೆ ಹೇಳೋದು? ಅದಕ್ಕೆ ಒಂದು ಆದರೂ ಉದಾಹರಣೆ ನಾವು ಹೇಳಬಹುದು. ಹೇಗೆ ಅಂದರೆ ನೋಡಿ, ಈಗ ಉಭಯ ಪೀಠಾಧೀಶರ ನಾಮಾಭಿಧಾನ ಒಂದೇ ಆಗಿದೆ. ನಮ್ಮ ಗುರುಗಳು ನಮ್ಮನ್ನು ಈ ಹೆಸರಿನಲ್ಲಿ ಇಟ್ಟಿದ್ದಾರೆ, ನಾವು ಹೆಸರು ಹೇಳಲಿಕ್ಕಾಗಲ್ಲ. ಅದೇ ರೀತಿಯಾಗಿ ಫಲಿಮಾರು ಮಠದ ಪೀಠಾಧಿಪತಿಗಳ ಹೆಸರು ಹಾಗೂ ನಮ್ಮ ಅಭಿಧಾನ ಎರಡೂ ಒಂದೇ ಆಗಿರೋದರಿಂದ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ, ನಮ್ಮ ಮಠದಲ್ಲಿ ಒಬ್ಬ ಶಿಷ್ಯರಿಗೆ ಆಶ್ರಮ ದೀಕ್ಷೆ ಆದ ನಂತರ ಅಭಿಧಾನ ಇಡೋದಾದರೂ ಕೂಡ ಅದಕ್ಕೆ ರಾಮದೇವರ ಪ್ರಸಾದ ಬೇಕು. ಹಾಗೆ ಇಡಲಿಕ್ಕಾಗಲ್ಲ. ನಮಗೆ ಇಷ್ಟ ಆಗಿದೆ, ನಾವು ಈ ಹೆಸರನ್ನು ಇಡ್ತೇವೆ, ಇಲ್ಲ. ಹೆಸರು ಇಷ್ಟವಾದರೂ ಕೂಡ ರಾಮದೇವರ ಪ್ರಸಾದ ಬೇಕು. ರಾಮದೇವರ ಪ್ರಸಾದವಾಗದೇ ಇದ್ದರೆ ನಿಮ್ಗೆ ಇಷ್ಟವಾದರೂ ಕೂಡ ಆ ಹೆಸರನ್ನು ಇಡಲಿಕ್ಕಾಗಲ್ಲ. ಅದಕ್ಕಾಗಿ ನಮ್ಮ ಆಶ್ರಮ ದೀಕ್ಷೆಯ ಸಂದರ್ಭದಲ್ಲಿ 3 ಹೆಸರನ್ನು ಆಯ್ಕೆ ಮಾಡಿದರು. ಈ 3ರಲ್ಲಿ ಯಾವುದಾದರೆ ರಾಮದೇವರು ಯಾವುದನ್ನು ಆಯ್ಕೆ ಮಾಡ್ತಾರೆ ಆ ಆಯ್ಕೆ ಮಾಡಿರುವ ಹೆಸರನ್ನು ಶಿಷ್ಯರಿಗೆ ಇಡೋದು ಅನ್ನೋದು ನಮ್ಮ ಮಠದಲ್ಲಿ ಬಂದಿರುವ ಒಂದು ಸಂಪ್ರದಾಯ. ಅದೇ ರೀತಿಯಾಗಿ ಆ 3 ಹೆಸರಲ್ಲಿ ಈ ಒಂದು ಹೆಸರಿತ್ತು. ಗುರುಗಳಿಗೆ ಯಾವುದು ಇಚ್ಛೆ ಇತ್ತೋ, ಯಾಕಂದರೆ ವಿದ್ಯಾಮಾನ್ಯ ತೀರ್ಥರು ತಮ್ಮ ಶಿಷ್ಯರಿಗೆ ಈ ಹೆಸರನ್ನು ಇಟ್ಟಿದ್ದಾರೆ, ಆದ್ದರಿಂದ ಈ ಹೆಸರನ್ನು ಕೂಡ ಆ 3ರಲ್ಲಿ ಒಂದು ಇಟ್ಟಿದ್ದಾರೆ. ರಾಮದೇವರಿಗೆ ಪ್ರಸಾದ ಕೊಟ್ಟರೆ ಇದೇ ಹೆಸರನ್ನು ಶಿಷ್ಯರಿಗೆ ಇಡಬೇಕೆನ್ನೋದು ಇಚ್ಛೆ ಇತ್ತು. ಆದ್ದರಿಂದ ರಾಮದೇವರು ಇದೇ ಹೆಸರನ್ನು ಪ್ರಸಾದವನ್ನು ಕೊಟ್ಟರು. ಆ ಪ್ರಸಾದ ರೂಪವಾಗಿ ನಮ್ಮ ಗುರುಗಳು ನಮಗೆ ಈ ಪ್ರಸಾದ ರೂಪವಾಗಿ ಈ ಹೆಸರನ್ನು ಇಟ್ಟಿದ್ದಾರೆ. ಆದ್ದರಿಂದ ನಮ್ಮ ಗುರುಗಳಿಗೆ ನಮ್ಮ ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ಎಷ್ಟೊಂದು ಅಭಿಮಾನ ಇತ್ತು ಎನ್ನುವುದನ್ನು ಈ ವಿಚಾರವಾಗಿ ನಿಮಗೆ ಹೇಳಬಹುದು. ಅದಲ್ಲದೆ ನಮ್ಮ ಗುರುಗಳ ಹೆಸರಿನಲ್ಲಿಯೂ ಕೂಡ ರಾಜ ಅಂತ ಇತ್ತು. ಇಲ್ಲಿ ನಮ್ಮ ಫಲಿಮಾರು ಮಠಾಧೀಶರ ಕಿರಿಗುರುಗಳ ಹೆಸರಿನಲ್ಲೂ ಕೂಡ ರಾಜ ಅಂತ ಇದೆ. ಆದ್ದರಿಂದ ಅನೇಕ ರೀತಿಯಾದ ಒಂದು ಸಂಬಂಧ ಫಲಿಮಾರು ಮಠಕ್ಕೂ ಪರ್ತಗಾಳಿ ಮಠಕ್ಕೂ ಅವಿನಾಭಾವ ಒಂದು ಸಂಬಂಧ ಇದೆ. ನೋಡಿ, ಈಗ ನಮ್ಮ ಮಠ ಆರಂಭವಾಗಿ 550 ವರ್ಷಗಳು ಪರಿಪೂರ್ಣವಾಗ್ತಾ ಇದೆ. ಇದೇ ಬರುವ ಚೈತ್ರ, ಅಂದರೆ ಹಿಂದೆ ಚೈತ್ರ ಶುದ್ಧ ದ್ವಿತೀಯದಂದು ನಮ್ಮ ಮಠ ಪರಂಪರೆ ಸ್ಥಾಪನೆಯಾಗಿ 550 ವರ್ಷ ಆಯಿತು. ಆದರೆ ಈ ಮಠ ಸ್ಥಾಪನೆ ಆಗಲಿಕ್ಕೆ ಮೂಲ ಕಾರಣ ಫಲಿಮಾರು ಮಠದ 11ನೆಯ ಪೀಠಾಧೀಶರಾದ ರಾಮಚಂದ್ರ ತೀರ್ಥರು. ಆ ರಾಮಚಂದ್ರ ತೀರ್ಥರು ಅನುಗ್ರಹ ಮಾಡಿರುವುದರಿಂದ ಈ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠವು ಈಗ 550 ವರ್ಷ ಪರಿಪೂರ್ಣವಾಗ್ತಾ ಇದೆ. ಆದ್ದರಿಂದ ಇದಕ್ಕೆ ಮುಖ್ಯವಾದ ಕಾರಣ ಫಲಿಮಾರು ಮಠ ಆಗಿರುವುದರಿಂದ ಫಲಿಮಾರು ಮಠದ ಆ ರಾಮದೇವರಿಗೆ ನಾವು ಅನಂತ ನಮಸ್ಕಾರವನ್ನು ಸಮರ್ಪಿಸ್ತಾ ಇದ್ದೇವೆ. ಅದಲ್ಲದೆ ನೋಡಿ, ಫಲಿಮಾರು ಮಠದಲ್ಲಿ ಮೂಲ ಮಠದಲ್ಲಿ ಎಂದಿಗೂ ಆಗದೇ ಇರುವ ಸೀತಾರಾಮ ಕಲ್ಯಾಣೋತ್ಸವ 2025ರಲ್ಲಿ ವಿದ್ಯಾಮಾನ್ಯ ತೀರ್ಥರ ಪೀಠಾರೋಹಣದ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆಗಬೇಕಾದ್ರೆ ಹಿಂದೆ ಆಗ್ಬೋದಾಗಿತ್ತಲ್ವ, 75ನೇ ಅಮೃತ ಮಹೋತ್ಸವದಲ್ಲೂ ಆಗ್ಬೋದಾಗಿತ್ತು, ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ಕಾರ್ಯಕ್ರಮ ಇದ್ದಾಗಲೂ ಆಗ್ಬೋದಾಗಿತ್ತು. ಈಗಲೇ ಯಾಕೆ ಆಗಬೇಕು? ಮೊದಲಿಗೂ ಆಗ್ಬೋದಾಗಿತ್ತು. ಆದರೆ ಎಲ್ಲದಕ್ಕೂ ಒಂದು ಸಮಯ ಬೇಕು. ಏನು ಸಮಯ ಅಂದರೆ 550 ವರ್ಷಗಳ ಹಿಂದೆ ರಾಮಚಂದ್ರ ತೀರ್ಥರು, ಫಲಿಮಾರು ಮಠದ 11ನೆಯ ಪೀಠಾಧಿಪತಿಗಳಾದ ರಾಮಚಂದ್ರ ತೀರ್ಥರು ನಮ್ಮ ಗುರುಗಳಿಗೆ ಅರ್ಥಾತ್ ನಾರಾಯಣ ತೀರ್ಥರಿಗೆ ರಾಮಚಂದ್ರ ದೇವರನ್ನು ಅನುಗ್ರಹಿಸಿ ಗೋಕರ್ಣ ಪರ್ತಗಾಳಿ ಮಠದಲ್ಲಿ ಪಟ್ಟಾಭಿಷಿಕ್ತರನ್ನು ಮಾಡಿದರು. ಈಗ ಅದೇ ಫಲಿಮಾರು ಮಠದ ಮೂಲ ಮಠದಲ್ಲಿ ರಾಮ ಪಟ್ಟಾಭಿಷೇಕಕ್ಕೆ ಗುರುಗಳನ್ನು ಆಹ್ವಾನಿಸಿದರು. ಅದಕ್ಕಾಗಿ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ವಿ. ಗುರುಗಳು ಏನು ಹೇಳಿದ್ರು ಅಂದರೆ, ಅವರ ಪತ್ರದಲ್ಲಿ, ಸ್ನೇಹಪೂರ್ವಕವಾದ ಪತ್ರದಲ್ಲಿ ಅನೇಕ ಕಾರ್ಯಕ್ರಮಗಳಿತ್ತು. ಆದರೆ ಗುರುಗಳು ಪ್ರೀತಿಪೂರ್ವಕವಾದ ಆಗ್ರಹದ ಮೇರೆಗೆ ಗುರುಗಳು 4ನೇ ತಾರೀಕಿಗೆ ಬರಬೇಕು, ಈ ಕಾರ್ಯಕ್ರಮ ನಮ್ಮ ಪರ್ತಗಾಳಿ ಮೂಲ ಮಠದಲ್ಲಿ ಪ್ರಪ್ರಥಮವಾಗಿ ಆಗ್ತಾ ಇದೆ, ಆದ್ದರಿಂದ ಇಲ್ಲಿ ಬರಬೇಕು ಅಂತ ಅವರು ಅನೇಕ ಬಾರಿ ಆ ವಿಷಯದಲ್ಲೇ ತುಂಬ ಒಲವನ್ನು ಇಟ್ಟಿದ್ರು. ಅನೇಕ ಕಾರ್ಯಕ್ರಮಗಳಿದ್ದು, ಹರಿಕಥಾಮೃತ ಸಾರ, ಸುಧಾಮಂಗಲದ ಕಾರ್ಯಕ್ರಮ, ವೇದ ಸಮ್ಮೇಳನ, ಅನೇಕ ಕಾರ್ಯಕ್ರಮಗಳಿದ್ದು. ಆದರೆ
ಮುಖ್ಯವಾಗಿ ಗೋಕರ್ಣ ಪರ್ತಗಾಳಿ ಮಠದವರು ಈ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ರಾಮ ಪಟ್ಟಾಭಿಷೇಕ ದರ್ಬಾರಕ್ಕೇನೆ ಬರಬೇಕು ಅಂತ ಹೇಳಿದ್ದು ಕಾರಣ ಹೀಗೆ ನಮಗೆ ತಿಳಿತು. ಯಾಕೆಂದರೆ ಅಲ್ಲಿಯೂ ಕೂಡ ರಾಮಚಂದ್ರ ದೇವರು ರಾಮಚಂದ್ರ ತೀರ್ಥರು ನಮ್ಮ ಗುರುಗಳನ್ನು ಹೊಸ ಮಠ ಸ್ಥಾಪನೆಗೆ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದರು. ಈಗ ಇಲ್ಲಿ ನಡೆಯುತ್ತಾ ಇರುವ ರಾಮ ಪಟ್ಟಾಭಿಷೇಕಕ್ಕೆ ಅದೇ ಮಠದ ಗುರುಗಳನ್ನು ಇಲ್ಲಿ ಆವಾಹನೆ ಮಾಡಿ ಗುರುಗಳ ಉಪಸ್ಥಿತಿಯಲ್ಲಿ ರಾಮದೇವರಿಗೆ ಒಂದು ಸೇವೆ ಸಮರ್ಪಣೆ ಮಾಡುವ ಒಂದು ಅವಕಾಶವನ್ನು ಗುರುಗಳೆಂದು ನೀಡಿದ್ದಾರೆ. ಈ ಬಗ್ಗೆ ನಾವು ಸಂತಸವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಅದಲ್ಲದೆ ಅನೇಕ ಬಾರಿ ಫಲಿಮಾರು ಮಠ ಮತ್ತು ಗೋಕರ್ಣ ಪರ್ತಗಾಳಿ ಮಠದ ಅನೇಕ ಬಾರಿ ಭೇಟಿಯಾಗಿರುವ ವಿಷಯ ಇದೆ. ಅದರಲ್ಲಿ 1911ರಲ್ಲಿ ನಮ್ಮ ರಘುಪ್ರಿಯ ತೀರ್ಥರು ಉಡುಪಿಯಲ್ಲಿ ಇದ್ದಾಗ ನಮ್ಮ ಶ್ರೀಮದ್ ಇಂದಿರಾಕಾಂತ ತೀರ್ಥ ಸ್ವಾಮೀಜಿಗಳವರು ಉಡುಪಿಯಲ್ಲಿ ಬಂದಾಗ ಅಲ್ಲಿ ರಘುಪ್ರಿಯ ತೀರ್ಥರ ಜೊತೆಗೆ ಅಲ್ಲಿ ಭೇಟಿಯೆಲ್ಲ ಆಗಿದ್ದು, ಆಗ ಆ ಭೇಟಿಯ ಸಮಯದಲ್ಲಿ ರಘುಪ್ರಿಯ ತೀರ್ಥರು ಬಂಗಾರದ ತುಳಸಿ ಕಂಟೆಯನ್ನು ಗುರುಗಳಿಗೆ ಅಲ್ಲಿ ಉಡುಗೊರೆಯಾಗಿ ನೀಡಿದ್ದೆನ್ನುವ ವಿಷಯ ನಮ್ಮ ಮಠದ ಇತಿಹಾಸದಲ್ಲಿ ಬರೆದಿದ್ದಾರೆ. ಅದಾದ ಮಾರನೇ ದಿನ ಅಂದರೆ ಮಾರನೇ ದಿನ ಅಲ್ಲ, 7/2/1911ರಲ್ಲಿ ಕಟ್ಪಾಡಿಯಲ್ಲಿ ನಮ್ಮ ಇಂದಿರಾಕಾಂತ ತೀರ್ಥ ಗುರುಗಳು ಫಲಿಮಾರು ಮಠಕ್ಕೆ ಹೋದಾಗ ಅಲ್ಲಿ 4 ಆರತಿಗಳನ್ನು ಸಮರ್ಪಣೆ ಮಾಡಿ ಆಮೇಲೆ ಪುನಃ ರಘುಪ್ರಿಯ ತೀರ್ಥರು ಬೆಳ್ಳಿಯ ಒಂದು ತುಳಸಿಯ ಮಾಲೆಯನ್ನು ಸಮರ್ಪಣೆ ಮಾಡಿದರು. ಈ ಎಲ್ಲವೂ ವಿಷಯ ಚಿಕ್ಕದಾದ ವಿಷಯ ಕೂಡ ಮಠದ ಇತಿಹಾಸದಲ್ಲಿ ಬರೆದಿದ್ದಾರೆ. ಅಂದರೆ ನಮಗೂ ಒಂದು ಅಭಿಮಾನ, ಆ ಮಠಕ್ಕೂ ನಮ್ಮ ಮಠಕ್ಕೂ ಯಾವ ರೀತಿಯಾದ ಒಂದು ಸಂಬಂಧ, ಯಾವ ರೀತಿಯಾದ ಒಂದು ವಿಚಾರ ವಿನಿಮಯ ನಡೀತಾ ಇತ್ತು ಎನ್ನುವುದನ್ನು ಒಂದು ಕುತೂಹಲದಿಂದ ಅಭ್ಯಾಸ ಮಾಡಲಿಕ್ಕೂ ಕೂಡ ಒಂದು ವಿಷಯ ನಮ್ಮ ಮಠದಲ್ಲಿ ಇದೆ. ಅದಲ್ಲದೆ ಆಮೇಲೆ ಉಡುಪಿಯಲ್ಲಿ 1939ರಲ್ಲಿ 1939ರಲ್ಲಿ ಮೈಸೂರಿನ ದಿವಾನ್ ಮಿರ್ಜಾ ಮೊಹಮ್ಮದ್ ಅವರು ಮೈಸೂರಿನ ದಿವಾನರಾಗಿದ್ದರು. ಅವರು ಕೂಡ ಉಡುಪಿ ಮಠಕ್ಕೆ ಬಂದಾಗ ನಮ್ಮ ಫಲಿಮಾರು ಮಠಾಧೀಶರು, ಸೋದೆ ಮಠಾಧೀಶರು, ಅದಮಾರ ಮಠಾಧೀಶರು, ಕಾಶಿ ಮಠಾಧೀಶರು, ನಮ್ಮ ಇಂದಿರಾಕಾಂತ ತೀರ್ಥ ಸ್ವಾಮಿಗಳು ಹಾಗೂ ಅವರ ಅಂದರೆ ನಮ್ಮ ಪರಮೇಷ್ಠಿ ಗುರುಗಳು ಎಲ್ಲರೂ ಸೇರಿ ಅಲ್ಲಿ ದಿವಾನ್ರನ್ನು ಅಲ್ಲಿ ಕರೆದಿರುವ ಬಗ್ಗೆ, ಅಲ್ಲಿ ವಿಚಾರ ವಿನಿಮಯವಾದ ಬಗ್ಗೆ, ಸಭಾಕರ್ಮ ಆದ ಬಗ್ಗೆ ವಿಚಾರವನ್ನು ಮಠದಲ್ಲಿ ಬರೆದಿದ್ದಾರೆ. ಅದಾದ ನಂತರ 1939ರಲ್ಲಿ ಮಾರನೇ ದಿನ ಇಂದಿರಾಕಾಂತ ತೀರ್ಥ ಸ್ವಾಮೀಜಿಯವರು ಅಲ್ಲೇ ಉಡುಪಿದಲ್ಲಿ ವಾಸ್ತವ ಇದ್ದು, ಆಮೇಲೆ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನಾ, ಮಹಾ ಅಭಿಷೇಕ ಹಾಗೆ ಪೂಜೆಗಾಗಿ 200 ರೂಪಾಯಿ ಕಾಣಿಕೆ ಎಲ್ಲವನ್ನು ಅಲ್ಲಿ ಸಮರ್ಪಣೆ ಮಾಡಿ ಬಂದಿರೋ ವಿಷಯ ಮಠದಲ್ಲಿ ಬರೆದಿದ್ದಾರೆ. ಅದಾದ ನಂತರ 1945ರಲ್ಲಿ ಫಲಿಮಾರು ಮಠಾಧೀಶರಾದ ರಘುಮಾನ್ಯ ತೀರ್ಥರು ಬಹುಶಃ ಕುಮಟಾಕ್ಕೆ ಬಂದಾಗ ಅಲ್ಲಿ ವಿಠೋಬ ದೇವಸ್ಥಾನ ಹಾಗೂ ವೆಂಕಟರಮಣ ದೇವಸ್ಥಾನದ ಅಲ್ಲಿ ಭೇಟಿಯಾಗಿರುವ ವಿಷಯ ಇಲ್ಲಿ ಕಾಣ್ತಾ ಇದೆ 1945ರಲ್ಲಿ. ಇನ್ನು 20 ವರ್ಷ ಅಂದರೆ 100 ಶತಮಾನ ಆಗತ್ತೆ, ಒಂದು ಕಾರ್ಯಕ್ರಮ ಮತ್ತೊಂದು ಮಾಡಬಹುದು. ಈ ರೀತಿಯಾದ ಒಂದು ವಿಚಾರ ವಿನಿಮಯ ಆ ಕಾಲದಲ್ಲಿಯೂ ಆಗಿರುವ ಬಗ್ಗೆ ಇಲ್ಲಿ ಉಲ್ಲೇಖವಿದೆ. ಅದಾದ ನಂತರ 1953ರಲ್ಲಿ ಮಧ್ವ ಸಮ್ಮೇಳನ ಆಗಿತ್ತು. ಆ ಮಧ್ವ ಸಮ್ಮೇಳನದಲ್ಲಿ ಕೂಡ ಗುರುಗಳು ಅಲ್ಲಿ ಉಪಸ್ಥಿತರಿದ್ದರು. ಆಗ ಮೈಸೂರಿನ ರಾಜರು ಜಯಚಾಮರಾಜೇಂದ್ರ ಒಡೆಯರು ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದು ಎನ್ನುವ ವಿಷಯ ಇದೆ. ಅದಾದ ನಂತರ 1958ರಲ್ಲಿ ಸೆಕುಂದರಾಬಾದ್ ಅಲ್ಲೂ ಕೂಡ ದ್ವಿತೀಯ ಮಧ್ವ ಸಮ್ಮೇಳನ ನಡೆದಿತ್ತು. ಅದಾದ ನಂತರ 1962ರಲ್ಲಿ ನಮ್ಮ ಪರಮ ಗುರುಗಳು ಇಲ್ಲಿ ಉಡುಪಿಯಲ್ಲಿ ಬಂದಾಗ ಅಲ್ಲಿ ಫಲಿಮಾರ ಮಠಾಧೀಶರನ್ನು ಭೇಟಿಯಾಗಿದ್ದರು. ಅದಾದ ನಂತರ ಬ್ರಹ್ಮಾವರದಲ್ಲಿ 1969ರಲ್ಲಿ ಅದೇ ಕಾಲದಲ್ಲಿ ನಮ್ಮ ವಿದ್ಯಾಮಾನ್ಯ ತೀರ್ಥರು ಫಲಿಮಾರು ಮಠದ ಪೀಠಾಧಿಪತಿಗಳಾಗಿ ಅವರು ಪೀಠಾರೋಹಣ ಆಗಿದ್ದರು 1969ರಲ್ಲಿ. 10 ವರ್ಷ ಆದ ನಂತರ ಇಂದಿನ ಗುರುಗಳು ಪೀಠಾಧಿಪತಿಗಳು ಆಶ್ರಮವನ್ನು ಸ್ವೀಕರಿಸಿದ್ರು 1979ರಲ್ಲಿ. ಅದಾದ ನಂತರ 1972ರಲ್ಲಿ ಕೃಷ್ಣನ ಭೇಟಿಗೆ ಬಂದಿರುವ ಉಲ್ಲೇಖವಿದೆ. ಅದಾದ ನಂತರ 1976ರಲ್ಲಿ ಕೃಷ್ಣನ ಭೇಟಿಗೆ ಬಂದಿರುವ ಉಲ್ಲೇಖವಿದೆ. ಆಮೇಲೆ 1977ರಲ್ಲಿ ಪಂಚಶತಾಬ್ದಿ ಮಹೋತ್ಸವ, ಪರ್ತಗಾಳಿ ಮಠದ ಪಂಚಶತಾಬ್ದಿ ಮಹೋತ್ಸವಕ್ಕೆ
ವಿದ್ಯಾಮಾನ್ಯ ತೀರ್ಥರು ಹಾಗೂ ಪೇಜಾವರ ಮಠಾಧೀಶರು ಪರ್ತಗಾಳಿ ಮಠಕ್ಕೆ ಬಂದು 4 ದಿನ ಅಲ್ಲಿ ವಾಸ್ತವದಲ್ಲಿ ಇದ್ದು ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಿ ಗುರುಗಳನ್ನು ಸಂತೋಷಪಡಿಸಿರುವ ವಿಷಯ ಕೂಡ ನಮ್ಮ ಪರ್ತಗಾಳಿ ಮಠದ ಇತಿಹಾಸದಲ್ಲಿ ಬರೆದಿದ್ದಾರೆ. ಪುನಃ ಈ ಸಂದರ್ಭದಲ್ಲಿ ಈಗಿನ ಗುರುಗಳಿಗೂ ಕೂಡ ಫಲಿಮಾರು ಮಠಾಧೀಶರಿಗೂ ಹಾಗೂ ಕಿರಿಯ ಸ್ವಾಮೀಜಿಗಳವರಿಗೆ ಮುಂದೆ ಬರುವ ನವೆಂಬರ್ 27ನೇ ತಾರೀಕಿಗೆ ಮಠದ ಪ್ರಪ್ರಥಮ ಕಾರ್ಯಕ್ರಮಕ್ಕೆ ಫಲಿಮಾರು ಮಠಾಧೀಶರು ಗೋಕರ್ಣ ಪರ್ತಗಾಳಿ ಮಠಕ್ಕೆ ಪುನಃ ಅಲ್ಲಿ ಬಂದು ಸಾರ್ಧ ಪಂಚಶತಮಾನೋತ್ಸವ ಕಾರ್ಯಕ್ರಮದ ಆರಂಭವನ್ನು ಮಾಡಿಕೊಡಬೇಕಂತ ಈ ಸಂದರ್ಭದಲ್ಲಿ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಅದಲ್ಲದೆ 1978ರಲ್ಲಿ ನಮ್ಮ ಗುರುಗಳು ವಾರಾಣಸಿಯಲ್ಲಿ ಚಾತುರ್ಮಾಸಕ್ಕೆ ಇದ್ದಾಗ ಅಕ್ಟೋಬರ್ 19ರಂದು ವಾರಾಣಸಿಯಲ್ಲಿ ಫಲಿಮಾರು ಮಠಾಧೀಶರಾದ ವಿದ್ಯಾಮಾನ್ಯ ತೀರ್ಥರು, ಪುತ್ತಿಗೆ ಮಠಾಧೀಶರು, ಫಲಿಮಾರು ಮಠದ ಶಿಷ್ಯರು ಹಾಗೂ ಆವಾಗ ನಮ್ಮ ಗುರುಗಳು ಎಲ್ಲರೂ ಕೂಡ ವಾರಾಣಸಿ ಮೂಲ ಮಠದಲ್ಲಿ ಭೇಟಿಯಾಗಿರೋ ಉಲ್ಲೇಖ ಕೂಡ ಇದೆ 1978ರಲ್ಲಿ. ಆಮೇಲೆ 1979ರಲ್ಲಿ ನಮ್ಮ ಆರ್ ಪಿ ಕಾಮತ್ರವರು, ರಾಮಚಂದ್ರ ಆರ್ ಪಿ ಕಾಮತ್ರವರ ಶಾಂತಿಯ ಸಂದರ್ಭದಲ್ಲಿ ಕೂಡ ವೆಂಕಟಾಪುರಕ್ಕೆ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಗ್ಗೆ ವಿಷಯವಿದೆ. ಅದಾದ ನಂತರ 81ರಲ್ಲಿ ಕಲ್ಯಾಣಪುರದಲ್ಲಿ ಭೇಟಿಯಾಗಿದೆ. 1992ರಲ್ಲಿ ಬೆಂಗಳೂರಿನಲ್ಲಿ ಭೇಟಿಯಾಗಿದೆ. ಅದಾದ ನಂತರ 1996ರಲ್ಲಿ ವಿದ್ಯಾಮಾನ್ಯ ತೀರ್ಥರು ಕಲ್ಯಾಣಪುರಕ್ಕೆ ಬಂದು ಗುರುಗಳ ಉಪಸ್ಥಿತಿಯಲ್ಲೇನೆ ಸುಧಾಮಂಗಲ ಮಹೋತ್ಸವ ನಡೆದಿತ್ತು. ಅದಾದ ನಂತರ 2003ರಲ್ಲಿ ಕೂಡ ಉಭಯ ಮಠಾಧಿಪತಿಗಳ ಭೇಟಿಯಾಗಿರುವ ವಿಷಯ ಇದೆ. 2010ರಲ್ಲಿ ಹಳದಿಪುರದಲ್ಲಿ ದೊಡ್ಡ ಕಾರ್ಯಕ್ರಮ ನಡೆದಿತ್ತು, ಆಗಲೂ ಕೂಡ ಗುರುಗಳ ಭೇಟಿಯಾಗಿತ್ತು. ಅದಾದ ನಂತರ 2025ರಲ್ಲಿ ಫಲಿಮಾರು ಮಠದಲ್ಲಿ ಇಲ್ಲಿ ಗುರುಗಳ ಭೇಟಿ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಅನೇಕ ವರ್ಷದಿಂದ ಮಠಕ್ಕೂ ಹಾಗೂ ಫಲಿಮಾರು ಮಠಕ್ಕೂ ಪರ್ತಗಾಳಿ ಮಠಕ್ಕೂ ಅವಿನಾಭಾವ ಸಂಬಂಧ ಅನೇಕ ವರ್ಷದಿಂದ ನಡೀತಾ ಬಂದಿದೆ. ಗುರುಗಳು ಪೂಜೆ ಮಾಡಿರುವ ಉಪಾಸ್ಯ ದೇವರು ಕೂಡ ರಾಮದೇವರು, ನಾವು ಕೂಡ ಪೂಜೆ ಮಾಡೋರು ರಾಮದೇವರು. ಗುರುಗಳ ಮಠದ ಹೆಸರು ಆರಂಭ ಪಿ ಇಂದ ಆಗತ್ತೆ, ನಮ್ಮ ಮಠದ ಹೆಸರು ಕೂಡ ಪಿ ಇಂದ ಆರಂಭವಾಗತ್ತೆ. ಗುರುಗಳ ನಾಮಾಭಿಧಾನ ಕೂಡ ವಿ ಇಂದ, ನಮ್ಮದು ನಾಮಾಭಿಧಾನ ವಿ ಇಂದ. ಈ ರೀತಿಯಾಗಿ ಅನೇಕ ವಿಷಯದಿಂದ ನಾವು ನೋಡ್ತಾ ಹೋದರೆ ಅನೇಕ ಸಾಮ್ಯತೆ, ಅನೇಕ ರೀತಿಯಾದ ಒಂದು ಸಂಬಂಧ ಚಿಕ್ಕ ಚಿಕ್ಕದಾದ ಇದ್ರೂ ಕೂಡ ಅನೇಕ ಸಂತಸವನ್ನು ಕೊಡುವಂತಹ ಒಂದು ಸಂದರ್ಭ ದೇವರು ಅನುಗ್ರಹ ಮಾಡಿದ್ದಾನಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ವಿಶೇಷವಾಗಿ ರಾಮದೇವರ ಗುಣದ ಬಗ್ಗೆ ಹೇಳಬೇಕಂದ್ರೆ ಇವತ್ತು ರಾಮ ಪಟ್ಟಾಭಿಷೇಕ ದರ್ಬಾರ, ಗುರುಗಳ ಬಗ್ಗೆ ಎಲ್ಲ ಆಯಿತು. ಈಗ ದೇವರ ಬಗ್ಗೆ ಕೆಲವೊಂದು ಹೇಳಬೇಕಾಗತ್ತೆ. ರಾಮದೇವರ ಬಗ್ಗೆ ಹೇಳಬೇಕಂದ್ರೆ ಈಗ ತಾನೇ ಕಿರಿಯ ಗುರುಗಳು ಹೇಳಿರುವ ಹಾಗೆ ಪಟ್ಟಾಭಿಷೇಕದ ಮುಹೂರ್ತ ಎಲ್ಲವೂ ನಿಶ್ಚಯವಾಗಿದೆ. ನಾಳೆ ದಿನ ಪಟ್ಟಾಭಿಷೇಕವಾಗಬೇಕು. ಪಟ್ಟಾಭಿಷೇಕವಾಗುವ ಮುಹೂರ್ತ ವನವಾಸ ಮುಹೂರ್ತವನ್ನು ಆಯಿತು. ಪಟ್ಟಾಭಿಷೇಕ ಮುಹೂರ್ತವಾಗಬೇಕಿತ್ತು. ಅದೇ ಮುಹೂರ್ತದಲ್ಲಿ ಏನಾಯ್ತಂದರೆ ರಾಮದೇವರು ವನವಾಸಕ್ಕೆ ಹೋಗುವ ಒಂದು ಮಾರ್ಗವಾಯಿತು. ಹೀಗಾಗಬೇಕಿತ್ತೇ ಅನ್ನೋ ಪ್ರಶ್ನೆ. ಯಾಕೆಂದರೆ ಕೆಲವರಿಗೆ, ಎಲ್ಲ ಯತಿಗಳಿಗೂ ತುಂಬ ಅತ್ಯಂತ ಸಂಬಂಧವಾದ ವಿಷಯ. ಯಾಕೆಂದರೆ ನಾವು ಚಿಕ್ಕ ಇರುವಾಗ, ಇಲ್ಲೇ ಗೃಹಸ್ಥರೆಲ್ಲ ಇದ್ದಾರೆ, ಎಲ್ಲರಿಗೂ ಏನಂದರೆ ಚಿಕ್ಕ ಇರುವಾಗಲೇ ಈ ವ್ಯಕ್ತಿ ಏನಾಗ್ಬೋದು ಅನ್ನೋದು ಒಂದು ವಿಚಾರ. ಚಿಕ್ಕ ಇರುವಾಗ ಅವ್ನು ಚೆನ್ನಾಗಿ ಮಾತಾಡ್ತಾನಂದರೆ ದೊಡ್ಡ ವಾಗ್ಮಿ ಆಗ್ತಾನೆ ಇವನು ಅಂತ, ಅಥವಾ ಏನಾದರೆ ಹೆಚ್ಚು ಮ್ಯಾಥ್ಸು ಫಿಸಿಕ್ಸು ಏನಾದರೆ ಇವನು ದೊಡ್ಡ ವಿಜ್ಞಾನಿ ಆಗ್ತಾನೆ, ಈ ರೀತಿಯಾದ ವಿಚಾರ. ಅಥವಾ ಏನಾದರೂ ಒಂದು ಶಬ್ದಕ್ಕೆ ಮತ್ತೊಂದು ಪ್ರತಿಯಾಗಿ ಉತ್ತರ ಕೊಟ್ಟರೆ ಇವನ ಅಡ್ವೊಕೇಟ್ ಆಗ್ತಾನೆ ಇರಬೇಕು ಅನ್ನೋ, ಈ ವಕೀಲ ಆಗ್ತಾನೆ ಇವನ ಜೊತೆ ಮಾತಾಡ್ಲಿಕ್ಕಾಗಲ್ಲ, ಏನು ಮಾತಾಡ್ಲಿಕ್ಕೆ ಹೋಗಿದ್ರೆ ಉತ್ತರ ಕೊಡ್ತಾನೆ ಅನ್ನೋ ಈ ವಿಚಾರ ಇಟ್ಕೊಂಡು ಇವನು ವಕೀಲ ಆಗ್ತಾನೆ ಅಂತ ಹೇಳ್ತಾನೆ. ಆಮೇಲೆ 16 ವರ್ಷ 20 ವರ್ಷ ಆದ್ಮೇಲೆ ಯಾರು ವಕೀಲ ಆಗ್ತಾನೆ ಅಂತಾನೆ ಅವನು ಇಂಜಿನಿಯರ್ ಆಗ್ತಾನೆ, ವಕೀಲ ಆಗಲ್ಲ, ಇಂಜಿನಿಯರಿಗೆ ಹೋಗಿರ್ತಾನೆ. ಯಾರು ಮ್ಯಾಥ್ಸ್ ಹೆಚ್ಚಾಗಿ ಓದ್ತಾ ಇರ್ತಾನೆ ಅವನೆಲ್ಲೋ ಬೇರೆ ಕಡೆ ಹೋಗಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇರ್ತಾನೆ. ಆವಾಗ ಮ್ಯಾಥ್ಸು, ಆದರೆ ಈಗ ಕಂಪ್ಯೂಟರ್ ಸೈನ್ಸು, ಆವಾಗ ವಕೀಲು, ಈಗ ಬೇರೆ ಏನೋ ಮಾಡ್ತಾ ಇದ್ದಾನೆ. ಅಂದರೆ ನೀವು ಹೇಳಿರೋ ಹಾಗೆ ಆಗಲ್ಲ ಅಂತ ಒಂದು ನಿಶ್ಚಯವಾಯಿತು. ನೀವು ಇರುವಾಗ ನೀವು ಒಂದು ವಿಚಾರ ಮಾಡ್ತೀರಿ, ನನ್ನ ಮಗು ಇವನ್ ಸ್ವಭಾವ ನೋಡಿದರೆ ವಕೀಲಾಗ್ತಾನೆ ಅಂತ ನಿಮ್ಮ ವಿಚಾರ. ಆದರೆ ಆಗಲ್ಲ. ಯಾಕೆಂದರೆ ಪ್ರತಿಯೊಂದಕ್ಕೂ
ಪ್ರಕೃತಿಯ ನಿಯಮ ಒಂದು ಉಂಟು. ಆ ಪ್ರಕೃತಿಯ ನಿಯಮ ಹಾಗೂ ದೇವರ ಅನುಗ್ರಹ, ದೇವರ ಇಚ್ಛೆಯಂತೆಯೇ ಎಲ್ಲವೂ ನಡೀತಾ ಇದೆ ಹೊರತು ನೀವು ಹೇಗೆ ಹೇಳ್ತೀರಾ ಹಾಗಾಗಿದೆ ಅಂತ ತಿಳ್ಕೊಳ್ಬೇಡಿ. ಒಂದೊಮ್ಮೆ ನಾನು 20 ವರ್ಷ ಮುಂಚೆ ಹೇಳಿದ್ನಿ ಇವನು ಡಾಕ್ಟರ್ ಆಗ್ತಾನೆ ಅಂತ. ಈಗ ಡಾಕ್ಟರ್ ಆಗಿದ್ದಾನೆ, ಹೌದು, ಯಾಕಂದರೆ ಪ್ರಕೃತಿ ನಿಯಮ ಕೂಡ ಹಾಗೇ ಇತ್ತು, ಆದ್ದರಿಂದ ಅದೇ ರೀತಿ ಆಯಿತು. ಕೆಲವೊಮ್ಮೆ ಪ್ರಕೃತಿ ನಿಯಮ ಬೇರೆ ಇತ್ತು, ಆದರೆ ನಿಮ್ಮ ವಿಚಾರ ಕೂಡ ಕೆಲವೊಮ್ಮೆ ಬೇರೆ ಇರುತ್ತೆ. ಆದ್ದರಿಂದ ಎಲ್ಲವೂ ಕೂಡ ಪ್ರಕೃತಿಯ ನಿಯಮ ಅನುಸಾರವಾಗಿಯೇ ನಡೀತದೆ. ಗುರುಗಳದ್ದು ಯತಿತ್ರಯರದು ಹಾಗೆ, ಎಲ್ಲರೂ ಕೂಡ ಇವರು ಇಂಜಿನಿಯರ್ ಆಗ್ತಾರೆ, ಇವರು ಆ ಪಾಠಶಾಲೆಯಲ್ಲಿ ಹೋಗ್ತಾರೆ, ಇಲ್ಲಿ ವಿದ್ವಾನ್ ಆಗ್ತಾರೆ, ಆದರೆ ಕೊನೆಗೆ 3 ಯತಿಗಳು ಇಲ್ಲಿ ಸನ್ಯಾಸರಾಗಿ ರಾಮದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಇದು ಪ್ರಕೃತಿ ನಿಯಮ, ಯಾರಿಗೂ ಗೊತ್ತಿಲ್ಲ. ಸನ್ಯಾಸ ಆದ ನಂತರ ಗೊತ್ತಾ ನಮ್ಮ ಪ್ರಕೃತಿಯಲ್ಲಿ ಇದೇ ಬರೆದಿದ್ದುಂಟು ಅಂತ. ಆ ಕಡೆ ಹೋಗಿ ಅಲ್ಲಿ ಪಾಠ ಹೇಳೋದು ಅಥವಾ ಬೇರೆ ಇಂಜಿನಿಯರಿಂಗ್ ಮಾಡೋದು ಅದು ನಮಗೆ ಹೇಳಿರಲಿಲ್ಲ. ಪ್ರಕೃತಿಯ ನಿಯಮದ ಪ್ರಕಾರ ಹೀಗೆ ಇತ್ತು, ಆದರೆ ನಮಗೆ ಕೊನೆಯ ಕ್ಷಣದಲ್ಲಿ ಗೊತ್ತಾಯಿತು, ಈಗ ಇದು ಎಲ್ಲ ಆಗಲ್ಲ, ಇಂಜಿನಿಯರ್ ಆಗಲ್ಲ, ಡಾಕ್ಟರ್ ಆಗಲ್ಲ, ಇದು ಆಗಲ್ಲ, ಅದು ಆಗಲ್ಲ, ಈಗ ಸನ್ಯಾಸವೇ ನಮಗೆ ಅಂತ ಆಮೇಲೆ ಕೊನೆಗೆ ಗೊತ್ತಾಯಿತು. ಅದೇ ರೀತಿಯಾಗಿ ರಾಮದೇವರು ಕೂಡ ತನ್ನ ಈ ಪಟ್ಟಾಭಿಷೇಕ ಮಹೋತ್ಸವದಿಂದ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದ್ದಾನೆ. ಏನಂದರೆ, ರಾಮದೇವರು ಪಟ್ಟಾಭಿಷಿಕ್ತರಾಗಬೇಕಾಗಿತ್ತು. ಆಮೇಲೆ ದಶರಥ ಮಹಾರಾಜರು ತನ್ನ ಹೆಂಡತಿ ಕೈಕೆಯ ಒತ್ತಡದಿಂದ ಆ ವಿಚಾರವನ್ನು ಹೇಳಲಾಗದೆ ಆಮೇಲೆ ರಾಮದೇವರು ತಾನೇ ಸ್ವಯಂ ಪ್ರೇರಿತವಾಗಿ ವನವಾಸಕ್ಕೆ ಹೋಗಿರೋ ವಿಚಾರ ಎಲ್ಲಿಗೆ ತಿಳಿದಿರೋ ವಿಷಯ. ಈಗ ಅದೇ ಸಂದರ್ಭದಲ್ಲಿ ಲಕ್ಷ್ಮಣ ಕೇಳ್ತಾನೆ ರಾಮದೇವರಿಗೆ, ಇದು ಧರ್ಮ ವಿರುದ್ಧ ಅಲ್ವಾ? ಧರ್ಮ ವಿರುದ್ಧ ಆದರೆ ನಾವು ತಂದೆಗೆ ಪ್ರಶ್ನೆ ಕೇಳಬೇಕಿತ್ತಲ್ವ, ಆ ಬಗ್ಗೆ ಏನಾದರೆ ನಾವು ಕೇಳೋಣವಾ ಅಂತ ಕೇಳಿದಾಗ ರಾಮದೇವರು ಇಲ್ಲ, ಬೇಡ. ಯಾಕೆ ಅಂದರೆ ತರ್ಕಸಂಗತವಲ್ಲ. ಯಾಕೆ ತರ್ಕಸಂಗತವಲ್ಲ ಅಂದರೆ, ಕೈಕೇಯಿ ಮತ್ತು ಕೌಸಲ್ಯ ನನ್ನ ತಾಯಿ, ಕೈಕೇಯಿ ಕೂಡ ನನಗೆ ತಾಯಿಯ ಸಮಾನವೇ. ನಾನು ಕೌಸಲ್ಯಕ್ಕಿಂತ ಹೆಚ್ಚಾಗಿ ಕೈಕೇಯನ್ನೇ ನಾನು ಹೆಚ್ಚಾಗಿ ಪ್ರೀತಿ ಮಾಡಿದ್ದು, ಮತ್ತು ಕೈಕೇಯಿ ಕೂಡ ಭರತಕ್ಕಿಂತ ಹೆಚ್ಚಾಗಿ ನನ್ನನ್ನೇ ಪ್ರೀತಿ ಮಾಡಿದವಳು. ಆದ್ದರಿಂದ ಒಂದೊಮ್ಮೆ ಅವಳಿಗೆ ಅದೇ ರೀತಿಯಾದ ಒಂದು ವಿಚಾರ ಇದ್ದಿದ್ದರೆ ಇದರಲ್ಲಿ ಯಾವ ರೀತಿಯಾದ ತರ್ಕ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾನು ಕೂಡ ಹೆಚ್ಚು ಪ್ರೀತಿ ಮಾಡ್ತಾ ಇದ್ಲಿ, ಮತ್ತು ಕೈಕೇಯಿ ಕೂಡ ನನ್ನ ಮೇಲೆ ಅಷ್ಟೊಂದೇ ಪ್ರೀತಿ ಇದ್ಲು. ಆದ್ದರಿಂದ ನಾನು ಯಾವ ರೀತಿಯಾದರಲ್ಲಿ ತರ್ಕ ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಒಂದೊಮ್ಮೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಮೇಲೆ ಪ್ರಕೃತಿ ಹೇಗೆ ಹೇಳ್ತಾ ಇದೆ ಅದೇ ರೀತಿಯಾಗಿ ನಾವು ಮುಂದುವರಿಸೋಣ. ಮುಂದೆ ಪ್ರಕೃತಿ ನಮಗೇನು ತಿಳಿಸ್ತದೆ ಅದೇ ನಮ್ಮ ಗುರಿ ಅನ್ನೋದನ್ನು ತಿಳ್ಕೊಂಡು ರಾಮದೇವರು ವನವಾಸಕ್ಕೆ ಹೋದರು. ವನವಾಸಕ್ಕೆ ಹೋಗಿ ಆಮೇಲೆ ರಾವಣನ ಸಂಹಾರ ಎಲ್ಲವೂ ಆಯಿತು. ಆದ್ದರಿಂದ ರಾಮದೇವರು ಏನು ತಿಳಿಸ್ತಾ ಇದ್ದಾರಂದರೆ, ಎಂದಿಗೂ ಕೂಡ ನಾಳೆ ಆಗತ್ತೆ ಅಂತ ತಿಳ್ಕೊಳ್ಬೇಡಿ. ದೇವರ ವಿಚಾರ ಹೇಗಿದೆ ಅದೇ ರೀತಿಯಾಗಿ ಆಗತ್ತೆ. ನೀವು ಹೇಗೆ ತಿಳ್ಕೊಂಡ್ರು ಕೂಡ ಇವತ್ತೇ ಆಗತ್ತೆ, ಇದು ಆಗತ್ತೆ, ನಾಳೆ ನಾನು ಇಲ್ಲ. ದೇವರ ದಯೆ ಇದ್ದರೆ, ದೇವರ ಇಚ್ಛೆ ಇದ್ದರೆ ಮಾತ್ರ ನಡೀತದೆ ಹೊರತು ಪ್ರಕೃತಿಯ ನಿಯಮ ಪ್ರಕಾರನೇ ಆಗತ್ತೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಆಗಲ್ಲ. ಇಲ್ಲ ಅಂದರೆ ರಾಮದೇವರಿಗೂ ಕೂಡ ಪಟ್ಟಾಭಿಷೇಕ ಅಥವಾ ವನವಾಸವನ್ನು ತಪ್ಪಿಸ್ಲಿಕ್ಕೆ ಆಗ್ತಾ ಇತ್ತು. ರಾಮದೇವರು ಅಷ್ಟೊಂದು ಮಹಾನ್ ಇರುವಾಗ ಅದನ್ನು ತಪ್ಪಿಸ್ಲಿಕ್ಕೆ ಆಗ್ತಾಯಿತ್ತು. ಆದರೆ ಇಲ್ಲ, ಜಗತ್ತಿಗೂ ತಿಳಿಸ್ಬೇಕಲ್ಲ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣ, ಜನರಿಗೆ ತಿಳಿಸ್ಬೇಕಲ್ವಾ ಈ ರೀತಿಯಾಗಿ ಜಗತ್ತಿನಲ್ಲಿ ಆಗತ್ತೆ, ನೀವು ತಿಳ್ಕೊಳ್ಬೇಡಿ, ನಿಮ್ಮ ಪ್ರಕಾರವೇ ಎಲ್ಲ ಆಗತ್ತೆ ಅಂತ ತಿಳ್ಕೊಳ್ಬೇಡಿ. ಪ್ರಕೃತಿಯ ನಿಯಮ ಇದೆ, ಆ ನಿಯಮದ ಪ್ರಕಾರವೇ ಎಲ್ಲವೂ ಆಗತ್ತೆ ಎನ್ನುವುಗೋಸ್ಕರವನ್ನು ಅದನ್ನು ಪಟ್ಟಾಭಿಷೇಕದ ಸಮಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ವಿಷಯ ಅಂದರೆ ರಾಮದೇವರ ಗುಣಗಳು. ನಮಗೆ ಸಂಪತ್ತು ಬೇಕು, ಅಥವಾ ನಾವು ಈಗ ತಾನೇ ಹೇಳಿದ್ವಿ, ಅಥವಾ ಎಲ್ಲರಿಗೆ ಕೇಳಿದರೆ ನಿಮಗೆ ಹಣ ಬೇಕೋ ಜ್ಞಾನ ಬೇಕೋ, ಯಾವುದು ಬೇಕು ನಿಮಗೆ? ನೀವೇನು ಹೇಳ್ತೀರಾ? ಜ್ಞಾನನೇ ಹೇಳ್ತೀರಾ, ಹಣ ಬೇಡವೇ ಬೇಡ ಅಂತ ಹೇಳ್ತೀರಾ. ಆಮೇಲೆ 2 ಕೈ ಎತ್ತಿ ಹಣನೇ ಬೇಕಂತ ಹೇಳ್ತೀರಾ. ಯಾಕಂದರೆ ಹಣವಿಲ್ಲದೆ ಏನು ಮಾಡಲಿಕ್ಕಾಗಲ್ಲ ಈಗಿನ ಸಂದರ್ಭದಲ್ಲಿ. ಜ್ಞಾನವೂ ಬೇಕು, ಆದರೆ ಹಣವೂ ಬೇಕು. ಆದರೆ ಜ್ಞಾನ ಮತ್ತು ಹಣಕ್ಕಿಂತ ಮುಖ್ಯವಾಗಿ ಗುಣಶೀಲನಾಗಬೇಕು. ಗುಣಗಳಿದ್ದರೆ, ಇಲ್ಲದೇ ಇದ್ದರೆ, ಜ್ಞಾನ ಹೆಚ್ಚಾಗಿದ್ದರೂ ಕೂಡ ಕೆಲವೊಮ್ಮೆ ಅಹಂಕಾರ ಇರುತ್ತೆ. ಕೆಲವೊಮ್ಮೆ ಜ್ಞಾನ ಹೆಚ್ಚಾದರೆ ಅಹಂಕಾರ, ನನ್ನಕ್ಕಿಂತ ಯಾರಿದ್ದಾರೆ ನನ್ನ ಮುಂದೆ, ಪಾಂಡಿತ್ಯ ಹೆಚ್ಚಾದಾಗ ಕೆಲವೊಮ್ಮೆ ಅಹಂಕಾರವು ಕೂಡ ಹೆಚ್ಚಾಗತ್ತೆ.
ಆದ್ದರಿಂದ ಆ ಜ್ಞಾನ ಪ್ರಯೋಜನಕ್ಕೆ ಬರಲ್ಲ. ಹೆಚ್ಚು ಹಣ ಬಂದರೂ ಕೂಡ ಕೆಲವೊಮ್ಮೆ ಅಹಂಕಾರ ಆಗತ್ತೆ. ನನ್ನ ಹತ್ರ ಹಣ ಇದೆ, ನಾನು ಏನು ಬೇಕಾದರೆ ಖರೀದಿ ಮಾಡ್ಬೋದು. ಏನು ಖರೀದಿ ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ಮುಖ್ಯವಾಗಿ ನಮಗೆ ಗುಣಗಳು ಬೇಕು. ಆ ಗುಣಗಳು ರಾಮದೇವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಗುಣಗಳಿದ್ದರೆ ಜನರು ಹೇಗೆ ನಿಮ್ಮನ್ನು ಹಿಂಬಾಲಿಸ್ತಾರೆ ಅನ್ನೋದನ್ನು ರಾಮದೇವರು ತಿಳಿಸ್ಕೊಟ್ಟಿದ್ದಾರೆ. ರಾಮದೇವರಿಗೆ ವನವಾಸಕ್ಕೆ ಹೋಗಬೇಕಪ್ಪ. ವನವಾಸಕ್ಕೆ ಹೋಗೋರು ಯಾರು? ರಾಮದೇವರು, ಹೆಂಡತಿಯಾದ ಸೀತಾಮಾತೆ, ಭ್ರಾತೃ ಆದ ಲಕ್ಷ್ಮಣ, 3 ಜನರು ವನವಾಸ ಹೋಗಬೇಕು. ಆದರೆ ವನವಾಸ ಹೋಗೋ ಸಮಯದಲ್ಲಿ ಅಯೋಧ್ಯದಲ್ಲಿರುವ ಎಲ್ಲ ಜನರು ಕೂಡ ರಾಮದೇವರ ಜೊತೆಗೆ ಹೋಗ್ತಾ ಇದ್ದಾರೆ. ಯಾಕೆ? ರಾಮದೇವರ ಹತ್ರ ಹಣ ಇದೆಯಾ? ರಾಮದೇವರದಲ್ಲಿ ಅಲ್ಲಿ ಪಟ್ಟವಿದೆಯಾ? ರಾಮದೇವರ ಹತ್ರ ರಾಜ್ಯವಿದೆಯಾ? ರಾಮದೇವರ ಹತ್ರ ಅಲ್ಲಿ ಬಂಗಾರ ಇದೆಯಾ? ರಾಮದೇವರಲ್ಲಿ ಜನ ಇದ್ದಾರಾ? ಯಾರೂ ಇಲ್ಲ. ರಾಮದೇವ್ರ ಜೊತೆಗೆ ಕೇವಲ ಒಂದು ಗುಡಿಸಲು, ಆಮೇಲೆ ಅರಣ್ಯ ಪ್ರದೇಶ, ಅವರು 3 ಸಂತೋಷವಾಗಿ ಉಳಿದ್ರೆ ಸಾಕು. ಅಷ್ಟರಲ್ಲಿ ಎಲ್ಲರೂ ಕೂಡ ರಾಮದೇವರ ಹಿಂಬಾಲಿಸ್ತಾ ಇದ್ದಾರೆ. ಅಂದರೆ ಯಾಕೆ ಹಿಂಬಾಲಿಸ್ತಾ ಇದ್ದಾರೆ? ಇಲ್ಲಿ ದಶರಥ ಮಹಾರಾಜ ಒಳ್ಳೆಯ ಆಸ್ಥಾನ ಇದೆ, ಎಲ್ಲ ಅಲ್ಲಿ ರಾಜ್ಯ ಭವನದಲ್ಲಿ ಎಲ್ಲ ಕೈಂಕರರು ಅಲ್ಲೇ ಇದ್ದಾರೆ, ಎಲ್ಲ ಹೆಂಡತಿಯರು ಅಲ್ಲಿದ್ದಾರೆ, ಎಲ್ಲ ಬಂಗಾರ, ಎಲ್ಲ ಮುತ್ತು ಎಲ್ಲವೂ ಇದೆ. ಆದರೆ ಜನರು ಅಲ್ಲಿ ಇಲ್ಲ. ಅಯೋಧ್ಯ ನಮಗೆ ಬೇಡ, ರಾಮದೇವರನ್ನೇ ನಾವು ಹಿಂಬಾಲಿಸಿ ಅವನ ಜೊತೆಗೇ ವನವಾಸಕ್ಕೆ ಹೋಗ್ತೇವೆ ಅಂತ ಅಲ್ಲಿ ಜನ ಬರ್ತಾ ಇದ್ದಾರೆ. ಆಮೇಲೆ ರಾಮದೇವರು ಸಮಾಧಾನಪಡಿಸಿ ನೀವು ಇಲ್ಲೇ ಇರಿ ಅಂತ ಹೇಳಿ ಆಮೇಲೆ ರಾಮದೇವರು ಮುಂದೂಡಿ. ನಮ್ಮ ಪ್ರಶ್ನೆ ಏನಂದರೆ, ಒಂದೊಮ್ಮೆ ದಶರಥ ಮಹಾರಾಜ ಅಯೋಧ್ಯದಲ್ಲಿ ಇದ್ದರೂ ಕೂಡ ಜನರು ಯಾರನ್ನು ಹಿಂಬಾಲಿಸ್ತಾ ಇದ್ದರು? ರಾಮದೇವರನ್ನು ಹಿಂಬಾಲಿಸ್ತಾ ಇದ್ದರು. ಯಾಕೆ? ಗುಣಗಳು. ರಾಮದೇವರ ಗುಣವನ್ನು ನೋಡಿ ರಾಮದೇವರ ಗುಣಕ್ಕೆ ಆಕರ್ಷಿತರಾಗಿ ರಾಮದೇವರನ್ನು ಹಿಂಬಾಲಿಸ್ತಾ ಇದ್ದರು. ಎಂತಹ ಗುಣಗಳು ಅಂದರೆ ಸ್ಮಿತಪೂರ್ವ ಭಾಷಿ. ಸ್ಮಿತಪೂರ್ವ ಭಾಷಿ. ನಮ್ಮಲ್ಲಿ ಎಲ್ಲ ಒಂದು ಲೌಕಿಕ ಜೀವನದಲ್ಲಿ ಏನಂದರೆ ಮಧ್ಯದಲ್ಲಿ ಅಹಂಕಾರ ಮಧ್ಯದಲ್ಲಿ ಬರುತ್ತೆ. ಇಲ್ಲಿ ನೋಡಿ ರಾಮದೇವರು ಸ್ಮಿತಪೂರ್ವ ಭಾಷಿ, ಸ್ಮಿತವಾಗಿ ಪೂರ್ವ ಭಾಷಿ. ಮೊದಲಿಗೇನೆ ತಾನು ಮಾತಾಡ್ತಾ ಇದ್ದ. ನಾವು ಏನಂದರೆ ಎಲ್ಲಾದರೂ ಒಂದು ಕಾರ್ಯಕ್ರಮಕ್ಕೆ ಹೋದ್ವಿಯಪ್ಪ ಅಥವಾ ಪಾರ್ಟಿಗೆ ಎಲ್ಲಾದರೂ ಹೋದ್ವಿ, ಯಾರೋ ನಿಮಗೆ ಪರಿಚಿತನಾದ ಒಬ್ಬ ಯಾರೋ ವ್ಯಕ್ತಿ ಸಿಕ್ಕ, ನಿಮಗೆ ಪರಿಚಯ ಇದ್ದಾನೆ, ಅವನಿಗೂ ನಿನಗೂ ಪರಿಚಯ ಇದೆ. ಆದರೆ ನೀವೇನು ಮಾಡ್ತೀರಾ? ಅವ್ನು ಮೊದಲಿಗೆ ಹಾಯ್ ಹೇಳಲಿ, ಅವ್ನು ಮೊದಲಿಗೆ ಹೆಲೋ ಹೇಳಲಿ, ಆಮೇಲೆ ನಾನು ಹೇಳ್ತೇನೆ. ಅವನು ಕೂಡ ಆ ಕಡೆ ಅವ್ನು ಮೊದಲಿಗೆ ಹೇಳ್ಬೋದಲ್ಲ, ನಾನು ಯಾಕೆ ಮೊದಲಿಗೆ ಹೇಳಬೇಕು? ಇಬ್ಬರು ಕೂಡ ಅವ್ನು ಮೊದಲಿಗೆ ಹಾಯ್, ಇವನು ಮೊದಲಿಗೆ ಹಾಯ್, ಹಾಯ್ ಹೆಲೋ ಹೆಲೋ ಅಂತ ಹೇಳಿ ಕೊನೆಗೆ ಹಾಯೂ ಇಲ್ಲ ಹೆಲೋನೂ ಇಲ್ಲ, ಹಾಗೆ ಹೋಗ್ತಾರೆ. ಯಾಕೆಂದ್ರೆ ಅವ್ನು ಮೊದಲಿಗೆ ಹೇಳಿಲ್ಲ, ಇವನು ಮೊದಲಿಗೆ ಹೇಳಿಲ್ಲ. ಅದೇ ನಾವು ಮೊದಲಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ, ಅವ್ನು ಮೊದಲಿಗೆ ಮಾತನಾಡಲಿ, ಆಮೇಲೆ ನಾನು ಮಾತಾಡ್ತೇನೆ. ರಾಮದೇವ್ರ ಆ ಸ್ವಭಾವ ಇರಲಿಲ್ಲ. ರಾಜನಾದರೂ ಕೂಡ ಸ್ಮಿತಪೂರ್ವ ಭಾಷಿ. ತನ್ನ ರಾಜ್ಯದಲ್ಲಿ ಇರುವ ಜನರ ಜೊತೆಗೆ ಮೊದಲಿಗೇನೇ ಮಾತಾಡ್ತಾ ಇದ್ದ. ಜನರು ಬಂದು ಮೊದಲಿಗೆ ನಾನು ರಾಜ, ಮೊದಲಿಗೆ ಅವರು ಬಂದು ನನ್ನನ್ನು ಗೌರವ ಕೊಡಬೇಕು, ಗೌರವ ಬಂದು ಕೊಡ ನಂತರ ನಾನು ಮಾತಾಡ್ತೇನಂತ ಇಲ್ಲ, ಮೊದಲಿಗೇನೆ ಅದಕ್ಕಾಗಿ ಸ್ಮಿತಪೂರ್ವ ಭಾಷೆ. ಮೊದಲಿಗೇನೆ ರಾಮದೇವರು ವಾರ್ತಾಲಾಪ ಮಾಡುವ ವಿಷಯ ನಮ್ಮ ಅಷ್ಟೋತ್ತರದಲ್ಲಿ ಸ್ಮಿತಪೂರ್ವ ಭಾಷೆ ಅನ್ನೋ ವಿಷಯ ಅದರಲ್ಲಿ ಬರುತ್ತೆ. ಅದಲ್ಲದೆ ರಾಮನಲ್ಲಿ ಎಷ್ಟೊಂದು ಸದ್ಗುಣ, ಅನೇಕ ರೀತಿಯಾದ ಸದ್ಗುಣ. ಆದರೆ ಮುಖ್ಯವಾಗಿ ಏನಂದರೆ ತಂದೆ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ತಾಯಿ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಹೆಂಡತಿ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಶತ್ರು ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಮಿತ್ರನ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಅಥವಾ ಆಸ್ಥಾನದಲ್ಲಿರುವ ಜನರ ಜೊತೆಗೆ ಹೇಗೆ ವ್ಯವಹಾರ ಮಾಡಿ, ಇವರೆಲ್ಲರೂ ಕೂಡ ನಮ್ಗೆ ಪ್ರತಿನಿತ್ಯ ಬೇಕಾದವರು. ನಿಮಗೂ ಕೂಡ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಹೆಂಡತಿ, ಮಕ್ಕಳು, ಅವರು ಎಲ್ಲರ ಜೊತೆಗೂ ವ್ಯವಹಾರ ಮಾಡಬೇಕು. ಆದರೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನು ರಾಮದೇವರಿಂದ ತಿಳ್ಕೊಳ್ಬೇಕು. ಒಂದೇ ಒಂದು ವಿಷಯವಾಗಿ ಹೇಳಬೇಕಂದ್ರೆ ರಾಮದೇವರು ತಂದೆ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು. ತಂದೆಗೆ ಏನಂದರೆ ರಾಮದೇವ್ರಿಗೆ ವನವಾಸಕ್ಕೆ ಹೋಗ್ಬೇಕಂತ ಹೇಳಬೇಕು. ಯಾಕೆಂದರೆ ಕೈ ಒತ್ತಡ ಮಾಡ್ತಾ ಇದ್ದಾಳೆ. ಯಾವ ತಂದೆ ಮಗನಿಗೆ ಪಟ್ಟಾಭಿಷೇಕ ಮುಹೂರ್ತವನ್ನು ನಿಶ್ಚಯ ಮಾಡಿದ್ದಾನೋ ಅದೇ ದಶರಥ ಮಹಾರಾಜನ ಮುಖದಿಂದ ರಾಮದೇವರು ವನವಾಸಕ್ಕೆ ಹೋಗ್ಬೇಕಂತ ಹೇಗೆ ಹೇಳಬೇಕು? ಹೇಳಲಿಕ್ಕಾಗತ್ತಾ? ಅದೇ ದಶರಥ ಮಹಾರಾಜರು ನಾಳೆ ಪಟ್ಟಾಭಿಷೇಕ ಅಂತ ಹೇಳಿ ಈಗ ನಾಳೆ ನೀನು ವನವಾಸಕ್ಕೆ ಹೋಗು ಅಂತ ಯಾವ ರೀತಿಯಾಗಿ ಹೇಳೋದು? ಆದರೆ ರಾಮದೇವರು ತಂದೆಯ ಮನಸ್ಸಿನಲ್ಲಿ ಇರುವ ವಿಚಾರವನ್ನು ತಿಳಿದು ತನ್ನಷ್ಟಕ್ಕೆ ತಾನೇ ವನವಾಸಕ್ಕೆ ಹೊರಟು ಬಿಟ್ಟರು. ಅವರೇ ತಂದೆ ಹತ್ತಿರ ಬಂದು ವಿಚಾರ ಗೊತ್ತಾಯಿತು, ನಾವು ವನವಾಸಕ್ಕೆ ಹೋಗ್ತೇವೆ ಅಂತ ಹೇಳಿ
ಮುಂದೆ ನಡೆದಿರುವ ವಿಷಯ ಗೊತ್ತಿರೋ ವಿಚಾರ. ನಮ್ಮಲ್ಲಿ ಏನಂದರೆ ಕೆಲವೊಮ್ಮೆ ನಮ್ಮ ಕೊಂಕಣಿಯಲ್ಲಿ ಹೇಳ್ತಾರೆ, ಕೆಲವೊಮ್ಮೆ ತಂದೆ ತಾಯಿ ಹೇಳಿದ ನಂತರ ಕೂಡ ಮಾಡಲ್ಲ, ಅವರು ಅಧಮರು. ಕೆಲವರು ಹೇಳಿಯೂ ಕೂಡ ಹೇಳಿದ ನಂತರ ಮಾಡ್ತಾರೆ, ಅವರು ಮಧ್ಯಮರು. ಕೆಲವರು ಹೇಳದೇನೆ ಮಾಡ್ತಾರೆ, ಅವರು ಉತ್ತಮರು. ಅದಕ್ಕಾಗಿ ನಮ್ಮ ರಾಮದೇವರು ಪುರುಷೋತ್ತಮರು ಅಂತ ಹೇಳ್ತಾರೆ. ಯಾಕಂದರೆ ತಂದೆ ಹೇಳೋಕ್ಕಿಂತ ಪೂರ್ವದಲ್ಲೇನೆ ವನವಾಸಕ್ಕೆ ಹೊರಟು ಬಿಟ್ಟಿದ್ದಾನೆ. ನಮ್ಮಲ್ಲಿ ಹೇಳ್ತಾರೆ, ಅರೆ ಸಾಯಂಕಾಲ ತನಕ ಈ ಕೆಲಸ ಮಾಡುವಪ್ಪ ಅಂತ ಹೇಳ್ತೇವೆ ನಾವು ಮಗುವಿಗೆ. ಆದರೆ ಸಾಯಂಕಾಲ ಬರೋ ತನಕ ಕೂಡ ಕೆಲಸ ಮಾಡಲ್ಲ. ಆಮೇಲೆ ದಂಡಪಿಂಡ ನೀನು ಇದು ಅದು ಅಲ್ಲ ನಾವು ಹೇಳ್ತೇವೆ. ಅದೇ ಅಧಮರು, ಹೇಳಿದ ನಂತರ ಕೂಡ ಮಾಡಲ್ಲ. ಕೆಲವರು ಎದುರುಗಡೆ ಕಾಣ್ತಾ ಇದೆ, ಆದರೆ ತಂದೆ ತಾಯಿ ಹೇಳಬೇಕು, ಅದು ಹೇಳಿದ ನಂತರನೇ ಆರಂಭ ಮಾಡ್ತಾರೆ, ಅವರು ಮಧ್ಯಮರು. ಹೇಳಿದ ನಂತರ ಆರಂಭ ಮಾಡೋರು. ಆದರೆ ರಾಮದೇವರು ಹಾಗಲ್ಲ, ಹೇಳೋಕ್ಕಿಂತ ಪೂರ್ವದಲ್ಲೇನೆ ತಿಳಿದುಕೊಂಡು ತಂದೆಯ ಮನಸ್ಸಿನಲ್ಲಿ ಏನು ವಿಚಾರ ಇದೆಯನ್ನ ತಿಳ್ಕೊಂಡು ರಾಮದೇವರು ವನವಾಸಕ್ಕೆ ಹೊರಟಿದ್ದಾರೆ. ಇದು ರಾಮನ ಆದರ್ಶ. ಇಲ್ಲಾಂದರೆ ನಾವೇನು ಮಾಡ್ತೇವೆ ಅಂದರೆ, ನಮ್ಮನ್ನು ಈಗ ಪಟ್ಟಾಭಿಷೇಕನ ಆಗಬೇಕಿದ್ದ ರಾಮದೇವರು, ನಾವೇನು ಮಾಡ್ತೇವೆ ಅಂದರೆ ಹೋಗಿ ಮೊದಲಿಗೆ ಲೀಗಲ್ ನೋಟಿಸ್ ಕಟ್ಕೊಡ್ತೇವೆ. ಈಗಿನ ಕಾಲದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನಾದರೂ ಈ ರೀತಿಯಾದ ವಿಚಾರ ಆದರೆ ಅದು ಹೇಗೆ ಆಗಲ್ಲ, ನಾನು ಹೋಗಲ್ಲ, ನಾನು ಈಗ ಕೋರ್ಟ್ನಲ್ಲಿ ಕೇಸ್ ಮಾಡ್ತೇನೆ ಅಂತ ಹೀಗಾಗತ್ತೆ. ಆದರೆ ರಾಮದೇವ್ರು ಹಾಗೆ ಮಾಡಿಲ್ಲ. ತಂದೆಯ ವಿಚಾರ ಹಾಗಿದೆ, ತಂದೆಯ ವಾಕ್ಯವನ್ನು ಪರಿಪಾಲನೆ ಮಾಡಬೇಕು. ತಾಯಿ ಏನೋ ವಿಚಾರ ಇದೆ, ಅದನ್ನು ಪರಿಪಾಲನೆ ಮಾಡಬೇಕು. ಆದರೆ ಈಗಿನ ಕಲಿಯುಗದಲ್ಲಿ ಆ ರೀತಿಯಾದ ಗುಣಗಳು ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ, ಹಣ ಬರ್ತಾ ಇದೆ, ಜ್ಞಾನನೂ ಬರ್ತಾ ಇದೆ, ಆದರೆ ಗುಣಗಳು ಕೂಡ ಅಭಿವೃದ್ಧಿ ಆದರೆ, ಗುಣಗಳು ಹೆಚ್ಚಾದರೆ ಜನರು ನಿಮ್ಮನ್ನು ಹಿಂಬಾಲಿಸ್ತಾರೆ. ಹಣ ಇರೋ ತನಕ ಮಾತ್ರ ಹಿಂಬಾಲಿಸ್ಬೋದು. ಕಿಸೆಯಲ್ಲಿ ಹಣ ಇದ್ದರೆ ಬರ್ತಾರೆ, ಕಿಸೆಯಲ್ಲಿ ಹಣ ಇಲ್ಲ ಆದರೆ ಇಲ್ಲಪ್ಪ ನನಗೇನೋ ಕೆಲಸ ಇದೆ ನಾನು ಹೋಗ್ತೇನೆ ಅಂತ ಹೇಳಿ ಹೋಗ್ತಾನೆ. ಅದಕ್ಕೆ ಇಂಗ್ಲೀಷ್ನಲ್ಲಿ 4 ಫ್ರೆಂಡ್ಸ್ ಅಂತ ಹೇಳ್ತಾರೆ. ಹಣ ಇರೋ ತನಕ ಇರ್ತಾರೆ, ಹಣ ಖಾಲಿ ಆದ ನಂತರ ಯಾರೂ ಬರಲ್ಲ. ಜ್ಞಾನವೂ ಕೂಡ ಹಾಗೆ. ನಿಮಗೆ ಜ್ಞಾನ ಇದೆ, ಕೊನೆಗೆ 80 ವರ್ಷ ಆಯಿತು, 90 ವರ್ಷ ಆದ ನಂತರ ಕೆಲವೊಮ್ಮೆ ಜ್ಞಾನವು ಕೂಡ ನಮಗೆ ಏನು ವಿಚಾರ ಮಾಡಬೇಕು, ಹೇಗೆ ವಿಚಾರ ಮಾಡಬೇಕು ಇಲ್ಲ. ಆದರೆ ಸದ್ಗುಣಗಳು ಕೊನೇ ತನಕ ಇರುತ್ತೆ. ಆ ಗುಣಗಳು ಇದ್ದರೆ ಅವನು ಗುಣಗಳನ್ನು ನೋಡಿ ಗುಣಗಳಿಗೆ ಆಕರ್ಷಿತರಾಗಿ ಜನರನ್ನು ಹಿಂಬಾಲಿಸ್ತಾರೆ. ಕೊನೆಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಯಾವುದಾದ್ರೆ ಒಬ್ಬ ವ್ಯಾಪಾರಸ್ಥರು 2 ಅಂಗಡಿ ಇದೆ ಅಂತ ತಿಳ್ಕೊಳ್ಳಿ, ಕಿರಾಣಿ ವ್ಯಾಪಾರ ಮಾಡುವವರು. ಒಬ್ಬ ತೊಗರಿ ಬೇಳೆ 90 ರೂಪಾಯಿ ಕೊಡ್ತಾನೆ, ಮತ್ತೊಬ್ಬ ತೊಗರಿ ಬೇಳೆ 95 ರೂಪಾಯಿ ಕೊಡ್ತಾನೆ. ಯಾರ ಹತ್ರ ಹೋಗ್ತೀರಾ ನೀವು? 90 ರೂಪಾಯಿ ಹತ್ರ ಹೋಗ್ತೀರಾ. ಯಾಕೆ? ಕಡಿಮೆ ಬೆಲೆಯಲ್ಲಿ ಕೊಡ್ತಾನೆ. ಆದರೆ ಹೋದಾಗ ನೀವು ಲೈನ್ನಲ್ಲಿ ನಿಲ್ಕೊಳ್ಬೇಕು, 90 ರೂಪಾಯಿ ಕೊಟ್ಟು ತೊಗರಿ ಬೇಳೆ ತೊಗೊಂಬರ್ಬೇಕು. ಆದರೆ ಏನಾದರೂ ಒಂದು ಅವಾಚ್ಯ ಶಬ್ದ ಹೇಳಿ, ಸ್ವಲ್ಪ ತಡಿಯಪ್ಪ, ಜಾಸ್ತಿ ಇದು ಮಾಡಬೇಡ ಅಂತ ಹೇಳಿದ ತಕ್ಷಣ 90 ರೂಪಾಯಿನೂ ಕೊಡೋಲ್ಲ, ಇಲ್ಲಿ ಬಂದು 95 ರೂಪಾಯಿ ಹತ್ರ ತೊಗೊಳ್ತಾನೆ. ಯಾಕೆಂದರೆ ಈತ ಎಲ್ಲಿಂದ ಬಂದ್ರಿಯಪ್ಪ ನೀವು, ಸ್ವಲ್ಪ ಕೂತ್ಕೊಳ್ಳಿ, ಪ್ಯಾಕಿಂಗ್ ಮಾಡಿಕೊಡ್ತೇನೆ. ಒಳ್ಳೆಯ ರೀತಿಯಾಗಿ ಗೌರವ ಕೊಟ್ಟ, ಒಳ್ಳೆಯ ರೀತಿಯಾಗಿ ನಮಗೆ ರಿಸ್ಪೆಕ್ಟ್ಫುಲ್ಲಾಗಿ ಇಲ್ಲಿ ಆಸನರನ್ನು ಕೂತ್ಕೊಳಿಸಿ ವಿಚಾರವನ್ನು ಮಾಡಿ 95 ರೂಪಾಯಿ ಇದ್ದರೂ ಅಡ್ಡಿಲ್ಲ, ಆದರೆ ಗೌರವಪೂರ್ವಕವಾಗಿ ನೋಡ್ಕೊಳ್ತಾನೆ ಎನ್ನೋ ಒಂದೇ ಭಾವನೆಯಿಂದ 90 ರೂಪಾಯಿ ಬೇಡ, 95 ರೂಪಾಯಿ ಹತ್ರನೇ ಹೋಗ್ತೇನೆ ನಾನು. ಯಾಕೆ ಅಂದರೆ ಅವನ ಗುಣಗಳನ್ನು ನೋಡಿ ಅವನು 5 ರೂಪಾಯಿ ಹೆಚ್ಚು ತೊಗೊಂಡ್ರು ಕೂಡ ಅಡ್ಡಿಲ್ಲ, ಆದರೆ ಚೆನ್ನಾಗಿ ನನ್ನನ್ನು ವ್ಯವಹಾರ ಮಾಡ್ತೇನೆ. ಕೊನೆಗೆ ರಾತ್ರಿ ಫೋನ್ ಮಾಡಿ 1 ಕಿಲೋ ಸಕ್ಕರೆ ಬೇಕು, ಕೊಡ್ತೀರಾ? ಬನ್ನಿ, ನಾಳೆ ಕೊಡ್ತೇನೆ, ಅಥವಾ ಬೆಳಗ್ಗೆ ಬನ್ನಿ, ಅಥವಾ ರಾತ್ರಿ ನಾನು ಕಳಿಸ್ಕೊಡ್ತೇನೆ ಅಂತ ಹೇಳಿದ ತಕ್ಷಣ 1-2 ರೂಪಾಯಿ ಹೆಚ್ಚಾದರೂ ಅಡ್ಡಿಲ್ಲ, ಆದರೆ ಒಳ್ಳೆಯ ರೀತಿಯಾಗಿ ಗುಣಕ್ಕೆ ಆಕರ್ಷಣೆ ಹೊರತು ಹಣಕ್ಕೆ ಆಕರ್ಷಣೆ ಅಲ್ಲ. ಆದ್ದರಿಂದ ಸದ್ಗುಣಗಳಿದ್ದರೆ ವ್ಯಾಪಾರದಲ್ಲಿಯೂ ಕೂಡ ಜನರು ನಿಮ್ಮನ್ನು ಹಿಂಬಾಲಿಸ್ತಾರೆ. ಎಲ್ಲವೂ ಕೂಡ ಹಣದ ವಿಚಾರವಿಲ್ಲ, ಕೆಲವು ಕಡೆ ಗುಣಗಳ ವಿಚಾರವೇ ಪ್ರಾಮುಖ್ಯವಾಗಿರುತ್ತೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಗುಣಗಳನ್ನು ಹೆಚ್ಚಾಗಿ ನಾವು ಅಭಿವೃದ್ಧಿ ಮಾಡಿಕೊಂಡ್ರೆ, ಕೆಲವರು ಇದ್ದಾರೆ, ಅನೇಕ ಬಾರಿ ನಾಟಕವನ್ನು ಮಾಡ್ತೇವೆ ನಾವು, ರಾಮನ ಪಾತ್ರೆ ನಾವು ವಹಿಸ್ಕೊಳ್ತೇವೆ. 100 ಬಾರಿ ರಾಮನ ಪಾತ್ರೆ ಮಾಡಿದರೂ ಕೂಡ ರಾಮನ ಗುಣಗಳು ಮಾತ್ರ ಬಂದಿಲ್ಲ, ಅದು ಇದೆ. ಆದ್ದರಿಂದ ಸಹಜವಾಗಿ ಬರಲ್ಲ, ಅದು ಅಭ್ಯಾಸ ಮಾಡ್ತಾ ಹೋಗ್ತಾ 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 ಕೇವಲ ರಾಮನ ಪಾತ್ರ ಮಾಡಿದ ಅಂದ ಮಾತ್ರಕ್ಕೆ ರಾಮನ ಗುಣಗಳು ಬರಲ್ಲ. ಸೀರಿಯಲ್ ನೀವು ನೋಡಿರ್ಬೋದಲ್ಲ, ಸೀರಿಯಲ್ನಲ್ಲಿ ದೊಡ್ಡ ಪಾತ್ರ, ಆದರೆ ವೈಯಕ್ತಿಕ ಜೀವನದಲ್ಲಿ ಏನೋ ಮಾಡಿರ್ತಾನೆ, ಮ್ಯಾಚೇ ಇಲ್ಲ. ಆದ್ದರಿಂದ ಕೇವಲ ಪಾತ್ರಧಾರಿ ಆದರೆ ಆಗಲ್ಲ, ಅದರ ಗುಣಗಳು ಕೂಡ ನಿಮ್ಮ ಮೈಗೆ ಅಂಟಿದರೆ ಮಾತ್ರ ಎಲ್ಲವೂ ಆಗತ್ತೆ.
ಮತ್ತು ಜೀವನದಲ್ಲಿ ನಾವು ಅನೇಕ ರೀತಿಯಾದ ವಿಚಾರಗಳೆಲ್ಲ ಮಾಡ್ತೇವೆ. ಇದು ಬೇಕು, ಅದು ಬೇಕು, ಹೀಗೆ ಬೇಕು, ಅದು ಬೇಕು. ಎದುರುಗಡೆ ಇರೋದನ್ನೇ ನಾವು ಮರ್ತು ಬಿಡ್ತೇವೆ. ಬಿ ಸಿಂಪಲ್ ಅಂತ ಹೇಳ್ತಾವೆ ನಮ್ಮಲ್ಲಿ, ಇಂಗ್ಲೀಷ್ನಲ್ಲಿ ಬಿ ಸಿಂಪಲ್, ಸರಳವಾಗಿ ಇರಿ ನೀವು. ಹೆಚ್ಚಿನ ದೊಡ್ಡ ಆಸೆ ಮಾಡಲಿಕ್ಕೆ ಹೋಗಿ ಕೊನೆಗೆ ನಮಗೆ ದುರಾಸೆನೇ ಹೆಚ್ಚಾಗ್ತಾ ಹೋಗುತ್ತೆ. ಒಂದೊಮ್ಮೆ ಹೀಗೆ ಆಗತ್ತೆ, ತಂದೆ ತನ್ನ ಮಗಳಿಗಾಗಿ ಒಂದು ವರ ಅನ್ವೇಷಣವನ್ನು ಮಾಡುವಾಗ ತಂದೆ ಏನು ಹೇಳ್ತಾನಂದರೆ, ಇದೇ ಪಕ್ಕದಲ್ಲಿ ಒಬ್ಬ ಕಲ್ಲು ಎಲ್ಲ ಒಡೆಯುವ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಜೊತೆಗೇ ಮದುವೆ ಮಾಡ್ತೇನೆ ಅಂತ ಹೇಳ್ತಾನೆ ತಂದೆ. ಮಗಳು ಹೇಳ್ತಾಳೆ, ಬೇಡ ಬೇಡ ಬೇಡ, ಕಲ್ಲೆಲ್ಲ ಹೊಡೆದವರೆಲ್ಲ ಬೇಡ, ನನಗೆ ಶಕ್ತಿಶಾಲಿಯಾದ ವ್ಯಕ್ತಿ ನನಗೆ ಬೇಕು ಅಂತ ಹೇಳ್ತಾರೆ. ಆಯಿತು, ನಿನ್ನಷ್ಟಕ್ಕೆ ನೀನು ಹುಡುಕಾಡು, ನಾನು ಮತ್ತೆ ವರ ಅನ್ವೇಷಣೆ ಮಾಡಲ್ಲ, ನೀನೇ ವರ ಅನ್ವೇಷಣೆ ಮಾಡು ಅಂತ ಹೇಳಿದಾಗ ಆ ಮಗಳು ಚಂದ್ರನನ್ನು ಕೇಳ್ತಾಳೆ. ಚಂದ್ರ, ನಾನು ನಿನ್ನ ಒಂದು ಪ್ರಸನ್ನತೆ, ನಿನ್ನ ಒಂದು ಒಂದು ಯಾವ ರೀತಿಯಾದ ವಿಸ್ಮಯತೆ ಅದನ್ನೆಲ್ಲ ನೋಡಿ ನಿನ್ನನ್ನೇ ಮದುವೆ ಆಗೋಣ ಅಂತ ನನಗೆ ಒಂದು ಇಚ್ಛೆ. ಆಗ ಚಂದ್ರ ಹೇಳ್ತಾನೆ, ಬೇಡ ಬೇಡ ಬೇಡ, ನನ್ನ ಈ ಸೌಂದರ್ಯ, ನನ್ನ ಈ ಕಾಂತಿ ಆ ಸೂರ್ಯನ ಪ್ರಕಾಶ ಆದ್ದರಿಂದ ನನಗೆ ಇಲ್ಲಿ ಕಾಂತಿ ಆಗ್ತಾ ಇದೆ. ಆ ಸೂರ್ಯನ ಕಾಂತಿ ಇಲ್ಲದೆ ಇದ್ದರೆ ನನ್ನ ಈ ಚಂದ್ರಕ್ಕೆ ಕಾಂತಿ ಇಲ್ಲ. ಈ ಮೆರುಗು ಯಾವ ರೀತಿಯಿಂದ ಬರ್ತಾ ಇದೆ ಅಂದರೆ ಸೂರ್ಯನ ಪ್ರಕಾಶದಿಂದ ನನಗೆ ಕಾಂತಿ ಆಗ್ತಾ ಇದೆ ಅಂತ ಚಂದ್ರ ಉತ್ತರ ಹೇಳ್ತಾ ಇದೆ. ಆದ್ದರಿಂದ ಶಕ್ತಿಶಾಲಿ ಅಂದರೆ ಸೂರ್ಯನನ್ನೇ ನೀನು ಕೇಳು ಅಂತ ಆ ಚಂದ್ರ ಹೇಳ್ತಾನೆ. ಆಯಿತು ಅಂತ ಹೇಳಿ ಮಗಳು ಸೂರ್ಯನನ್ನು ಕೇಳ್ತಾನೆ, ನಿನ್ನನ್ನು ಮದುವೆ ಆಗಬೇಕಂತ ನನ್ನ ಇಚ್ಛೆ ಅಂತ. ಆಗ ಹೇಳ್ತಾಳೆ, ಈಗಲೇ ಬೇಸಿಗೆ ಕಾಲ, 40 ಡಿಗ್ರಿ ಆದರೆ ಕೂಡ ಯಾರೂ ಸಹನೆ ಮಾಡಲ್ಲ, AC ಆನ್ ಮಾಡಿ ಇಟ್ಕೊಳ್ತಾರೆ. ಮತ್ತು ನೀನು ನನ್ನ ಮದುವೆ ಆದರೆ ನಿನಗೆ ಹೇಗೆ ನಾನು ಇದು ಮಾಡೋದು? ಅಷ್ಟೊಂದು ನಾನು ತೀವ್ರ ಶಾಖದಿಂದ ಇರುವ ವ್ಯಕ್ತಿ. ಆದ್ದರಿಂದ ನನ್ನಿಂತ ಶ್ರೇಷ್ಠ ಅಲ್ಲ, ನನ್ನಕ್ಕಿಂತ ಶ್ರೇಷ್ಠ ಅಂದರೆ ಅದು ಮೇಘದೂತ. ಯಾಕೆಂದರೆ ಮಧ್ಯದಲ್ಲಿ ನಾನು ಸೂರ್ಯ ಹೌದು, ಆದರೆ ಮಧ್ಯದಲ್ಲಿ ಮೋಡ ಬಂದರೆ ನನ್ನ ಪ್ರಕಾಶವು ಕೂಡ ಮಂಕಾಗಿ ಹೋಗುತ್ತೆ. ಆದ್ದರಿಂದ ಯಾರು ಪ್ರಬಲನಾದ? ಮೇಘದೂತ ಪ್ರಬಲನಾಗಿದ್ದಾನೆ. ಆದ್ದರಿಂದ ಮೇಘದೂತನನ್ನು ಮದುವೆ ಮಾಡ್ಕೋ ಅಂತ ಹೇಳ್ತಾಳೆ. ಸರಿ ಅಂತ ಆ ಮಗಳು ಮೇಘದೂತನನ್ನು ಪ್ರಸ್ತಾವನೆ ಮಾಡಿದಾಗ ಮೇಘದೂತ ಅಂತಾನೆ, ನಾನು ಮಳೆ ಕೊಡ್ತೇನೆ ಹೌದು, ಆದರೆ ಕೆಲವೊಮ್ಮೆ ಹೀಗೆ ಹಾರ್ತಾ ಹೋಗುವಾಗ ಮಧ್ಯದಲ್ಲಿ ಗುಡ್ಡ ಬರುತ್ತೆ. ಗುಡ್ಡ ಬಂದಾಗ ನಾನು ಆ ಕಡೆ ಹೋಗ್ಲಿಕ್ಕಾಗಲ್ಲ, ಯಾಕಂದರೆ ಗುಡ್ಡ ತಡೀತದೆ ಅಲ್ಲ. ಹೀಗೆ ಮೇಲೆ ಹೋಗುವಾಗ ಗುಡ್ಡ ತಡೀತದೆ ನನಗೆ. ಅದರಿಂದ ನೀವು ಹೇಳ್ತಾರಲ್ಲ, ಮೌಂಟ್ ಎವರೆಸ್ಟ್ ಎಲ್ಲ ಇರೋದರಿಂದ ನಮಗೆ ಮಳೆ ಅಂತ ನೀವು ಕೇಳಿರ್ಬೋದು. ಗುಡ್ಡ ಇರೋದರಿಂದ ಮೋಡಗಳು ಅಲ್ಲೇ ನಿಲ್ಲತ್ತೆ, ಮೋಡಗಳು ಅಲ್ಲೇ ನಿಂತಿರೋದರಿಂದ ನಮಗೆ ಮಳೆ ಆಗತ್ತೆ ಅಂತ ನೀವು ಕೇಳಿದ್ರಿ. ಆದ್ದರಿಂದ ಮೇಘದೂತ ಏನು ಹೇಳಿದ್ರೆ ಅಂದರೆ, ನಾನು ಶಕ್ತಿಶಾಲಿ ಅಲ್ಲ, ಗುಡ್ಡ ಶಕ್ತಿಶಾಲಿ ಅಂತ ಹೇಳ್ತಾ. ಆದ್ದರಿಂದ ಆಮೇಲೆ ಆ ಮಗಳು ಆ ಗುಡ್ಡದ ಹತ್ರ ಬರ್ತಾಳೆ. ಬಂದು ಕೇಳ್ತಾಳೆ, ಗುಡ್ಡ ನೀನು ತುಂಬ ಶಕ್ತಿಶಾಲಿ ಅಂತ ಗೊತ್ತಾಯಿತು, ನಿನ್ನನ್ನು ಮದುವೆ ಆಗೋಣ ಅಂತ ಹೇಳಿದಾಗ, ಇಲ್ಲ ನಾನು ನೋಡ್ಲಿಕ್ಕೆ ಗಟ್ಟಿ ಇರ್ಬೋದು, ನಾನು ಮೇಘದೂತನನ್ನು ತಡಿಬೋದು ಹೌದು, ಆದರೆ ನಿಮ್ಮ ಮನೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನು ಬಂದು ಚಾಣ ಹೊಡೆದ್ರೆ ನಾನೆಲ್ಲ ಕುಸಿದು ಹೋಗ್ತೇನೆ. ಆದ್ದರಿಂದ ನಿನ್ನ ಪಕ್ಕದಲ್ಲಿ ಇರುವ ಆ ಗುಡ್ಡವನ್ನು ಕಡಿಯುವ ಆ ವ್ಯಕ್ತಿ ಇದ್ದಾನಲ್ಲ, ಅವನು ಶಕ್ತಿಶಾಲಿ, ಅವನ ಹತ್ರ ಹೋಗಿ ಮದುವೆ ಆಗುವ ಅಂತ ಹೇಳಿದಾಗ ಕೊನೆಗೆ ಬಂದು ಅವನನ್ನೇ ಮದುವೆ. ಅದೇ ಎದುರುಗಡೆ ಇರೋದು ಕಾಣಲ್ಲ, ಬೇರೆ 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 ಏನೇನೋ ಬೇಕು ಎನ್ನುವ ನಮಗೆ ಆಸೆ ಹುಟ್ಟುತ್ತದೆ. ಆದ್ದರಿಂದ ಹೆಚ್ಚಿನ ಆಸೆ ದೇವರ ಪಾದಕಮದಲ್ಲಿ ಇಟ್ಟರೆ ನಮಗೆ ಬೇರೆ ಏನು ಬೇಕಾಗಿಲ್ಲ. ನಾವು ಅನೇಕ ಕಡೆಯಲ್ಲಿ ಹುಡುಕ್ತಾ ಇರ್ತೇವೆ, ಆದರೆ ಎಲ್ಲವೂ ಸುಖಗಳು ಎಲ್ಲವೂ ಕೂಡ ರಾಮದೇವರ ಪಾದಕಮಲದಲ್ಲೇನೇ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಬೇರೆ ಎಲ್ಲೇ ಹೋಗಬೇಕಾಗಿಲ್ಲ, ರಾಮದೇವರ ಪಾದಕಮಲದಲ್ಲಿ ಇದ್ದರೆ ಸಾಕು, ಎಲ್ಲ ಸುಖಗಳು ನಿಮಗೆ ಲಭಿಸುತ್ತದೆ. ಆದ್ದರಿಂದ ಇಂದಿನ ಈ ರಾಮ ಪಟ್ಟಾಭಿಷೇಕ ದರ್ಬಾರ, ಸೀತಾರಾಮ ಕಲ್ಯಾಣ ಮಹೋತ್ಸವ ಹಾಗೂ ಮಾನ್ಯ ವಸಂತಃ ಎಂಬ ಕಾರ್ಯಕ್ರಮದಲ್ಲಿ ಪೀಠಾಧಿಪತಿಗಳು, ಫಲಿಮಾರ ಪೀಠಾಧಿಪತಿಗಳು ಹಾಗೂ ಕಿರಿಯ ಸ್ವಾಮೀಜಿಗಳು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಆದರಪೂರ್ವಕವಾಗಿ ಗೌರವವನ್ನು ನೀಡಿರುವ ಬಗ್ಗೆ ಸಂತಸವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೂ ಈ ಅಷ್ಟಾವಧಾನ ಸೇವೆಯಲ್ಲಿ ನಮ್ಮ ಪ್ರವಚನದ 2 ಮಾತುಗಳನ್ನು ರಾಮದೇವರ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾ ನಮ್ಮ 2 ಮಾತುಗಳಿಂದ ಮಂಗಲವನ್ನು ಹಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ತಮ್ಮ ಸ್ವರಸವಾದ ವಾಕ್ಸರಣಿಯ ಮೂಲಕ ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಸುಂದರ ಚಿತ್ರಣವನ್ನು, ಸ್ವರಸವಾದಂಥ
ಸ್ಪಷ್ಟೀಕರಣದ ದಾಖಲೆಗಳ ಮೂಲಕ, ದಿನಾಂಕಗಳ ಮೂಲಕ ಸ್ಪಷ್ಟೀಕರಿಸಿ ಪಲಿಮಾರ್ ಮಠ, ಪರ್ತಗಾಳಿ ಮಠದ ಉತ್ತಮವಾದ ಅನುಭವವನ್ನು ತಿಳಿಸಿಕೊಟ್ಟು, ತಂ ಯಥಾ ಯಥಾ ಉಪಾಸತೆ ತತ್ ತಥೈವ ಭವತಿ, ದೇವರನ್ನು ಹೇಗೆ ಭಾವಿಸ್ತೇವೋ, ಹೇಗೆ ಸಂಕಲ್ಪ ಮಾಡ್ತೇವೋ ಹಾಗೆ ನಮಗೆ ಫಲ ಅನ್ನುವುದಕ್ಕೆ ಗುರುಶ್ರೀ ವಿದ್ಯಾಮಾನ ತೀರ್ಥ ಶ್ರೀಪಾದರು ಉತ್ತಮ ದೃಷ್ಟಾಂತ ಅನ್ನೋದನ್ನು ಸ್ಪಷ್ಟ ಮಾಡಿಕೊಟ್ಟು, ಗುಣಗಳ ಹಿಂದೆ ಇಡೀ ಜನರ ಆಕರ್ಷಣೆ ಇದೆ. ಜ್ಞಾನದ ಮತ್ತು ಧನಗಳಿಗಿಂತ ಗುಣದ ಆಕರ್ಷಣೆ ಹೆಚ್ಚು, ಗುಣದ ಆಕರ್ಷಣೆ ಶಕ್ತಿ ಜಾಸ್ತಿ ಎಂಬ ಅನುಸಂಧಾನದೊಂದಿಗೆ ರಾಮಕಥೆಯನ್ನು ನಮಗೆ ನಿಲ್ಲಿಸಿಕೊಟ್ಟು ದೇವರಲ್ಲಿ ಗಟ್ಟಿಯಾದ ಅನುಭವವನ್ನು ಇಟ್ಟುಕೊಳ್ಬೇಕು. ದೇವರೇ ನಮಗೆ ಆಶ್ರಯ ಮತ್ತು ಉತ್ತಮವಾದ ಸಂದೇಶದೊಂದಿಗೆ ತಮ್ಮ ವಾಕ್ಪುಷ್ಪವನ್ನು ಭಗವಂತನಿಗೆ ಅರ್ಪಿಸಿ ನಮಗೆ ಅನುಗ್ರಹ ಮಾಡಿದಂತಹ ಪರಮಪೂಜ್ಯರಾದ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರ ಚರಣಕಮಲಗಳಲ್ಲಿ ಅನಂತ ಪ್ರಣಾಮಗಳು ಸಮರ್ಪಣೆ ಮಾಡ್ತಾ, ಈಗ ಪಲಿಮಾರು ಮಠಾಧೀಶರಾದಂತಹ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು ತಮ್ಮ ವಾಕ್ಪುಷ್ಪಗಳನ್ನು ಭಗವಂತನಿಗೆ ಅರ್ಪಿಸಿ ನಮಗೆ ಅನುಗ್ರಹಿಸಬೇಕು ಅಂತ ಪ್ರಣಾಮಪೂರ್ವಕ ಪ್ರಾರ್ಥನೆ ಮಾಡ್ತೇವೆ. ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕೀಕಾಂತ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಃ. ಮಂಗಲಾಷ್ಟಕ ಸತ್ಕೀರ್ತೆ ಮಧ್ವ ರಾಮ ಸಂದೇಶ ಸತ್ಕೃತೆ ರಾಜರಾಜೇಶ್ವರ ಖ್ಯಾತೆ ತಪೋಭೂತೆ ಯತೆ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮದೇವರ ಪಟ್ಟಾಭಿಷೇಕದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ರಾಮದೇವರ ಪಟ್ಟಾಭಿಷೇಕ ಅಂತಂದರೆ, ಸಲ ಪಟ್ಟಾಭಿಷೇಕ ಆದರೆ ಆ ಪಟ್ಟಾಭಿಷೇಕ ಅದು ಶಾಶ್ವತ, ಅದು ಮತ್ತೆ ಪುನಃ ಬದಲಾವಣೆ ಇಲ್ಲ. ಅಂತಹ ಪಟ್ಟಾಭಿಷೇಕ ನಮ್ಮಲ್ಲೆಲ್ಲ ಇದೆ. ಅಧಿಕಾರಕ್ಕೆ ಬರ್ತಾರೆ, ಒಂದು ವರ್ಷ ಆದಾಗ ಸಾಧನಾ ಸಮಾವೇಶ ಅಂತ ಮಾಡ್ತಾರೆ, ಮರುದಿವಸ ಎಲ್ಲ ಚದುರಿ ಹೋಗ್ತದೆ, ಅಧಿಕಾರನೇ ಇರುವುದಿಲ್ಲ. ರಾಮದೇವರ ಪಟ್ಟಾಭಿಷೇಕ ಅಂತಂದರೆ ಯಾವಾಗ ಸಿಂಹಾಸನವನ್ನು ಏರ್ತಾರೆ ಅದರ ಮೇಲೆ ಅವರ ಜಾಗಕ್ಕೆ ಬರುವವರೇ ಇಲ್ಲ. ಎಷ್ಟು ವರ್ಷ 1 ವರ್ಷ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 11,000 ವರ್ಷ ರಾಮದೇವರು ಈ ದೇಶವನ್ನು ಆಳಿದ್ದಾರೆ ಅಂತಂದರೆ ರಾಮದೇವರ ಪಟ್ಟಾಭಿಷೇಕದ ವೈಭವ ಅದು ಅಷ್ಟು ಅದ್ಭುತವಾದ್ದು. ಈ ಚಿಂತನೆ ನಾವು ಮಾಡಿದರೆ ರಾಮನ ಪಟ್ಟಾಭಿಷೇಕ ಆಯಿತು, 11,000 ವರ್ಷ ರಾಮರಾಜ್ಯವನ್ನು ಕೊಟ್ಟ, ಹೀಗೆ ನಾವು ಉಪಾಸನೆ ಮಾಡಿದರೆ ನಮ್ಮ ಭಾರತ ದೇಶಕ್ಕೂ ಕೂಡ ರಾಮನ ವಿಭೂತಿ ರೂಪವನ್ನು ಪಡೆದವ 11,000 ವರ್ಷ ಅಲ್ಲ, ಅವರು ಇರುವಷ್ಟು ಕಾಲ ದೇಶವನ್ನು ಆಳಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ನಾವು ಸಲ್ಲಿಸಬೇಕು. ಅದು ಹಿಂದೂ ರಾಷ್ಟ್ರ, ರಾಮರಾಷ್ಟ್ರ, ಧರ್ಮ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಅಂತ. ರಾಮದೇವರ ವೈಭವ ಅಂದರೆ ಹಾಗೆ, ಸ್ವಾಮಿಗಳು ಹೇಳಿದ ಹಾಗೇನೆ, ಬೇಕು ಅನ್ನುವವ ದೊಡ್ಡ ಆಗುವುದಿಲ್ಲ, ಬೇಡ ಅನ್ನುವವ ದೊಡ್ಡವನಾಗ್ತಾನೆ. ತ್ಯಾಗೇ ಸರ್ವಂ ವಿಧೀಯತೆ. ಊಟ ಮಾಡುವಾಗ ಬಡಿಸ್ತಾ ಬರ್ತಾನೆ, ರೀ ಹಾಕಿ ಅಂತ ಹೇಳಿದರೆ ನೀವು ಚಿಕ್ಕವರಾಗಿ ಬಿಡ್ತೀರಿ. ರೀ ಬೇಡ ಅಂತ ಹೇಳಿದ್ರೆ ರೀ ಪ್ಲೀಸ್ ಒಂದು ಅಂತ ಹೇಳ್ತಾನೆ. ಯಾವಾಗ ಹೇಳ್ತಾನೆ ನೋಡಿ, ನೀವು ಬೇಕು ಅಂತ ಹೇಳಿದ್ರೆ ದೊಡ್ಡ ಜನ ಆಗೋದಿಲ್ಲ. ಏನ್ರಿ ಬೇಡ 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 ಅಂತ ಹೇಳ್ತಾರೆ ರೀ, ಎಷ್ಟು ದೊಡ್ಡವರು ರೀ, ಎಷ್ಟು ಒಳ್ಳೆಯವರು.
ಯಾರು ಒಳ್ಳೆಯವರಾಗ್ತಾರೆ? ಬೇಕು ಅಂತ ಹೇಳುವವ ಒಳ್ಳೆಯವನಾಗುವುದಿಲ್ಲ, ಬೇಡ ಅಂತ ಹೇಳುವವ ಒಳ್ಳೆಯವನಾಗ್ತಾನೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ನಮ್ಮ ರಾಮದೇವರು. ನನಗೆ ರಾಜ್ಯ ಬೇಡ, ಅವರಿಗೆ ಅವರ ಪಾಲಿಗೆ ಬಂದ ರಾಜ್ಯವನ್ನು, ಸಿಂಹಾಸನವನ್ನು, ಅಧಿಕಾರವನ್ನು ಅದನ್ನು ಕಸದ ಕಡ್ಡಿಯ ಹಾಗೆ ಬಿಸಾಡಿ ತಿರುಗಿ ನೋಡದೆ ಹೋದರು ಅಂತಂದರೆ ರಾಮದೇವರ ತ್ಯಾಗ ಅದು ತುಂಬ ದೊಡ್ಡದು. ಹಾಗಾಗಿ ನಾವು ಬೇಕು ಅಂತ ಆಸೆ ಪಡಬಾರದು. ಅದು ಬೇಡ ಅಂತ ಹೇಳಿದಾಗ ನಮ್ಮ ಬೆನ್ನ ಹಿಂದೆನೇ ಅದು ಬರುತ್ತೆ. ಅದಕ್ಕೆ ರಾಮದೇವರು ಉದಾಹರಣೆ. ರಾಮದೇವರು ಸೀತಾದೇವಿಯನ್ನು ಅನ್ವೇಷಣೆ ಮಾಡ್ತಾ ರಾವಣನ ಸಂಹಾರಕ್ಕೋಸ್ಕರವಾಗಿ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಬೇಕು. ಸೇತುವೆಯನ್ನು ಕಟ್ತಾ ಇದ್ರು. ಸೇತುವೆ ನಿರ್ಮಾಣ ಮಾಡಿದ್ದಾರೆ ರಾಮದೇವರು. ಸೇತುವೆ ನಿರ್ಮಾಣ ಮಾಡಿದ್ದು ಯಾರು? ಯಾವ ನಮ್ಮ ಇಂಜಿನಿಯರು ಹೋಗಲಿಲ್ಲ, ಯಾವ ಪ್ಲ್ಯಾನೂ ಇಲ್ಲ ಅಲ್ಲಿ, ಯಾರು ಅದರ ಯೋಜನೆಯೇ ಇಲ್ಲ ಅಲ್ಲಿ, ದುಡ್ಡಿನ ಪ್ರಶ್ನೆನೇ ಇಲ್ಲ ಅಲ್ಲಿ. ಸೇತುವೆ ನಿರ್ಮಾಣ ಆಯಿತು. ಒಂದು ಆಶ್ಚರ್ಯ ಅಂದರೆ ರಾಮಾಯಣ ಹೇಳುತ್ತೆ, ನಿಮಗೇನು ಕಲ್ಪನೆ ಇದೆ ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಸಮಯ ಹಿಡಿದಿರ್ಬೋದು? ನಮ್ಮದು ಗೌರ್ಮೆಂಟ್ ಪ್ರಪೋಸಲ್ ಬಂತು ಅಂತಂದರೆ ಅದು 5 ವರ್ಷ ಅಂತ ಹೇಳ್ತಾರೆ, 10 ವರ್ಷ ಆದರೂ ಆಗುವುದಿಲ್ಲ, ಆದರೂ ಗಟ್ಟಿ ಇರುವುದಿಲ್ಲ, ಅರ್ಧಂಬರ್ಧ ಆಗಿದ್ರೆ ಡಿವಿಯೇಷನ್ ಅಂತ ಬೋರ್ಡ್ ಹಾಕ್ತಲೇ ಇರ್ತಾರೆ. ರಾಮದೇವರು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎಷ್ಟು ವರ್ಷ, ಎಷ್ಟು ತಿಂಗಳು? ರಾಮಾಯಣ ಹೇಳುತ್ತೆ 100 ಯೋಜನದ ಆ ಸಮುದ್ರಕ್ಕೆ ಬರೀ 5 ದಿನದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾನೆ ಅಂತಂದರೆ ಅದು ರಾಮದೇವರು. ಇದು ರಾಮಾಯಣ ಹೇಳ್ತಕ್ಕಂತಹ ಮಾತು. ಅದು ಯಾರು? ನಮ್ಮಂಥವ್ರು ಯಾರು ಹೋಗಲೇ ಇಲ್ಲ, ಕೈ ಗಟ್ಟಿದ್ದವರು. ಎಲ್ಲ ಕೋತಿಗಳೇ ಇದ್ದದ್ದು. ಒಂದು ಅಪವಾದಕ್ಕೊಂದು ಕರಡಿ ಜಾಂಬವಂತ, ಮತ್ತೆಲ್ಲ ಕೋತಿಗಳೇ, ಪ್ರಾಣಿಗಳನ್ನು ಇಟ್ಟುಕೊಂಡು ರಾಮ ಲಕ್ಷ್ಮಣ ಇಬ್ಬರು ಬಿಟ್ಟರೆ ಮತ್ತೆಲ್ಲ ಕೋತಿಗಳು. ನಾವು ಬೈಯುವ ಶಬ್ದ ಎಲ್ಲಿಯಾದರೂ ಕೋತಿ ಇದ್ದಾಗಿದ್ದಿ ಅಂತ, ಅಂದರೆ ವೇಸ್ಟ್ ಅಂತ, ಉಪದ್ರ ಕೊಡಲಿಕ್ಕಿರುವಂಥದ್ದು ಅಂತ. ನಾವು ಯಾವುದನ್ನು ಉಪದ್ರವಕಾರಿ ಅಂತ ಹೇಳ್ತೇವೆ ಅಂಥ ಕೋತಿಗಳನ್ನೇ ಕಟ್ಟಿಕೊಂಡು ಹೋಗಿ 100 ಯೋಜನ ದೂರದ ಸೇತುವೆಯನ್ನು 5 ದಿನದಲ್ಲಿ ನಿರ್ಮಾಣ ಮಾಡಿದ್ದಾನೆ ಅಂತಂದರೆ ಇದು ರಾಮ ಅಂತ ರಾಮಾಯಣ ಅದನ್ನು ನಮಗೆ ತೋರಿಸಿಕೊಟ್ಟಿದೆ. ಯಾವುದು ಇಂಪಾಸಿಬಲ್ ಅದನ್ನು ಪಾಸಿಬಲ್ ಮಾಡತಕ್ಕಂತಹ ಶಕ್ತಿ ಅಂತಂದರೆ, ಯಾವುದು ಅಸಂಭವ ಅದನ್ನು ಸಂಭವ ಮಾಡತಕ್ಕಂತಹ ದೇವರು ಅಂತಂದರೆ ಅದು ರಾಮದೇವರು ಅಂತ ರಾಮಾಯಣ ಚಿತ್ರಿಸಿದೆ. ಪ್ರಾಯಶಃ ಅದು ಹೇಗಿರ್ತದೆ? 5 ವರ್ಷದ ಸೇತುವೆ 1 ವರ್ಷದಲ್ಲಿ ಮಾಡ್ತಾರೆ. ಮಾಡಿದರೆ ಏನಾಗುತ್ತೆ ಅಂತಂದರೆ, ಇನಾಗ್ರೇಷನ್ ಆಗಬೇಕು ಆ ದಿವಸನೇ ಆ ಸೇತುವೆ ಬಿದ್ದಿರ್ತದೆ. ರಾಮದೇವರು ಮಾಡಿದ ಸೇತುವೆ ಯಾವಾಗ ಮಾಡಿದ್ದಾರೆ? 24ನೆಯ ತ್ರೇತಾಯುಗದಲ್ಲಿ ಮಾಡಿದ್ದಾರೆ. 28ನೆಯ ಕಲಿಯುಗದಲ್ಲಿ ನಾವಿದ್ದೇವೆ. ಆದರೆ ರಾಮದೇವರು ಅವತ್ತು ಮಾಡಿದ ಸೇತುವೆ ಇವತ್ತೂ ಇದೆ ಅಂತಂದರೆ ಇದು ರಾಮದೇವರು, ಇದು ರಾಮಾಯಣ ನಮಗೆ ಕೊಟ್ಟಿರ್ತಕ್ಕಂತಹ ಸಂಗತಿ. ದೇವರು ಏನು ಮಾಡ್ತಾರೆ ಅದು ಶಾಶ್ವತ, ಇವತ್ತೂ ಇದೆ. ನೀವು ಗೂಗಲ್ ಸರ್ಚ್ ಮಾಡಿದರೆ ಅದರಲ್ಲಿ ಸಮುದ್ರದ ಅಡಿಯಲ್ಲಿ ನೀವು ನೋಡಿದರೆ ಅಗಲವಾದ ಸೇತುವೆ ಇವತ್ತೂ ಇದೆ. ಒಂದು ಗಾಡಿ ಹೋಗ್ಬೋದು, ಒಂದು ಗಾಡಿ ಬರ್ಬೋದು. ಇಂತಹ ಸೇತುವೆಯನ್ನು ನಿರ್ಮಾಣ ಮಾಡಿದ. ಈ ನಿರ್ಮಾಣ ಮಾಡುವಾಗ ಈ ಕೋತಿಗಳು ಹೇಳ್ತಿದ್ದುವಂತೆ, ನೋಡಿ ನಮಗೆ ಯಾಕೆ ಬೇಕಿತ್ತು ಇದು? ಯಾಕೆ ಅಂತಂದರೆ ಈ ರಾಮ ನಮ್ಮ ಹತ್ರ ದುಡಿಸ್ತಾನೆ, ಒಂದು ಕುಡಿಲಿಕ್ಕೆ ನೀರಿಲ್ಲ, ತಿನ್ನುವುದ ಆಹಾರ ಬಿಡಿ, ಕುಡಿಲಿಕ್ಕೆ ನೀರಿಲ್ಲ, ಎಂಥ ನಮ್ಮದು ಗತಿ ಅಂತ. ನೋಡಿ ರಾಮದೇವ್ರದ್ದು ಆ ಮೈಂಡ್ ರೀಡಿಂಗ್ ಹೇಗಿದೆ ಅಂತಂದರೆ, ರಾಮದೇವರು ಬಂದರು, ಕೋತಿ ಹತ್ರ ಕೇಳಿದರು. ಯಾವ ಕೋತಿ ಹೇಳ್ತಿತ್ತೋ ಆ ಕೋತಿ ಹತ್ರನೇ ಬಂದರು, ಕೇಳಿದರು ರಾಮದೇವರು, ಅಪ್ಪ ನಿನಗೆ ತುಂಬ ಬಾಯಾರಿಕೆ ಆಗುತ್ತೆ ಅಲ್ವಾ ಅಂತ. ನೋಡಿ ನೀರಿನ ಮಧ್ಯದಲ್ಲಿರುವುದು, ಎಷ್ಟು ಬೇಕಾದರೂ ನೀರು ಕುಡಿಬಹುದು, ಕುಡಿಲಿಕ್ಕಾಗತ್ತಾ? ಅದು ಉಪ್ಪು ನೀರು, ಹಾಗಾಗಿ ಸಿಹಿ ನೀರಿಲ್ಲ ಅಲ್ಲಿ. ಅವ್ರು ಕೇಳಿದ್ದು ಹಾಗೆ, ಕುಡಿಲಿಕ್ಕೆ ನೀರಿಲ್ಲ ಅಂದರೆ ಸಿಹಿ ನೀರಿಲ್ಲ, ಮತ್ತು ಹೇಗೆ ಮಾಡಲಿ, ಹೇಗೆ ಕುಡಿಬೇಕು, ಹೇಗೆ ಬದುಕಬೇಕು? ರಾಮದೇವರು ಹೇಳಿದರು, ಅಪ್ಪ ನೀನು ಚಿಂತೆ ಮಾಡಬೇಡ, ಬೆನ್ನು ನಾನಾದರೆ ಅಧಿಕ ಪ್ರಸಂಗಿ ನೀನು ಮಾಡಿದ್ಯಾ, ಗೆಟ ಉಟ್ಟು ಅಂತ ಓಡಿಸ್ತಿದ್ದೆವು. ರಾಮದೇವರು ಅಂತ ಹೇಳೋದು ಅದಕ್ಕೆ. ರಾಮದೇವರು ಹೇಳಿದರು, ನಿನಗೆ ಬಾಯಾರಿಕೆ ಆಗುತ್ತೆ, ನಿನಗೆಲ್ಲ ವ್ಯವಸ್ಥೆ ಮಾಡ್ತೇನೆ ನೋಡು ಅಂತ. ರಾಮದೇವರು ಬತ್ತಳಿಕೆಗೆ ಕೈ ಹಾಕಿದರು. ರಾಮದೇವರು ಅಂದರೆ ಹಾಗೆಯೇ, ಇನ್ನೊಬ್ಬರ ಹತ್ರ ಹೋಗಿ ಹೇಳುವಂಥದ್ದಿಲ್ಲ. ರಾಮದೇವರು ಬತ್ತಳಿಗೆಗೆ ಕೈ ಹಾಕಿದರು, ಬಿಲ್ಲಿಗೆ ಹಗ್ಗಕ್ಕೆ ಜೋಡಿಸಿದರು, ಬಾಣಪ್ರಯೋಗ ಮಾಡಿದರು. ಎಲ್ಲಿಗೆ? ಆ ಸಮುದ್ರದ ಮಧ್ಯಕ್ಕೆ ಬಾಣಪ್ರಯೋಗ ಮಾಡಿದರು. ಬಾಣಪ್ರಯೋಗ ಮಾಡಿದರೆ ಆ ಬಾಣ
ಆ ಸಮುದ್ರದ ಅಡಿಯಲ್ಲಿ ನೆಲಕ್ಕೆ ಹೋಗಿ ತಾಗಿ ನೆಲವನ್ನು ಕೊರೆದು ಅಲ್ಲಿಂದ ನೀರು ಸಮುದ್ರದ ಮಧ್ಯದಲ್ಲಿ ಮೇಲಕ್ಕೆ ಚಿಮ್ಮಿತಂತೆ. ಇದು ರಾಮದೇವರು ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ರಾಮದೇವರು ಹೇಳಿದರು, ಅಪ್ಪ ಬಾಯಿ ಹಾಕು, ನೀರು ಹಿಡಿ ಅಂತ, ಕುಡಿ ಅಂತ ಹೇಳಿದರು. ಎಂತಹ ನೀರು, ಸಿಹಿಯಾಗಿರ್ತಕ್ಕಂತಹ ನೀರು ಸಿಕ್ಕಿತು. ಇದು ರಾಮದೇವರು ಅಂತ. ಉಪ್ಪು ನೀರಿನ ಮಧ್ಯದಲ್ಲಿ ಸಮುದ್ರದಲ್ಲಿ ಸಿಹಿ ನೀರು ಕೊಡಲಿಕ್ಕೆ ಸಾಧ್ಯ ಇದ್ದರೆ ಪ್ರಪಂಚದಲ್ಲಿ ಒಬ್ಬನಿಗೇನೇ ಸಾಧ್ಯ, ಅದು ನಮ್ಮ ರಾಮದೇವರಿಗೆ ಅಂತ ರಾಮಾಯಣ ಚಿತ್ರಣ ಮಾಡಿದೆ. ಇದು ಸುಳ್ಳು ಕಥೆ ಅಲ್ಲ. ನೀವು ರಾಮೇಶ್ವರಕ್ಕೆ ಹೋದರೆ ಅಲ್ಲಿ ಸಮುದ್ರದ ಮಧ್ಯದಲ್ಲಿ ಒಂದು ಬಾವಿ ನಿರ್ಮಾಣ ಮಾಡಿದ್ದಾರೆ, ಒಂದು ಹಗ್ಗನೂ ಇಟ್ಟಿದ್ದಾರೆ, ಒಂದು ಬಕೆಟ್ಟೂ ಇಟ್ಟಿದ್ದಾರೆ. ನಮಗೆಲ್ಲ ಪುರ್ಸೋತಿರುವುದಿಲ್ಲ, ಹೋಗ್ತೇವೆ ರಾಮೇಶ್ವರನ ದರ್ಶನ, ಅಲ್ಲಿ ಒಂದು ಸಮುದ್ರದ ಮಧ್ಯದಲ್ಲಿ ಒಂಚೂರು ಕಾಗೆ ಮುಳುಗಿದ ಹಾಗೆ ಸ್ನಾನ ಮಾಡಿಕೊಂಡು ಇದ್ದವರಿಗೆ ಪ್ರೋಕ್ಷಣೆ ಮಾಡಿ ನಾವು ಬರ್ತೇವೆ. ಒಂಚೂರು ಆಚೆ ಈಚೆ ಹೋದರೆ ಆ ಸಿಹಿನೀರಿನ ಬಾವಿಯಲ್ಲಿದೆ ಅಂತ ನೀವು ಕೇಳಿಕೊಂಡು ಹೋದರೆ, ಇವತ್ತು ರಾಮೇಶ್ವರದಲ್ಲಿದೆ ಒಂದು ಬಾವಿ, ಆ ಬಾವಿಯ ಮಧ್ಯದಲ್ಲಿ ಒಂದು ಬಕೆಟ್ ಇಟ್ಟಿದ್ದಾರೆ. ಆ ಬಕೆಟಲ್ಲಿ ನೀರು ತೆಗೆದು ನೀವು ಆಚಮನೆ ಮಾಡಿದರೆ ಎಂತಹ ಸಿಹಿಯಾದ ನೀರು, ಉಪ್ಪು ನೀರಿನ ಮಧ್ಯದಲ್ಲಿ ಈ ಸಿಹಿ ನೀರು. ಯಾರೋ ಒಬ್ಬರು ಹೇಳಿದರು, ಅದಕ್ಕೆ ಸಕ್ಕರೆ ಹಾಕಿದ್ದಾರೆ ಅಂತ. ತಲೆ ಕೆಟ್ಟಿರ್ತದ, ಸಮುದ್ರಕ್ಕೆ ಸಕ್ಕರೆ ಹಾಕಿ ಎಲ್ಲಾದ್ರೂ ಸಿಹಿ ಮಾಡಲಿಕ್ಕೆ ಸಾಧ್ಯನಾ? ಉಪ್ಪು ನೀರಿನ ಮಧ್ಯದಲ್ಲಿ ಸಿಹಿ ನೀರು ಕೊಡ್ತಾನೆ ಅಂತಂದರೆ ಅದು ನಮ್ಮ ದೇವರು, ಜನ್ಮಾದ್ಯಸ್ಯ ಯತಃ, ದೇವರಿಗೆ ಮಾತ್ರ ಸಾಧ್ಯ. ರಾಮದೇವರ ಹತ್ರ ನಾವು ಏನು ಹೇಳಬೇಕಾದ್ದು? ರಾಮದೇವರೇ, ಉಪ್ಪು ನೀರಿನ ಸಮುದ್ರದ ಮಧ್ಯದಲ್ಲಿ ಸಿಹಿ ನೀರು ಕೊಟ್ಟಂತಹ ದೊಡ್ಡ ದೇವರು ನೀವು. ನಮ್ಮ ಮನೆಯೂ ಒಂದು ಉಪ್ಪು ನೀರಿನ ಸಮುದ್ರ ಅಲ್ವಾ? ಗಟ್ಟಿ ಹೇಳೋದು ಬೇಡ, ನಮಗೆ ಗೊತ್ತು ನಮ್ಮ ಮನೆಯ ಪ್ರಾಬ್ಲಮ್ ಏನಿದೆ ಅಂತ. ಗಂಡ ಹೇಳಿದ್ದು ಹೆಂಡತಿಗಾಗುವುದಿಲ್ಲ, ಹೆಂಡತಿ ಹೇಳಿದ್ದು ಗಂಡನಿಗಾಗುವುದಿಲ್ಲ, ಗಂಡ ಹೇಳಿದ್ದು ಮಕ್ಕಳಿಗಾಗುವುದಿಲ್ಲ, ಮಕ್ಕಳು ಹೇಳಿದ್ದು ಅಪ್ಪನಿಗಾಗುವುದಿಲ್ಲ. ಒಟ್ಟಿಗೆ ಉಪ್ಪು ನೀರಿನ ಸಮುದ್ರ ನಮ್ಮದು. ಈ ಉಪ್ಪು ನೀರಿನ ಸಮುದ್ರ ರಾಮಚಂದ್ರ ಲಂಕೆಯಲ್ಲಿ ಆ ಉಪ್ಪು ನೀರಿನ ಸಮುದ್ರದ ಮಧ್ಯದಲ್ಲಿ ಸಿಹಿ ನೀರು ಕೊಟ್ಟಿದ್ದಿ. ನಮ್ಮ ಮನೆ ಉಪ್ಪು ನೀರಿನ ಸಮುದ್ರ, ಸಿಹಿ ನೀರು ಕೊಡು ಅಂತ ಆ ಪಟ್ಟಾಭಿಷಿಕ್ತನಾದ ರಾಮದೇವರ ಹತ್ರ ಕೇಳಿದರೆ ನಮ್ಮ ಮನೆಯಲ್ಲಿ ಸಿಹಿ ನೀರು ಕುಡಿಸುವ ದೇವರು ರಾಮದೇವರು ಮನೆಗೆ ಬಂದು ಸಿಹಿ ನೀರು, ಸುಖದ ನೀರನ್ನು ಕರುಣಿಸ್ತಾನೆ ಅಂತ ರಾಮಾಯಣ ಹೇಳಿದೆ. ಲಂಕೆಗೆ ಕರ್ಕೊಂಡು ಹೋಗ್ತಾನೆ, ಯುದ್ಧ ನಡೆಯುತ್ತದೆ. ಸಾಮಾನ್ಯವಾಗಿ ಯುದ್ಧ ಅಂದರೆ ಹೇಗಿರ್ತದೆ? ಯುದ್ಧ ಮಾಡಿದಾಗ 50-50, ಇಲ್ಲಿ ಸ್ವಲ್ಪ ಸಾಯ್ತಾರೆ, ಅಲ್ಲಿ ಸ್ವಲ್ಪ ಸಾಯ್ತಾರೆ. ನೀವು ಎಲ್ಲಿಯಾದ್ರೂ ಯುದ್ಧ ಅಂದರೆ ಖುಷಿ ಆಗುತ್ತೆ ನಮಗೆ. ನಿಮ್ಮಲ್ಲಿ 2 ಜನ ಸತ್ತರು, 4 ಜನ ಹೊಡೆದರು, ಹೀಗಾಗಿ ಸಾಯುವುದು ಅನ್ನೋದು 2 ಪಕ್ಷದಲ್ಲಿಯೂ ಕಾಮನ್. ರಾಮದೇವರು ಎಲ್ಲ ಯುದ್ಧ ಮುಗಿಯಿತು, ಪುಷ್ಪಕ ವಿಮಾನದಲ್ಲಿ ಹತ್ತಿದರು. ಈ ಕೋತಿಗಳು ಮಿಕ ಅಂತ ನೋಡ್ತಿದ್ರು. ರಾಮದೇವರು ಹೇಳಿದ್ರು, ಬನ್ನಿ ಎಲ್ರಿಗೂ ಟಿಕೆಟ್ ಆಗಿದೆ ಅಂತ. ಎಲ್ಲ ಕೂತರು. ಕೊನೆಗೆ ಕೇಳಿದರು, ಯಾರು ಬಾಕಿ ಅಂತ. ಹೋಗುವಾಗ ಅಟೆಂಡೆನ್ಸ್ ಹಾಕಿದ್ರು. ನಮ್ಮಲ್ಲೆಲ್ಲ ಯಾತ್ರೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗುವಾಗಲೂ ಅಟೆಂಡೆನ್ಸ್ ಇಲ್ಲ, ಬರುವಾಗ ಅಟೆಂಡೆನ್ಸ್ ಇಲ್ಲ. ಬಂದವರು ಬರ್ತಾರೆ, ಹೋದವರು ಹೋಗ್ತಾರೆ. ರಾಮದೇವರು ಹೋಗುವಾಗ ಅಟೆಂಡೆನ್ಸ್ ಹಾಕಿದ್ದಾರೆ, ಯಾವ್ಯಾವ ಮನೆಯ ಕೋತಿಗಳು ಎಷ್ಟೆಷ್ಟು ಜನ ಬಂದಿದ್ದಾರೆ ಅಂತ. ಇದು ರಾಮದೇವರ ಲೆಕ್ಕ, ನಮ್ಮ ಸ್ವಾಮಿಗಳ ಲೆಕ್ಕದ ಹಾಗೆಯೇ ಇಡೀ ಲೆಕ್ಕಾಚಾರ ನಮ್ಮ ಪರ್ಸಗಳಿ ಸ್ವಾಮಿಗಳ ಹತ್ರ ತಲೆಯಲ್ಲಿದೆ. ಯಾವಾಗ ನಮಗೇ ಗೊತ್ತಿಲ್ಲದಿದ್ದ ಸುದ್ದಿ ಅವರ ಕೈಯಲ್ಲಿರ್ತದೆ. ರಾಮದೇವರು ಲೆಕ್ಕ ಹಾಕಿದರು, ಯಾರ್ಯಾರು ಎಷ್ಟೆಷ್ಟು ಅಂತ ಬಂದಿದ್ದಾರೆ ಅಂತ ಲೆಕ್ಕ ಹಾಕಿದರು. ಎಲ್ಲ ಕೂತರು, ಯಾರು ಬರಲಿಲ್ಲ ಅಂತ, ಎಲ್ಲ ಬಂದಿದ್ದಾರೆ ಅಂತ ಹೇಳಿದರು. ಯಾರೂ ಮಿಸ್ ಆಗಲಿಲ್ಲ. ಬರುವಾಗ ಎಷ್ಟು ಕೋತಿಗಳನ್ನು ಕರ್ಕೊಂಡು ಬಂದಿದ್ದಾರೆ ಅಷ್ಟೂ ಕೋತಿಗಳನ್ನು ಕಿಷ್ಕಿಂಧೆಯಲ್ಲಿ ಇಳಿಸಿ ಆ ವಿಮಾನ ಲ್ಯಾಂಡ್ ಆಗಿ ಅವರ ಮನೆಗೆ ಕಳುಹಿಸಿ ಅವರ ಹೆಂಡತಿಯನ್ನು ಪುನಃ ಪಿಕಪ್ ಮಾಡಿ ನಾವು ವಿಮಾನದಲ್ಲಿ ಕರ್ಕೊಂಡು ಹೋದ ದೊಡ್ಡ ದೇವರು ಅಂತಂದರೆ ಅದು ರಾಮದೇವರು. ಅಂದರೆ ಅವರ ಬೆನ್ನ ಹಿಂದೆ ಯಾರ್ಯಾರು ಹೋಗಿದ್ದಾರೆ ಅವರನ್ನು ವಾಪಸ್ ಕರ್ಕೊಂಡು ಬರ್ತಕ್ಕ ಜವಾಬ್ದಾರಿ ರಾಮದೇವರು. ನಾವು ಮನೆಯಿಂದ ಹೊರಡುವಾಗ ಈ ರಾಮದೇವರ ಪಟ್ಟಾಭಿಷಿಕ್ತ ರಾಮದೇವರ ಹತ್ರ ಹೇಳಬೇಕು. ನಾವು ಹೊರಡುತ್ತೇವೆ, ಬರುವಾಗ ಕೈಯಿಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಏನೇನೋ ಒಂದೊಂದು ಆಗಿರ್ತದೆ. ಹಾಗೆ ಆಗದೆ ಮನೆಯಿಂದ ಹೋಗುವಾಗ ಹೇಗೆ ಹೊರಟಿದ್ದೇವೆ ಹಾಗೆಯೇ ನಾನು ವಾಪಸ್ ಬರಬೇಕು ರಾಮದೇವರೇ ಅಂತ ಪ್ರಾರ್ಥನೆ ಮಾಡಿ ರಾಮದೇವರಿಗೆ ಜವಾಬ್ದಾರಿಯನ್ನು ಕೊಟ್ಟು ನಾವು ಮನೆಯಿಂದ ಹೊರಟ್ರೆ ರಾಮದೇವರು ಜವಾಬ್ದಾರಿ ಡ್ರೈವಿಂಗ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ನಾವು ಹೇಗೆ ಹೋಗಿದ್ದೇವೆ ಹಾಗೇ ವಾಪಸ್ ತರುವ ದೊಡ್ಡ ದೇವರು ಅಂತಂದರೆ ನಮ್ಮ ರಾಮಾಯಣ ಹೇಳುವ ರಾಮದೇವರು. ಇವತ್ತು ಪಟ್ಟಾಭಿಷಿಕ್ತದ ರಾಮದೇವರು ನಿರಂತರ ನಾವು ಚಿಂತನೆ ಮಾಡಬೇಕಾದ್ದು. ರಾಮದೇವರು ಬಂದ ಮೇಲೆ ಇನ್ನೇನು ಪಟ್ಟಾಭಿಷೇಕ, ಅಯೋಧ್ಯೆಗೆ ಬರಬೇಕು. ನೋಡಿ ರಾಮದೇವರ ಉದಾತ್ತತನ ನೋಡಿ. ರಾಮದೇವರು ಹನುಮಂತ ದೇವರನ್ನು ಮೊದಲು ಕಳಿಸ್ತಾರೆ.
ಹನುಮ ನೋಡು, ಪಂಚಾಂಗ ಎಲ್ಲ ನೋಡು ಕರೆಕ್ಟ್ ಉಂಟಾ ಇಲ್ವಾ, 14 ವರ್ಷ ಅಂತ ಹೇಳಿದ್ದೇವೆ. ಒಂದು ದಿವಸ ಮೊದಲೇ ನಾನು ಬಂದಿದ್ದರೆ ಭರತನಿಗೆ ಇರುಸು ಮಿರುಸಾಗಬಾರದು, ನೋಡು ಅಂತ. ಬರುವಾಗ ನಮಗೆ ಕರ್ಕೊಂಡು ಬರುವಾಗ ಹೇಳಿದ್ದ 14 ವರ್ಷ ಆದ ಮೇಲೆ ಖಂಡಿತ ಬರಬೇಕು, ಗ್ಯಾರಂಟಿ ಬರಬೇಕು ಅಂತ. ಇದು 14 ವರ್ಷದಲ್ಲಿ ಇರಬೇಕು ಅಂತೇನಿಲ್ಲ. ಒಂದೊಂದು ವರ್ಷ ಆದಾಗ ರಾಮ ಮರೆತು ಹೋಗಿ ನಮಗೆ ಅಯೋಧ್ಯೆನೇ ಹಿಡಿಸಿ ಸಿಂಹಾಸನೇ ಖುಷಿಯಾಗಿ ಅಧಿಕಾರನೇ ಗಟ್ಟಿಯಾಗಿ ಯಾರು ಬರೋದು ಬೇಡ ಅಂತ ಇದ್ದಿದ್ರೆ ಮೊದಲೇ ಹನುಮನನ್ನು ಕಳಿಸಿದ. ನೋಡು ಭರತನ ಸ್ಥಿತಿ ಏನು ನೋಡು ಅಂತ ಹೇಳಿ ಮೊದಲು ಕಳಿಸ್ತಾನೆ. ಕಳಿಸಿದರೆ ಅಯೋಧ್ಯೆಯ ಚಿತ್ರ ಹೇಗಿತ್ತು ಅಂತಂದರೆ, ಇದು ಅಣ್ಣ ತಮ್ಮಂದಿರು ಹೇಗಿರಬೇಕು, ರಾಜ ಪ್ರಜೆಗಳು ಹೇಗಿರಬೇಕು. ಒಂದು ಒಳ್ಳೆಯ ಉದಾಹರಣೆ, ಭರತ ಒಂದು ಅಗ್ನಿಗೆ ಪ್ರದಕ್ಷಿಣೆ ಬರ್ತಾ ಇದ್ದ. ಹನುಮಂತೇವರು ಕೇಳಿದರಂತೆ, ಭರತ ಏನು ಮಾಡ್ತಿದ್ದಿ ಅಂತ. ಅವನು ಮಾತಾಡಲಿಲ್ಲ. ಅವನು ಹೇಳಿದ, ರಾಮ ಬರ್ತಾ ಇದ್ದಾನೆ ಅಂತ. ಭರತ ಅಲ್ಲೇ ನಿಂತಿದ್ದಂತೆ. ಹೇಳಿದಂತೆ, ಎಲ್ಲಿದ್ದಾನೆ ಅಂತ. ಬರ್ತಾ ಇದ್ದಾನೆ ಅಂತ. ಏನು ಖುಷಿ, ಏನು ಖುಷಿ. ಅವನು ಬೆಂಕಿಗೆ ಪ್ರದಕ್ಷಿಣೆ ಯಾಕೆ ಅಂತಂದರೆ, ಅವನು ಮೊದಲೇ ಮಾತು ಕೊಟ್ಟಿದ್ದ, 14 ವರ್ಷದಲ್ಲಿ ರಾಮ ನೀನು ಬರಲಿಲ್ಲ ಅಂತಂದರೆ 14 ವರ್ಷ ಆದ ಮೇಲೆ ಒಂದು ದಿನನೂ ಒಂದು ಗಂಟೆನೂ ಭರತ ಬದುಕುವುದಿಲ್ಲ, ರಾಮ ನೀನು ಬರಬೇಕು ಅಂತ ಹೇಳಿದ್ದ. ರಾಮದೇವರು ಬರಲಿಲ್ಲ. ಅವನ ಪಂಚಾಂಗ ಪ್ರಕಾರ ಇನ್ನು 1 ಗಂಟೆ ಮಾತ್ರ ಉಳಿದಿತ್ತು. ಹಾಗಾಗಿ 1 ಗಂಟೆ ಆಯಿತು ಅಂತಂದರೆ ಅವಧಿ ಮುಗೀತಿತ್ತು. 1 ಗಂಟೆ ಮುಂಚೆನೇ ನೋಡಿ, 1 ಗಂಟೆ ಆದ ಮೇಲಲ್ಲ. ಇಲ್ಲಿ ನಾವಾದರೆ ಬರಲಿಲ್ಲ ರಾಮ, ಏನು ಮಾಡೋದು, ಬೇಡ ನಾನೇ ಅಂತ ಗಟ್ಟಿ ಮಾಡಿ ಕೂಡ್ತಿದ್ದೆವು. ಅವನು 1 ಗಂಟೆ ಮುಂಚೆನೇ ಮರಣಕ್ಕೆ ತಯಾರಾಗಿ ನಾನು ಬೆಂಕಿಗೆ ಹಾರೋದು ಅಂತಿದ್ದ. ಆ ನಿರ್ಧಾರ ಬದಲಾಯಿಸಿದ. ರಾಮದೇವರು ಬರ್ತಾರೆ ಅಂತಂದರೆ ಬದಲಾಯಿಸಿದ. ರಾಮಾಯಣ ಹೇಳೋದು ಇದನ್ನು. ಭರತ ಅಂದರೆ ಯಾರು? ಕಾಮನ ಅವತಾರ ಭರತ. ಕಾಮ ಅಂತಂದರೆ ಆಸೆ, ಲೋಭ. ನಿಮ್ಮೆಲ್ಲರ ಕಾಮ ಏನಿದೆ ಅದರ ಅಭಿಮಾನಿ ದೇವತೆ ಕಾಮ. ಸಾಮಾನ್ಯವಾಗಿ ನೀವು ಕಾಮ, ಅದಕ್ಕೆ ಕಾಮನ್ ಸೆನ್ಸ್ ಅಂತ ಒಂದು ಇರುವುದಿಲ್ಲ. ಕಾಮ ಅಂತ ಬಂದರೆ ಅದು ಬೇಕು ಅಂತ ಅಪೇಕ್ಷೆ ಬಂದರೆ ಅದು ಸಿಗಲಿಲ್ಲ ಅಂದರೆ ತೃಪ್ತಿಯೇ ಇರುವುದಿಲ್ಲ. ನಾವು ಏನೋ ಒಂದು ಅಪೇಕ್ಷೆ ಪಟ್ಟಿದ್ದೇವೆ, ಅದು ಸಿಗಲಿಲ್ಲ ಅಂತಂದರೆ ನಮಗೆ ಯಾವುದರಲ್ಲಿಯೂ ಆಸಕ್ತಿ ಇರುವುದಿಲ್ಲ. ಸಾಮಾನ್ಯವಾಗಿ ಕಾಮ ಅಂತಂದರೆ ಬೇಕು ಬೇಕು ಅನ್ನುವ ಕಾಮ ನಾವು ನೋಡಿತ್ತು. ಆದರೆ ರಾಮಾಯಣ ಕಾಮ ಅದು ಫುಲ್ ಬದಲಾವಣೆ ಆಗಿದೆ. ಕಾಮನಿಗೆ ಸಂಸ್ಕೃತದಲ್ಲಿ ಇನ್ನೊಂದು ಹೆಸರು ಮಾರ ಅಂತ. ಕಾಮ ಬಂತು ಅಂತಂದರೆ ನಾವು ಸಾಯುವ ಸ್ಥಿತಿಗೆ ಹೋಗಿರ್ತೇವೆ. ನಮ್ಮ ಆಸೆ ಈಡೇರಲಿಲ್ಲ. ನೀವು ನೋಡಿ, ನಮ್ಮ ಮಕ್ಕಳು ಮಾರ್ಕ್ ತುಂಬ ತೆಗೆದಿರ್ತಾರೆ. ಅವರಿಗೆ ಕಂಪ್ಯೂಟರ್ ಸೈನ್ಸ್ ಇದೆಲ್ಲ ಬೇಕು ಅಂತಿರ್ತದೆ. ಅದು ಸೀಟ್ ಸಿಗಲಿಲ್ಲ, ಅಯ್ಯೋ ಮನೆಗೆ ಬಂದು ಕುತ್ತಿಗೆ ಹಗ್ಗ ಹಾಕಿ ಸಾಯ್ತೇನೆ ಅಂತ. ಅದು ಸಾಯುವಷ್ಟು ಏನಾಗಿದೆ ಅಂದರೆ ನಮ್ಮದು ಆಸೆ, ಒಂದು ಚಿಕ್ಕ ಆಸೆ ಅದು ಈಡೇರಲಿಲ್ಲ ಅಂದರೆ ನಾನು ಸತ್ತು ಹೋಗ್ತೇನೆ, ನನಗೆ ಕೆಲಸ ಸಿಗಲಿಲ್ಲ, ನಾನು ಸಾಯ್ತೇನೆ ಅಂದರೆ ಕಾಮ ಅದು ಈಡೇರಲಿಲ್ಲ ಅಂದರೆ ಸಾಯುವ ಸ್ಥಿತಿಗೆ ನಾವು ಬರುವಂತಹದ್ದು ಸಹಜವಾಗಿ. ರಾಮಾಯಣದ ಕಾಮ ನೋಡಿ ನೀವು ಏನು ಅಂತಂದರೆ, ಕಾಮ ಅಂದರೆ ಮಾರ. ಸಾಮಾನ್ಯವಾಗಿ ಮಾರಾಮಾರಿ ಅಂದರೆ ಸಾಯಿಸುವಂಥದ್ದು, ಮಾರಾಯತಿ. ಸಾಮಾನ್ಯವಾಗಿ ಕಾಮ ಅಂದರೆ ಕೊಲ್ಲುವಂಥದ್ದು. ರಾಮಾಯಣ ಅದು ತಿರುಗುಮುರುಗು. ರಾಮ ಅಂತಂದರೆ ಏನದು? ರಾಮ ತಿರುಗುಮುರುಗು ಮಾಡಿ ಮಾರ, ರಾಮ ಮಾರ, ರಾಮ ತಿರುಗುಮುರುಗು ಮಾಡಿದರೆ ಮಾರ. ರಾಮಾಯಣ ಹೇಳುತ್ತೆ ರಾಮನನ್ನು ತಿರುಗುಮುರುಗು ಮಾಡುವುದು ನಮ್ಮ ಮಾರ. ರಾಮಾಯಣ ಏನು ಮಾಡ್ತದೆ ಅಂದರೆ ಮಾರನನ್ನು, ಕಾಮನನ್ನು ತಿರುಗುಮುರುಗು ಮಾಡಿ ರಾಮ ಅಂತ ಮಾಡಿದ ಚಿತ್ರ ಅದು ರಾಮಾಯಣದ ಸಾಮರ್ಥ್ಯ. ಕಾಮನನ್ನೇ ತಿರುಗುಮುರುಗು ಮಾಡಿತ್ತು ಅಂದರೆ ಭರತನನ್ನೇ ತಿರುಗುಮುರುಗು ಮಾಡಿತ್ತು. ಭರತ ಅಂದರೆ ಬೇಕು ಅಂತ ಹೇಳುವವ ಅಲ್ಲ. ನ ಜಗಾಸ ನ ಸುಶ್ವಾಪ ನ ಜಹಾಸ ಸದೀರತಿ ಸಮಯಾರ್ಥಿ ಸ್ಮರನ್ ಜ್ಯೇಷ್ಠಂ ರಾಮಂ ರಾಮಾನುಜೋಯತ ಅಂತ ಶ್ರೀ ಮಧ್ವವಿಜಯಕಾರರು ಹೇಳ್ತಾರೆ. ಅಂದರೆ ಆ ಭರತ ಅಂದರೆ ಕಾಮ, ದೇವರು ಬೇಕು ಅನ್ನುವ ಕಾಮ, ದೇವರು ಬರಬೇಕು, ದೇವರಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನುವ ಕಾಮ ರಾಮಾಯಣದ ಕಾಮ. ನೋಡಿ, ದಶರಥ ಜಾರಿ ಬಿದ್ದದ್ದೇ ಅಲ್ಲಿ. ದಶರಥ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳುವಾಗ ಭರತ ಅವನ ಮಾವನ ಮನೆಯಲ್ಲಿ ಇರುವಾಗಲೇ ತೀರ್ಮಾನ ಮಾಡಿದ. ಯಾಕೆಂದರೆ ಭರತ ಬಂದರೆ ರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲಿ ಅಡ್ಡಿ ಮಾಡ್ತಾನೋ ಅಂತ ಪ್ರಾಯಶಃ ಅವನು ಜಾರಿ ಬಿದ್ದಿದ್ದ. ಒಂದು ವೇಳೆ ಭರತ ಬಂದಿದ್ದರೆ ಅಮ್ಮನ ಜುಟ್ಟು ಹಿಡಿದು ಅಮ್ಮ ಸುಮ್ಮನೆ ಕೂಡು ಅಂತ ಹೇಳಿ ರಾಮನಿಗೆ ಪಟ್ಟಾಭಿಷೇಕ ಆಗ್ತಿತ್ತು. ಈ ದೊಡ್ಡವರ ಒಂದು ಸ್ಕಾಲಿತ್ಯ ಜಾರಿದ್ದರಿಂದ ಎಷ್ಟು ದೊಡ್ಡ ಇದು ಘಟನೆ ನಡೀತು ನೋಡಿ. ಹಾಗಾಗಿ ನಮ್ಮ ಸಂಕಲ್ಪ ತಪ್ಪು. ಅವ ಬಂದರೆ ನನ್ನ ಇಚ್ಛೆ ಈಡೇರುವುದಿಲ್ಲ, ಇದು ತಪ್ಪು.
ಅವು ಭರತ ಬಂದಿರಬೇಕಿತ್ತು, ಕಾಮ ಬರಬೇಕಿತ್ತು. ರಾಮನ ಕಾಮ ಬಂದಿದ್ದರೆ ದಶರಥನ ಕಾಮ ಅದು ಈಡೇರ್ತಿತ್ತು. ಭರತನನ್ನು ದೂರ ಇಟ್ಟ, ಅವನ ಕಾಮ ಈಡೇರಲಿಲ್ಲ. ಕಾಮ ರಾಮನನ್ನು ಅಪೇಕ್ಷೆ ಪಟ್ಟ ಕಾಮ ಭರತ. ರಾಮದೇವರು ಬರ್ತಾರೆ, ಪಟ್ಟಾಭಿಷೇಕ ಆಯಿತು. ನಮ್ದು ಏನಾಗಬೇಕು ಗೊತ್ತೋ, ಅಯೋಧ್ಯೆಯ ಭರತ ಕಾಮ, ಅವನ ಕಾಮ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ಹಾಗಾಗಿ ನಿಮ್ಮೆಲ್ಲರ ಕಾಮ ಭರತ ಅದೇನು ಮಾಡಬೇಕು, ನನಗೆ ಪಟ್ಟಾಭಿಷೇಕ ಅಲ್ಲ, ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋದನ್ನು ಬಯಸಿದರೆ ನಮ್ಮ ದೇಶ ಅದು ರಾಮರಾಜ್ಯ ಆಗ್ತದೆ ಅನ್ನೋದು ಈ ಪಟ್ಟಾಭಿಷೇಕದ ಒಟ್ಟು ಸಾರ. ಅಯೋಧ್ಯೆಯಲ್ಲಿ ರಾಮದೇವರು ಬಂದು ಕೂತಿದ್ದಾರೆ. ಅಯೋಧ್ಯೆಯಲ್ಲಿ ರಾಮದೇವರು ಕೂತರು. ಅಯೋಧ್ಯೆಯಲ್ಲಿ ರಾಮದೇವರು ಕೂತದ್ದಕ್ಕೆ ಎಲ್ಲ ನಮ್ಮ ದೇಶ ಅದು ಸುರಕ್ಷಿತ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮದೇವರು ಕೂತರು. ಅಯೋಧ್ಯೆಯಲ್ಲಿ ರಾಮದೇವರು ಕೂತು ಏನು ಮಾಡಿದರು ಅಂತಂದರೆ, ರಾಮದೇವರಿಗೆ ನಾವು ಅಯೋಧ್ಯೆಯ ಅಧಿಪತ್ಯವನ್ನು ಕೊಟ್ಟೆವು. ರಾಮದೇವರೇ, ನೀವು ಅಯೋಧ್ಯ ನಿಮ್ಮ ಮನೆ ನಾವು ಕೊಟ್ಟಿದ್ದೇವೆ ಅಂತ. ಇದರಿಂದ ಏನಾಯಿತು ಗೊತ್ತಾ, ನಮ್ಮ ದೇಶದ ಎಕರೆ 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 ಜಾಗಗಳು ಯಾರ್ದೋ ಹೆಸರಲ್ಲಿ ದಾಖಲೆ ಆಗ್ತಿತ್ತು, ಅವರ ಹೆಸರಲ್ಲಿ ಹೋಗಿ ಬೀಳ್ತಿತ್ತು. ನೋಡಿ, ರಾಮದೇವರನ್ನು ನಮ್ಮ ಅಯೋಧ್ಯೆಯಲ್ಲಿ ರಾಮದೇವರೇ ನಿಮ್ಮ ಜಾಗ ಇದು ಅಂತ ರಾಮದೇವರ ಹೆಸರಲ್ಲಿ ಅವರ ಹೆಸರಲ್ಲಿ ದಾಖಲಾತಿ ಮಾಡಿ ರಾಮದೇವರನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದ್ದಕ್ಕೆ ರಾಮದೇವರು ಏನು ಅನುಗ್ರಹ ಮಾಡಿದರು ಅಂತಂದರೆ, ಈ ವಕ್ಫ್ ಬೋರ್ಡ್ ಕಾನೂನನ್ನು ಅದನ್ನು ಉಲ್ಲಂಘನೆ ಮಾಡಿ ಅವರವರ ಆಸ್ತಿ ಅವರವರಿಗೇನೆ, ಅದಕ್ಕೆ ಏನೂ ಇಲ್ಲ ಅಂತ ಅದನ್ನು ಹಲ್ಲು ಮುರಿದು ಬಿಟ್ಟರು. ನೋಡಿ, ಅದು ಯಾಕೆ ಅಂತಂದರೆ ರಾಮದೇವರಿಗೆ ಕೊಟ್ಟದ್ದನ್ನು ರಾಮದೇವರು ತಿರುಗಿ ನಮ್ಗೆ ಕೊಡ್ತಾರೆ ಅಂತ ಅದರ ಮೂಲ ಉದ್ದೇಶ. ಇನ್ನು ಒಂದು ನಮಗೆ ಆಗಬೇಕಾದ್ದು, ನಮ್ಮದು ದೇಶ ಅದು ಹಿಂದೂ ರಾಷ್ಟ್ರ ಆಗಬೇಕು. ರಾಮದೇವರು ನಮ್ಮ ದೇಶದ ಅಧಿಪತಿಗಳಾಗಬೇಕು. ನಮ್ಮ ದೇಶದಲ್ಲಿ ಒಂದೇ ಕಾನೂನು ಬರಬೇಕು, ಏಕನಾಗರಿಕ ಸಂಹಿತೆ ಅದು ಬರಬೇಕು. ರಾಮದೇವರು ಅದನ್ನು ಬರುವ ಹಾಗೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ, ರಾಮ ಪಟ್ಟಾಭಿಷೇಕದ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ನಮಗೆಲ್ಲರಿಗೂ ಹಬ್ಬದ ಒಂದು ದಿನ. ಎಲ್ರಿಗೂ ಹಬ್ಬ ಬರುವುದು ಯುಗಾದಿಗೆ ಬಂದು ಹೋಯಿತು. ಇನ್ನೊಂದು ಹಬ್ಬ ಬರುವುದು ದೀಪಾವಳಿಗೆ. ನಮಗೆ ಅದರ ಮಧ್ಯದಲ್ಲಿ ಮತ್ತೊಂದು ಹಬ್ಬ ಅಂತಂದರೆ, ಎರಡು ಮಠದ ಸ್ವಾಮಿಗಳು ಒಟ್ಟು ಸೇರಿರತಕ್ಕಂಥದ್ದು ಇನ್ನೊಂದು ದೀಪಾವಳಿ ಹಬ್ಬದಷ್ಟೇ ಒಂದು ವಿಶೇಷವಾದ ಈ ಪರ್ವಕಾಲ. ಮೊನ್ನೆ ಪ್ರಯಾಗರಾಜ ಅಂತಿತ್ತು. ಆ ಪ್ರಯಾಗರಾಜದಲ್ಲಿ 3 ನದಿಗಳ ಸಂಗಮ, ಭಾರೀ ವೈಭವ. ಒಂದೂವರೆ ತಿಂಗಳು ಜನ ಖುಷಿಪಟ್ಟದ್ದೇ ಪಟ್ಟದ್ದು. ಇವತ್ತು 3 ತ್ರಿವೇಣಿಗಳ ಸಂಗಮ, ಇವತ್ತು ಇಲ್ಲಿ ಮತ್ತೊಂದು ಮಿನಿ ಪ್ರಯಾಗರಾಜ ಇಲ್ಲಿ ನಿರ್ಮಾಣ ಆಗಿದೆ. ಪರ್ತಗಾಳಿ ಮಠಾಧೀಶರು, ಜೀವೋತ್ತಮ ಮಠದ ಸ್ವಾಮಿಗಳು ಇವತ್ತು ನಮ್ಮ ಪಲಿಮಾರು ಮಠಕ್ಕೆ ಬಂದಿದ್ದಾರೆ, ಪ್ರೀತಿಯಿಂದ ಬಂದಿದ್ದಾರೆ. ಜೀವೋತ್ತಮ ಸ್ವಾಮಿಗಳ ಸಾಧನೆ ದೊಡ್ಡ ಸಾಧನೆ. ಹಳೇ ದೇವಸ್ಥಾನಗಳು, ಹಳೇ ಮಠಗಳು ಮತ್ತೆ ಜೀರ್ಣೋದ್ಧಾರ ಕಾಣತಕ್ಕಂಥದ್ದು ನಮ್ಮ ಸ್ವಾಮಿಗಳ ಈ ಕಾಲದಲ್ಲಿ ನಡೀತಾ ಇದೆ. ಬೇರೆ ಬೇರೆ ಮಠಗಳು, ಹೊನ್ನಾವರದ ಮಠ ಅದು ಜೀರ್ಣೋದ್ಧಾರ ಆಗ್ತಾ ಇದೆ. ಹಳೇ ಮಠ ಅದು ವೆಂಕಟರಮಣ ದೇವರು, ಬೇಟೆ ವೆಂಕಟರಮಣ ದೇವರ ಜಾಗ, ಅದು ಹಳೇ ಕಾಲದ ಮಠ. ಅವರನ್ನೆಲ್ಲ ಅಧಿಕಾರಿಗಳು, ಅರ್ಚಕರು, ಪೂಜಕರು ಅವರನ್ನೆಲ್ಲ ಕರೆದು ಅದು ಒಂದಕ್ಕೊಂದು ತಾಳಮೇಳ ಸರಿ ಮಾಡಿಸಿ ಎಲ್ಲರನ್ನು ಒಟ್ಟು ಸೇರಿಸಿ ಅವರಿಗೆಲ್ಲ ಏನು ಮಾಡಬೇಕೋ ಮಾಡಿ ಆ ದೇವಸ್ಥಾನದ ಪುನರುದ್ಧಾರ ಜೀರ್ಣೋದ್ಧಾರ ಮಾಡಿ ಮತ್ತೊಮ್ಮೆ ಇತಿಹಾಸವನ್ನು ಮಾಡಿದ ಸ್ವಾಮಿಗಳು ನಮ್ಮ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಗಳು. ದೊಡ್ಡ ಸಾಹಸ ಅಂದರೆ ಒಂದು ಮಠಾಧಿಪತಿಯ ದೊಡ್ಡ ಜವಾಬ್ದಾರಿ ಅಂದರೆ ಹಾಗೇನೆ ಯೋಗ ಕ್ಷೇಮ ಅಂತ. ಯೋಗ ಅಂತಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ದೊಡ್ಡದು ಪ್ರಾಪ್ತ ಆಗಿದೆ, ಅದನ್ನು ಪರಿಪಾಲನ, ಅದನ್ನು ಮತ್ತೆ ಚೆನ್ನಾಗಿ ರಕ್ಷಣೆ ಮಾಡಬೇಕು, ಅದು ಕ್ಷೇಮ. ಆ ಯೋಗ ಇತ್ತು, ಅದಕ್ಕೆ ಕ್ಷೇಮ ಕೊಟ್ಟ ದೊಡ್ಡ ಹೆಸರು ನಮ್ಮ ವಿದ್ಯಾಧೀಶ ಸ್ವಾಮಿಗಳದ್ದು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಎಲ್ಲ ಶಿಷ್ಯರ ಜೊತೆಗೆ ಒಳ್ಳೆಯ ಬಾಂಧವ್ಯ, ಎಲ್ಲರ ಜೊತೆಗೂ ಪ್ರೀತಿಯಿಂದ ಮಾತಾಡೋದು. ಇವತ್ತು ಮತ್ತೇನು ಬೇಕು ನಮಗೆ, ಮತ್ತೇನು ಬೇಡ ನಮಗೆ. ದುಡ್ಡು ಬೇಕಾ, ಕಾಸು, ಊಟ ಬೇಕಾ, ತಿಂಡಿ ಬೇಕಾ, ಯಾವುದು ಬೇಡ. ನೀವು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ನಿಮಗೇನು ಬೇಕು ಅಂತ ಕೇಳಿದರೆ ಅದಕ್ಕಿಂತ ದೊಡ್ಡ ಔತಣ ನಮಗೆ ಮತ್ತೊಂದು ಬೇಡ. ದೇವರು ಒಳ್ಳೆದು ಮಾಡಲಿ ಅಂತ ಆಶೀರ್ವಾದ ಮಾಡುವ ದೊಡ್ಡ ಗುರುಗಳು ನಮ್ಮ ಸಮಾಜಕ್ಕೆ ಸಿಕ್ಕಿದ್ದು ಅದು ದೊಡ್ಡ ಲಾಭ ಅಂತ ಈ ಸಂದರ್ಭದಲ್ಲಿ ಅದನ್ನು ಹೇಳ್ತಾ, ಆ ಸ್ವಾಮಿಗಳ ಅವರ ಎಲ್ಲ ನೆನಪಿನ ಶಕ್ತಿ ನಾವು ನೋಡಿದರೆ ಆಶ್ಚರ್ಯ ಅಂತ ಅನಿಸ್ತದೆ.
ನಮ್ಮ ಪಲಿಮಾರ ಮಠದಲ್ಲಿ ನಮ್ಮ ಮಠದ ಬಗ್ಗೆ ಇಲ್ಲ. ನಮ್ಮ ಮಠದಲ್ಲಿ ಏನೇನು ಯಾವಾಗ ಪರ್ತಗಾಳಿ ಸ್ವಾಮಿಗಳ ಜೊತೆ ಸಂಪರ್ಕ ಆಗಿದೆ, ಅದು ಪರ್ತಗಾಳಿ ಮಠದಲ್ಲಿದೆ ಅಂತಂದರೆ ಅವರದ ಒಂದು ಪ್ರಾಚೀನತೆಯನ್ನು ಅದನ್ನು ರಕ್ಷಣೆ ಮಾಡುವ ಒಂದು ದೊಡ್ಡ ಸಾಮರ್ಥ್ಯ ಅದು ಪರ್ತಗಾಳಿ ಮಠದ್ದು ಅಂತ ಭಾರಿ ಆಶ್ಚರ್ಯ ಅನ್ನಿಸ್ತಾ ಇದೆ. ಪ್ರಾಯಶಃ ಅವರೊಟ್ಟಿಗೆ 4 ದಿವಸ ಕೂತ್ರೆ ನಮ್ಮ ಮಠದ ಏನೇನು ಇದೆ ಅದೆಲ್ಲ ನಮಗೆ ಸಿಗಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಜೀವೋತ್ತಮ ಮಠದ ಸ್ವಾಮಿಗಳು ಅವರು ಜೀವೋತ್ತಮ ಅಂತಂದರೆ ಸಾಧಕರಲ್ಲೇ ಉತ್ತಮರಾದವರು ವಾಯುದೇವರು, ಅವರ ಹೆಸರಿನ ಮಠ ಜೀವೋತ್ತಮ ಮಠ ಅಂತ. ಅಂದರೆ ಜೀವರಲ್ಲಿ ಉತ್ತಮರಾದವರು ವಾಯುದೇವರ ಮಠ ಅಂತ. ಯಾವುದು ಇಲ್ಲದಿದ್ದರೂ ಬದುಕಬಹುದು, ನೀರಿಲ್ಲದೆ ಬದುಕಬಹುದು, ಬೆಂಕಿ ಇಲ್ಲದೆ ಬದುಕಬಹುದು, ಏನಿಲ್ಲದೂ ಬದುಕಬಹುದು, ಆದರೆ ಗಾಳಿ ಇಲ್ಲದೆ ಬದುಕಲಿಕ್ಕಾಗುವುದಿಲ್ಲ. ಹಾಗಾಗಿ ಜೀವೋತ್ತಮರಿಲ್ಲದೆ ಬದುಕಲಿಕ್ಕಾಗುವುದಿಲ್ಲ. ಹಾಗಾಗಿ ಜೀವೋತ್ತಮ ಮಠ ಅಂತಂದರೆ ಗಾಳಿಯ ಮಠ ಅಂತಂದರೆ ಎಲ್ರಿಗೂ ಆಕ್ಸಿಜನ್ ಕೊಡತಕ್ಕಂತಹ ಮಠ ಅಂತಂದರೆ ಅದು ಸಮಾಜಕ್ಕೆ ದೊಡ್ಡ ಮಠ. ಹಾಗೆ ವಾಯುದೇವರ ಅನುಗ್ರಹ ಪಾತ್ರವಾದ ಮಠ. ಅವರ ಮಠದ ಸ್ವಾಮಿಗಳ ಕಥೆಗಳನ್ನು ನಾನು ತುಂಬ ಕೇಳಿದ್ದೇನೆ. ಕಾಶಿಯಲ್ಲಿ ಅವರಿಗೆ ಜಾಗ ಸಿಕ್ಕಿದೆ. ಸಾಮಾನ್ಯವಾಗಿ ನಾವು ದುಡ್ಡು ಕೊಟ್ಟು ಜಾಗ ತಗೊಳ್ತೇವೆ. ಆ ಸ್ವಾಮಿಗಳು, ನನಗೆ ಹೆಸರು ಮರ್ತೆ, ಸ್ವಾಮಿಗಳು ಅಲ್ಲಿ ಕಾಶಿಗೆ ಹೋದ್ರಂತೆ. ಆಗ ಜಾಗ ಇರಲಿಲ್ಲ, ಕಾಶಿಗೆ ಹೋದ್ರಂತೆ. ನಾರಾಯಣ ತೀರ್ಥರು ಮೊದಲನೇ ಸ್ವಾಮಿಗಳು ಕಾಶಿಗೆ ಹೋದರು. ಕಾಶಿಗೆ ಹೋದರೆ ಅಲ್ಲಿ ಅವರಿಗೆ ಜಾಗ ಇಲ್ಲ. ಅಲ್ಲಿ ಗಂಗಮ್ಮನೇ ಅಲ್ಲಿ ಮಡಿಲು. ಆ ಮಡಿಲಲ್ಲಿ ಅಲ್ಲಿ ತಪಸ್ಸು ಮಾಡ್ತಾ ಇದ್ರು. ತಪಸ್ಸು ಅಂದರೆ ಏನು? ಅನ್ನ ಇಲ್ಲ, ಏನಿಲ್ಲ, ಬರೀ ಗಂಗಾ ನೀರು ಕುಡಿದು ತಪಸ್ಸು. ದೇವರ ಬಿಂದುಮಾಧವನ ವಿಶ್ವೇಶ್ವರನ ಜಪ ಮಾಡಿದರೆ 41 ಮಂಡಲ ತಪಸ್ಸು ಮಾಡಿದರೆ ದೇವರು ಅನುಗ್ರಹ ಮಾಡಿ ಕೊಟ್ಟದ್ದೇ ಇವತ್ತಿನ ಕಾಶಿ ವಾರಣಾಸಿಯ ಮಠ. ಅಂದರೆ ಇವತ್ತೇನು ಮಠ ಇದೆ, ಪಂಚಗಂಗಾ ಘಾಟ್ನಲ್ಲಿರುವ ಮಠ, ಆ ಜಾಗ ಅದನ್ನು ಅವರಿಗೆ ರಾಜರು ಬಂದು ಅವರಿಗೆ ಅವರ ಹೆಸರಲ್ಲಿ ಮಾಡಿ ಅದನ್ನು ಕೊಟ್ಟಿದ್ದಾರೆ. 500 ವರ್ಷದಿಂದ ಇರತಕ್ಕಂತಹ ಜಾಗ ಅಂತಂದರೆ ಇದು ಪರ್ತಗಾಳಿ ಮಠದ ಒಂದು ದೊಡ್ಡ ವೈಶಿಷ್ಟ್ಯ. ನಾವು ಯಾವಾಗ ಹೋದರೂ ಸ್ನಾನ ಮಾಡಲಿಕ್ಕೆ ಪ್ರಶಸ್ತವಾದ ಜಾಗ ಅದು. ಅಲ್ಲೇ ಪಂಚಗಂಗಾ ಘಾಟ್ ಅಂತಿರುವುದು. 5 ಗಂಗೆಯ ಶಾಖೆಗಳು 5 ನದಿಗಳು ಸೇರತಕ್ಕಂತಹ ಜಾಗ ಅದು. ಕಾಶಿಯಲ್ಲಿ ಅಲ್ಲೇ ಸ್ನಾನ ಮಾಡಬೇಕು. ಕೆಳಗೆ ಇಳಿದರೆ ಪಂಚಗಂಗಾ ಘಾಟ್, ಮೇಲೆ ಹೋದರೆ ಬಿಂದು ಮಾಧವ, ಅದರ ಮಧ್ಯದಲ್ಲಿರುವಂಥದ್ದೇ ಪರ್ತಗಾಳಿ ಜೀವೋತ್ತಮ ಮಠ ಅಂತಂದರೆ ಎಲ್ರಿಗೂ ಬೇಕಾಗಿರ್ತಕ್ಕಂತಹ ಮಠ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅಂಥ ಸ್ವಾಮಿಗಳು ವಿದ್ಯಾಧಿರಾಜ ಸ್ವಾಮಿಗಳವರು ಹಾಗೆಯೇ ಇಲ್ಲಿ ಹನುಮಂತ ದೇವರ ಗರ್ಭಗುಡಿ ಜೀರ್ಣೋದ್ಧಾರ ಆದಾಗ ಸ್ವಾಮಿಗಳು ಪ್ರೀತಿಯಿಂದ ಇಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ರಿಗೂ ಆಶೀರ್ವಚನ ಮಾಡಿದರು. ನಮ್ಮ ಗುರುಗಳು ಆವಾಗ ಇದ್ದರು, ಆವಾಗ ಇಲ್ಲಿ ಬಂದಿದ್ದರು. ನಮ್ಮ ಪರ್ಯಾಯ 2002ರಿಂದ 2004 ಅದರ ಮಧ್ಯದಲ್ಲಿ ಒಂದು ತತ್ವಜ್ಞಾನ ಸಮ್ಮೇಳನ ಅಂತ ನಡೆಯಿತು 2003ರಲ್ಲಿ. ಆವಾಗ ವಿದ್ಯಾಧಿರಾಜ ಸ್ವಾಮಿಗಳವರು ಬಂದು ಅದರ ಅಧ್ಯಕ್ಷತೆಯನ್ನು ವಹಿಸಿ ಆ ಕೃಷ್ಣನ ಸನ್ನಿಧಾನದಲ್ಲಿ ಒಳ್ಳೆಯ ಸಂದೇಶವನ್ನು ನೀಡಿದ್ದನ್ನು ನಾವು ನೆನಪಿಟ್ಟುಕೊಂಡಿದ್ದೇವೆ, ಸ್ಮರಿಸ್ತಾ ಇದ್ದೇವೆ. ಹಾಗಾಗಿ ಆ ಪರ್ತಗಾಳಿ ಮಠ ಮತ್ತು ಪಲಿಮಾರು ಮಠ ಇದರ ಸಂಬಂಧ ಅದು ಅವಿಭಾಜ್ಯವಾದಂತಹ ಸಂಬಂಧ. ಆ ಮೂಲ ಪುರುಷರ ವೃಂದಾವನ ಅದು ಪಾಂಡುರಂಗ ವಿಠಲನ ಸನ್ನಿಧಾನದಲ್ಲಿ ಇರುವಂತಹದ್ದು, ವೀರವಿಠಲನ ಸನ್ನಿಧಾನದಲ್ಲಿ ಇರುವಂತಹದ್ದು. ಎರಡೂ ಮಠದ ದೇವರು ಅದು ರಾಮದೇವರು. ಹಾಗಾಗಿ ಈ 2 ಮಠಗಳ ಈ ಸಂಬಂಧ ಇವತ್ತು ಗಟ್ಟಿಯಾಗಿದೆ. ಪಲಿಮಾರಿನಲ್ಲಿ ಸ್ವಾಮಿಗಳು ವಿಶಾಲವಾದ ಮನಸ್ಸಿನಿಂದ ಬಂದದ್ರಿಂದ ಈ ಸಂಬಂಧ ಇದು ಗಟ್ಟಿಯಾಗಿದೆ. ಇದು ಇನ್ನಷ್ಟು ಗಟ್ಟಿಯಾಗಲಿ. ಇಷ್ಟು ಗಟ್ಟಿಯಾದ್ರಿಂದ ನಮ್ಮ ಸಮಾಜ ಅದು ಸುದೃಢವಾದ ಸಮಾಜ ಆಗ್ತದೆ. ಆಸ್ತಿಕ ಸಮಾಜಕ್ಕೆ ಇದೇ ದೊಡ್ಡ ಆಸ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಾಮಿಗಳ ಆ ಧಾರಣ ಶಕ್ತಿ, ಆ ಸಮಾಜದಲ್ಲಿರ್ತಕ್ಕಂಥವರ ಎಲ್ಲ ಬಗ್ಗೆ ಪರಿಚಯ, ಅದರ ಎಲ್ಲ ಮಾಹಿತಿ ಇದು ಬಹಳ ಅಪೂರ್ವವಾದ್ದು. ಇಷ್ಟಿದ್ದರೆ ಮಾತ್ರ ಮಠವನ್ನು ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ಪರ್ತಗಾಳಿಯಿಂದ ಇಲ್ಲಿವರೆಗೆ, ಕಾಶಿಯಿಂದ ಇಲ್ಲಿವರೆಗೆ ಕನ್ಯಾಕುಮಾರಿ ತನಕ ಇರತಕ್ಕಂತಹ ಶಾಖೋಪಶಾಖೆಗಳ ಎಲ್ಲ ಯೋಗಕ್ಷೇಮವನ್ನು ನೋಡುವ ದೊಡ್ಡ ಜವಾಬ್ದಾರಿ ಚಿಕ್ಕ ವಯಸ್ಸಿನಲ್ಲಿ ಸ್ವಾಮಿಗಳಿಗೆ ಸಿಕ್ಕಿದೆ. ಅದನ್ನು ಚೊಕ್ಕವಾಗಿ ನಿರ್ವಹಣೆ ಮಾಡುವ ಸ್ವಾಮಿಗಳು ನಮಗೆ ಸಿಕ್ಕಿದ್ದಾರೆ. ಆ ಸ್ವಾಮಿಗಳ ಮೂಲಕ ಇಂತಹ ದೊಡ್ಡ ಸಾಧನೆಗಳು ನಿರಂತರವಾಗಿ ಸಮಾಜಕ್ಕೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ,
ಸ್ವಾಮಿಗಳು ಬಂದದ್ರಿಂದ ನೀವೆಲ್ಲ ಅಪರೂಪದ ಮುಖಗಳೆಲ್ಲ ಇಲ್ಲಿ ಕಂಡಿದ್ದೇನೆ ನಾನು. ಎಂದೂ ಕಾಣದೇ ಇರತಕ್ಕಂಥವ್ರು, ದೂರ ದೂರದಲ್ಲಿ ಕೈ ಮುಗಿದು ಹೋಗುವವರು ಇವತ್ತು ಎಲ್ಲ ನಮಗೆ ಸಿಕ್ಕಿದ್ದಾರೆ. ದನ ಕಾಮಧೇನು ಬಂತು ಅಂತಂದರೆ ಅದರ ಬೆನ್ನ ಹಿಂದೆ ಕರುಗಳು ಬರುವ ಹಾಗೆಯೇ ಪ್ರೀತಿಯಿಂದ ಬಂದಿದ್ದೀರಿ. ನಿಮಗೆಲ್ಲರಿಗೂ ದೇವರು ಒಳ್ಳೆದು ಮಾಡಲಿ, ಇಡೀ ಸಮಾಜಕ್ಕೆ ದೇವರು ಒಳ್ಳೆದು ಮಾಡಲಿ. ರಾಮದೇವರ ಅನುಗ್ರಹ ಇಡೀ ಸಮಾಜಕ್ಕಾಗಲಿ. ಇವತ್ತು ನಮ್ಮ ವೇಣುಮಾಧವ ಆಚಾರ್ಯ ಅವರು ಈ ಸೇವೆಯನ್ನು ಮಾಡಿಸಿದ್ದಾರೆ. ಅವರ ಕುಟುಂಬಕ್ಕೂ ದೇವರು ಒಳ್ಳೆದು ಮಾಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ, ನಮ್ಮ ವೈದಿಕರು ಇದರಲ್ಲಿ ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಭಜನಾ ಮಂಡಳಿಯವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ, ಲಕ್ಷ್ಮೀ ಶೋಭಾನ ಹಾಡಿದ್ದಾರೆ. ಈ ಸಾಧನೆಯಲ್ಲಿ ಭಾಗವಹಿಸಿದ ಎಲ್ಲ ಸಾಧಕರಿಗೆ ಹರಿಗುರುಗಳು ಅನುಗ್ರಹ ಮಾಡಲಿ, ದೇವರು ಒಳ್ಳೆದು ಮಾಡಲಿ ಅಂತ ಪ್ರಾರ್ಥಿಸ್ತಾ, ನಮ್ಮ ದೇಶ ರಾಮರಾಜ್ಯ ಆಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ ಮತ್ತು ತ್ಯಾಗದಲ್ಲಿ ಸರ್ವಸಿದ್ಧಿ ಇದೆ. ಅಸಾಧ್ಯವಾದದ್ದನ್ನು ಸಾಧಿಸುವವನೇ ಪ್ರಭು ಶ್ರೀರಾಮ. ಅವನ ಪಾದವನ್ನು ಆಶ್ರಯಿಸುವುದು ನಮ್ಮ ಕರ್ತವ್ಯ ಎಂಬ ಅನುಸಂಧಾನದೊಂದಿಗೆ ಅತ್ಯಂತ ಮಹತ್ತರವಾದ ಸಂದೇಶವನ್ನು ನೀಡಿದಂತಹ ಪರಮಪೂಜ್ಯ ಶ್ರೀಪಾದರ ಚರಣಕಮಲಗಳಲ್ಲಿ ಅನಂತ ಪ್ರಣಾಮಗಳು ಸಮರ್ಪಣೆ ಮಾಡ್ತಾ ಪ್ರವಚನ ಸೇವೆ ಇಲ್ಲಿಗೆ ಸಮರ್ಪಿತ ಆಗಿದೆ. ಇನ್ನು ಮುಂದೆ ಅಷ್ಟಕ, ಸಂಗೀತ, ನೃತ್ಯ ಸೇವೆ, ಆ ನಂತರದಲ್ಲಿ ಪರಮಪೂಜ್ಯ ಶ್ರೀಪಾದತ್ರಯರಿಂದ ಪ್ರಭು ಶ್ರೀರಾಮದವರಿಗೆ ಪುಷ್ಪವೃಷ್ಟಿ ಮತ್ತು ಮುತ್ತಿನ ಅಭಿಷೇಕಗಳು, ನಂತರದಲ್ಲಿ ಮಹಾಮಂಗಲಾರತಿ, ನಂತರದಲ್ಲಿ ನಮ್ಮ ಮಠದಿಂದ ಪರಮಪೂಜ್ಯ ಪರ್ತಕಾಳಿ ಮಠಾಧೀಶರಿಗೆ ಮಾಲಿಕೆ ಮಂಗಲಾರತಿ, ನಂತರ ಪರ್ತಕಾಳಿ ಮಠಾಧೀಶರಿಂದ ಉಭಯ ಶ್ರೀಪಾದರಿಗೆ ಮಠದ ಕಡೆಯಿಂದ ಭಕ್ತಿ ಮಾಲಿಕೆ ಸಮರ್ಪಣೆ, ನಂತರ ಮಂತ್ರಾಕ್ಷರಲ್ಲೂ ಕೂಡ ಇದೆ. ಎಲ್ಲ ಭಗವದ್ಭಕ್ತರು ಉಪಸ್ಥಿತರಾಗಬೇಕು ಅಂತ ವಿಜ್ಞಾಪನೆ. ಓಂ ಸ್ವಸ್ತಿ ದೇವದೇವೋತ್ತಮ ದೇವತಾ ಸಾರ್ವಮಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸ ಸ್ವಾಮಿನ್ ಭೋಪರಾಕ್ ಅಷ್ಟಕ ಪ್ರಿಯ ಅಷ್ಟಕ ಸೇವಾಮವಧಾರಯ. ನಾಕಿನಾಯಕ ಯಾಚನಾಂಚನ ಮಾಚರನ್ ಕೀಲ ಕೇವಲಂ ಭಾಸ್ಕರಾನ್ವಯ ಭಾಸ್ಕರೋ ಭಗವಾನ್ ಭೂಶುಭ ಸಂಪದೇ ಯಜ್ಞ ಪುರುಷ ಯಜ್ಞ ಪಾಲಕ ಯಜ್ಞ ಸಂಜ್ಞ ನಮೋಸ್ತುತೇ. ರಾಮ ರಾಮ ರಮಾಪತೆ ರಮತಾಂ ಮನಸ್ತ್ವಯಿ ಮೇ ಸದಾ. ರಾಮ ರಾಮ ಹರೇ ಹರೇ ಜಯ ಕೃಷ್ಣ ಕೃಷ್ಣ ಹರೇ ಹರೇ. ರಾಮ ರಾಮ ಹರೇ ಹರೇ ಜಯ ಕೃಷ್ಣ ಕೃಷ್ಣ ಹರೇ ಹರೇ. ಲಕ್ಷ್ಮಣಾಗ್ರಜಲಕ್ಷಯೇ ಮಮ ವೀಕ್ಷಣಂ ತವ ವಲ್ಲಭಂ. ಕೋಸಲೇಂದ್ರಕಥಾಮಲಂ ಕಥಯಿತತೆ ಮಮ ಭಾರತೀ. ರಾಘವ ಶ್ರವಣಂ ಶೃಣೋತು ಪರಾಕ್ರಮಾಸ್ತವ ವಿಕ್ರಮಾ. ರಾಮ ರಾಮ ರಮಾಪತೆ ರಮತಾಂ ಮನಸ್ತ್ವಯಿ ಮೇ ಸದಾ. ರಾಮ ರಾಮ ಹರೇ ಹರೇ ಜಯ ಕೃಷ್ಣ ಕೃಷ್ಣ ಹರೇ ಹರೇ. ರಾಮ ರಾಮ ಹರೇ ಹರೇ ಜಯ ಕೃಷ್ಣ ಕೃಷ್ಣ ಹರೇ ಹರೇ. ಓಂ ಸ್ವಸ್ತಿ. ದೇವದೇವೋತ್ತಮ ದೇವತಾ ಸರ್ವಮಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಹನುಮದ್ಭೀಮ ಮಧ್ವಾಂತರ್ಗತ ಶ್ರೀ ರಾಮಕೃಷ್ಣ ವೇದವ್ಯಾಸ ಸ್ವಾಮಿನ್ ಉಪರಾಜ್ ಸಂಗೀತ ಪ್ರಿಯ ಸಂಗೀತ ಸೇವಾಮವಧಾರಯ.
ಕಾಮಜನಗ್ರಜ ಕಾಮಹರಗೆ ಕಾಮಸುಪಿತಚಿತ ಕಾಮರಪ್ಪಿಗ ಕಾಮಧೇನು ಮುನಿತಾಮಿತರಾತನ ಕಾಮುಕವರಧರ ಪ್ರೇಮದ ಸ್ವಾಮಿಗೆ ಶ್ರೀರಾಮಚಂದ್ರ ಪಾಲಿಸೋ. ಋಷಿಕೇಶನೂತ ಸ್ವಾದರ್ಶ ತೋರುತ ವಿಶ್ವನಿ ಮೇರೆ ಸರ್ವ ಸಮಾದೇಶ. ಋಷಿಕೇಶನೂತ ಸ್ವಾದರ್ಶ ತೋರುತ ವಿಶ್ವನಿ ಮೇರೆ ಸರ್ವ ಸಮಾದೇಶ. ಅಶರಥ ಯಜ್ಞ ಪ್ರಸಾದ ಸಂಭವ ದಶಮುಖ ಮರ್ಯ ಪರಾಜಿತ ಮಹಿಮ ದಶಮತಿ ವಿದ್ಯಾಮೂರ್ತಿ ಸುಪೂಜಿತ ಈಶದ ಕುಲ ಜನ ರಾಜ ರಾಜೇಶ್ವರ ಶ್ರೀರಾಮಚಂದ್ರ ಪಾಲಿಸೋ ಮಧ್ವರ ಸುಂದರ ಗುಣಸಾರ ರೂಪ ತೋರಿಸೋ. परतत्वसार श्रीनिधे परतर भक्त परवीतेश लिंगित मूर्ते. परतत्वसार श्रीनिधे परतर परतत्वसार श्रीनिधे परतर भक्त परवीतेश मूर्ते. जनक सुपूजित जानकी वल्लभ जन जगभूषण जनकर चन्द्रम जनमानस चित् सुख निधि तारक आनत सुरेन्द्र श्री राघवेन्द्र श्रीरामचन्द्र पालिसो मन्पवर सुन्दर गुण सान्द्र रूप तोरिसो. ಶ್ರೀರಾಮಚಂದ್ರ ಪಾಲಿಸೋ. ಕೌಸಲ್ಯ ದಶರಥ ನಂದನ ಸೀತಾಪತಿ ಅಸುಪತಿ ಪ್ರಾಣನ ನಾಥ. ಕೌಸಲ್ಯ ದಶರಥ ನಂದನ ಸೀತಾಪತಿ ಅಸುಪತಿ ಪ್ರಾಣನ ನಾಥ. ಭಾಸಿತ ಸರ್ವ ಗುರುತ್ತಮ ತೀರ್ಥವ ಬೇಸರ ವಿರದೆ ಸುಭದ್ರವ ಗೈದಿಗ ಭೂಸುರ ಜಾತ ಸುವೇಂದ್ರವರ್ಯ ಸನ್ಯಾಸಿ ಪುಂಗವನುತ ಭಾಸುರವರ್ಯ ಶ್ರೀರಾಮಚಂದ್ರ ಪಾಲಿಸೋ ಮಧ್ವರ ಸುಂದರ ಗುಣಸಾರ ರೂಪ ತೋರಿಸೋ. ಶ್ರೀರಾಮಚಂದ್ರ ಪಾಲಿಸೋ. ವರಪ್ರದಾಯಕ ಪ್ರವೀರ ಧರೆಯ ಭೂಷಣ ಪುರಮಧ್ವರ ಪ್ರಿಯನೇ. ವರಪ್ರದಾಯಕ ಪ್ರವೀರ ಧರೆಯ ಭೂಷಣ ಪುರಮಧ್ವರ ಪ್ರಿಯನೇ. ಗುರುತರ ಮಾನ್ಯದ ಸುರತರು ಪೋಷಕ ವರಮನುಗ
ಪದ ಪರಿಪರ ಪೋಷಕ ನರ ನಿರರ್ಧಕ ನಿರವಧ್ಯ ವಿದ್ಯಾಮಾನ್ಯಾಧೀಶನೇ ಶ್ರೀರಾಮಚಂದ್ರ ಪಾಲಿಸೋ ಮಧ್ವಹರ ಸುಂದರ ಗುಣಸಾಂದ್ರ ರೂಪ ತೋರಿಸೋ ಶ್ರೀರಾಮಚಂದ್ರ ಪಾಲಿಸೋ. ಸೌಮಿತ್ರಿ ಸಮೇತ ಸೌಮಿತ್ರಿ ಸಮೇತ ಶ್ರೀಗಮಧ್ವಾರ್ಚಿತ ಹನುಮದ್ಭೂಮಿ ಜಾಯುತ ಸೌಮಿತ್ರಿ ಸಮೇತ ಶ್ರೀರಾಮಧ್ವಾರ್ಚಿತ ಸೌಮಿತ್ರಿ ಸಮೇತ ಶ್ರೀರಾಮಧ್ವಾರ್ಚಿತ ಹನುಮದ್ಭೂಮಿ ಜಾಯುತ ನೇಮದಿ ಸುಮನಸ ರಾಮಯ ಗರಿವ ನಾಮವ ನೆನೆವ ಸುಮಾನವ ಧಾಮ ಸಾಮ ಸುವಿದ್ಯಾರಾಜ ಸುಪರಮ ಅಮಿತ ಮಹಿಮ ಕುಮಾರ ನರಸಿಂಹ ಶ್ರೀರಾಮಚಂದ್ರ ಪಾಲಿಸೋ ನೇಮದಿ ಸುಮನಸ ರಾಮಯ ತರಿವ ನಾಮವ ನೆನೆವ ಸುಮಾನವ ಧಾಮ ಸಾಮ ಸುವಿದ್ಯಾರಾಜ ಸುಪರಮ ಅಮಿತ ಮಹಿಮ ಕುಮಾರ ನರಸಿಂಹ ಶ್ರೀರಾಮಚಂದ್ರ ಪಾಲಿಸೋ ಮಧ್ವಹರ ಸುಂದರ ಗುಣಸಾಂದ್ರ ರೂಪ ತೋರಿಸೋ ಶ್ರೀರಾಮಚಂದ್ರ ಪಾಲಿಸೋ 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 ಓಂ ಸ್ವಸ್ತಿ ದೇವದೇವೋತ್ತಮ ದೇವತಾ ಸಾರ್ವಭೌಮಿಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಹನುಮದ್ ಭೀಮ ಮಧ್ವಾಂತರ ಶ್ರೀ ರಾಮಕೃಷ್ಣ ವೇದ ವ್ಯಾಸ ಸ್ವಾಮಿನ್ ಭೂಪರಾಕ್ ನರ್ತನ ಪ್ರಿಯ ನರ್ತನ ಸೇವಾಮವಧಾರಯ. जयतु भक्तोद्धार असुरकुल संहार जयतु दशरथ बाल जानकी लोल जयतु भक्तोद्धार असुरकुल संहार जयतु दशरथ बाल जानकी जयतु भक्तोद्धार असुरकुल संहार जयतु दशरथ बाल जानकी लोला जय जय जयतु भक्तोद्धार असुरकुल संहार जयतु दशरथ बाल जानकी लोला
ಬರುವನೋ ರಾಮ, ನಾಳೆ ಬರುವನೋ ರಾಮ, ಎಂದು ಬರುವನೋ ಶ್ರೀರಾಮ. ಎಲ್ಲ ರಾಮ ಬಂದರೆ ಅವಗೇನ ಕೊಡಲಿ ಎನ್ನುತ್ತ ಶಬರಿ ರಾಮ 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 ರಾಮ
ಓಂ ಸ್ವಸ್ತಿ. ದೇವದೇವೋತ್ತಮ ದೇವತಾ ಸಾರ್ವಮಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಹನುಮದ್ ಭೀಮ ಮಧ್ವಾಂತರ್ಗತ ಶ್ರೀ ರಾಮಕೃಷ್ಣ ವೇದವ್ಯಾಸ ಸ್ವಾಮಿನ್ ಭೋಪರ ಕನಕ ವೃಷ್ಟಿ ಪ್ರಿಯ ಕನಕ ವೃಷ್ಟಿ ಸೇವಾಮವಧಾರಯ. ಶ್ರೀಪತಿ ಪರಾಕು ಸ್ವಾಮಿ ಮಹಿಪತಿ ಪರಾಕು ಶ್ರೀಪತಿ ಪರಾಕು ಸ್ವಾಮಿ ಮಹಿಪತಿ ಪರಾಕು ಶ್ರೀಪತಿ ಪರಾಕು ಅಂಜನಗಿರಿ ತಟ ನಿಲಯ ಪರಾಕು ಕಂಜನಯನ ಕಳ ಪ್ರಳಯ ಪರಾಕು ಅಂಜನೆ ತನಯ ಸುಸೇಜ ಪರಾಕು ಮಂಜುಳ ಗಾತ್ರ ಮುಕುಂದ ಪರಾಕು ಶ್ರೀಪತಿ ಪರಾಕು ಸ್ವಾಮಿ ಮಹಿಪತಿ ಪರಾಕು ಶ್ರೀಪತಿ ಪರಾಕು ಅನಗೋದರನ ಪಡೆದನೆ ಪರಾಕು ಸನಕಾಲಿ ಕರುಷಿ ಪ್ರಿಯ ಪರಾಕು ಮಣಿ ಖಚಿತಾಭರಣದನು ಪರಾಕು ಕಿಂಚಿತ ಮಾಯ ಕೋಟಿ ರಾಕು ಶ್ರೀಪತಿ ಪರಪತಿ ಪರಾಕು ಶ್ರೀಪತಿ ಪರಾಕು ಸ್ವಾಮಿ ಮಹಿಪತಿ ಪರಾಕು ಶ್ರೀಪತಿ ಪರಾಕು ಶ್ರೀಪತಿ ಪರಾಕು ಶ್ರೀಪತಿ ಪರಾಕು ಓಂ ಸ್ವಸ್ತಿ. ದೇವದೇವೋತ್ತಮ ದೇವತಾ ಸಾರ್ವಮಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹನುಮದ್ ಭೀಮ ಮಧ್ವಾಂತರ ರಾಮಕೃಷ್ಣ ವೇದವ್ಯಾಸ ಸ್ವಾಮಿ ಭೂಪರಾಜ್ ನಾದಸ್ವರ ಪ್ರಿಯ ನಾದಸ್ವರ ಸೇವಾಮವಧಾರಯ.
ಶ್ರೀಮದ್ರಮಾರಮಣ ಗೋವಿಂದ, ಹನುಮದ್ಭೀಮ ಮಧ್ವವರದ ಗೋವಿಂದ, ಶ್ರೀ ವಿದ್ಯಾಮಾನ್ಯ ತೀರ್ಥವರದ ಗೋವಿಂದ. ಶ್ರೀಪಾದತ್ರಯರು ತಮ್ಮ ಅಮೃತ ಹಸ್ತದಿಂದ ಪರಬ್ರಹ್ಮ ಸೀತಾಪತಿ ಶ್ರೀರಾಮದೇವರಿಗೆ ಕನಕವೃಷ್ಟಿ, ಮುತ್ತಿನ ವೃಷ್ಟಿ ಹಾಗೂ ಪುಷ್ಪವೃಷ್ಟಿಗಳನ್ನು ಸಮರ್ಪಿಸಿ, ಫಲ ಸಮರ್ಪಿಸಿ ಮಹಾಮಂಗಲಾರತಿಯನ್ನು ನೆರವೇರಿಸಿ ಭಗವಂತನ ಆರಾಧನೆಯನ್ನು ಮಾಡಿದ್ದಾರೆ. ಎಲ್ಲ ಭಕ್ತರನ್ನು ಅನುಗ್ರಹಿಸಿದ್ದಾರೆ. ಪರಮ ಪೂಜ್ಯ ಶ್ರೀಪಾದತ್ರಯರ ಚರಣ ಕಮಲಗಳಲ್ಲಿ ಅನಂತ ಅನಂತ ಪ್ರಣಾಮಪೂರ್ವಕ ಸುಮಾಂಜಲಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈಗ ಬಹಳ ದೂರದಿಂದ ಪಲಿಮಾರು ಮಠದ ಮೂಲ ಸನ್ನಿಧಿಗೆ ಆಗಮಿಸಿ ತಮ್ಮ ವಿಶೇಷ ಭಕ್ತಿ ಶ್ರದ್ಧೆಗಳನ್ನು ಶ್ರೀ ಹರಿವಾಯುಗುರುಗಳಲ್ಲಿ ಸಮರ್ಪಿಸಿ ಗುರುಶ್ರೀ ವಿದ್ಯಾಮಾನ್ಯ ತೀರ್ಥರ ಸುಂದರ ಚಿತ್ರಣವನ್ನು ಸ್ಪಷ್ಟವಾಗಿ ನಿರೂಪಿಸಿ ಪಲಿಮಾರು ಮಠ, ಪರ್ತಗಾಳಿ ಮಠದ ಅನುಬಂಧವನ್ನು ದೃಢೀಕರಿಸಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದ ಪರಮ ಪೂಜ್ಯರಾದ ಶ್ರೀ ಜೀವೋತ್ತಮ ಪರ್ತಗಾಳಿ ಮಠಾಧೀಶ್ವರರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಸ್ವಾಮಿಗಳ ಅಡಿದಾವರುಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ತಮ್ಮೆಲ್ಲರ ಪರವಾಗಿ ಶ್ರೀಮಠದ ಪರವಾಗಿ ವೈಯಕ್ತಿಕವಾಗಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಈ ಪರ್ವಕಾಲದಲ್ಲಿ ಆಗಮಿಸಿದ ಪೀಠಾಧೀಶ್ವರರಿಗೆ ಶ್ರೀಮಠದ ಕಡೆಯಿಂದ ಭಕ್ತಿ ಕಾಣಿಕೆಯ ಸಮರ್ಪಣೆ ನಡೀಲಿಕ್ಕಿದೆ. ನಂತರದಲ್ಲಿ ಪರ್ತಗಾಳಿ ಮಠಾಧೀಶ್ವರ ಅಪೇಕ್ಷೆಯಂತೆ ಪರ್ತಗಾಳಿ ಮಠದ ಕಡೆಯಿಂದ ಪಲಿಮಾರು ಮಠದ ಉಭಯ ಶ್ರೀಪಾದರಿಗೂ ಮಾಲಿಕೆ ಮಂಗಳಾರತಿ ಸಮರ್ಪಣೆ ಆಗಲಿಕ್ಕಿದೆ. ಆ ನಂತರದಲ್ಲಿ ಪರಮಪೂಜ್ಯ ಶ್ರೀಪಾದರು ಮಂತ್ರಾಕ್ಷತೆಯನ್ನ ಪ್ರಸಾರವನ್ನು ನೀಡಲಿಕ್ಕಿದ್ದಾರೆ. ಎಲ್ಲ ಭಗವದ್ ಭಕ್ತರು ತಾವು ಮಂತ್ರಾಕ್ಷತೆಯನ್ನ ಪ್ರಸಾರವನ್ನು ಸ್ವೀಕರಿಸಬೇಕು ಅಂತ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಆರತಿ. ಭಗವಂತನಿಗೆ ಅರ್ಪಿಸಿದ ರಸಮಯವಾದ ಫಲಗಳ ಪುಷ್ಪ ಮಾಲಿಕೆಯನ್ನ ಪರ್ತಗಾಳಿ ಮಠಾಧೀಶ್ವರರಿಗೆ ಉಭಯ ಶ್ರೀಪಾದರು ನೀಡಿ ತಮ್ಮ ಅಭಿನಂದನೆಗಳನ್ನು, ಪ್ರೀತಿ ಆದರಗಳನ್ನು ಸಮರ್ಪಿಸುತ್ತಿದ್ದಾರೆ. ಆರತಿಯ ಮಾಡುವೆನ ಕೃಷ್ಣಮೂರ್ತಿಗೆ, ಆರತಿಯ ಮಾಡುವೆನ ಕೃಷ್ಣಮೂರ್ತಿಗೆ, ಆರತಿ ಮಾಡುವೆ, ಆರತಿ ಮಾಡುವೆ ನಾರಿ ದ್ರೌಪದಿಗೆ, ಸೀರೆಗಳುಡಿಸಿದ ಮರಪಿತಗೆ ಸಖಿ, ಆರುತಿಯ ಮಾಡುವೆನ ಕೃಷ್ಣಮೂರ್ತಿಗೆ. ಅಂಗುಟಾಗ್ರದಿಂದ ಗಂಗೆಯ ಪಡೆದಂಥ ಮಂಗಳಪ್ರದ ಶ್ರೀರಂಗನ ಚರಣಕ್ಕೆ, ಅಂಗುಟಾಗ್ರದಿಂದ ಗಂಗೆಯ
ಶ್ರೀಕೃಷ್ಣಗೆ ವಂದಿಸುವರ ಭವ ಬಂಧವ ಬಿಡಿಸುವ ನಂದ ಗೋಪನ ಮುದ್ದು ಕಂದ ಶ್ರೀಕೃಷ್ಣಗೆ ಆರುತಿಯ ಮಾಡುವೇನ ಆರುತಿಯ ಮಾಡುವೇನ ಕೃಷ್ಣಮೂರ್ತಿಗೆ ಆರಾಧಿಸುವರಗ ದೂರ ಮಾಡುವ ಆರಾಧಿಸುವರಗ ದೂರ ಮಾಡುವ ಶುಭ ಕಾರಿಕೊಪ್ಪರ ಶಿರಿ ನರಸಿಂಹಗೆ ಬೇಗ ಆರಾಧಿಸುವರಗ ದೂರ ಮಾಡುವ ಶುಭ ಕಾರಿಕೊಪ್ಪರ ಶಿರಿ ನರಸಿಂಹಗೆ ಬೇಗ ಆರುತಿಯ ಮಾಡುವೇನ ಆರುತಿಯ ಮಾಡುವೆನ ಕೃಷ್ಣಮೂರ್ತಿಗೆ 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 ಈಗ ಪರ್ತಗಾಳಿ ಶ್ರೀ ಜೀವೋತ್ತಮ ಮಠದ ವತಿಯಿಂದ ಪಲಿಮಾರು ಮಠದ ಉಭಯ ಶ್ರೀಪಾದರಿಗೂ ಭಕ್ತಿ ಮಾಲಿಕೆಯ ಸಮರ್ಪಣೆ, ಭಕ್ತಿ ಕಾಣಿಕೆಯ ಸಮರ್ಪಣೆ. ಸಾಲು ಮತ್ತು ಇದು ಕೊಡೋದಿದೆ.
ಕುಮಟಾ ಕ್ಷೇತ್ರದಿಂದ ಆಗಮಿಸಿದ ಗೋಕರ್ಣ ಪರ್ತಕಾಳಿ ಮಠಾಧೀಶರ ಶಿಷ್ಯವರ್ಗ ಭಕ್ತವರ್ಗ ಶ್ರೀಪಾದರಿಗೆ ತಮ್ಮ ಭಕ್ತ ಕಾಣಿಕೆಯನ್ನು ಸಮರ್ಪಿಸಬೇಕು ಅಂತಿದ್ದಾರೆ. ಕುಮಟದಿಂದ ಪಲಿಮಾರನವರಿಗೆ ಆಗಮಿಸಿದ ಗೋಕರ್ಣ ಪರ್ತಕಾಳಿ ಮಠಾಧೀಶರ ಶಿಷ್ಯವರ್ಗ ಅವರು ಬಂದು ಶ್ರೀಪಾದರಿಗೆ ತಮ್ಮ ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಿದ್ದಾರೆ. ಇವತ್ತಿನ ಅತ್ಯಪೂರ್ವವಾದ ಶ್ರೀ ಸೀತಾರಾಮ ಕಲ್ಯಾಣ ಮಹೋತ್ಸವ ಹಾಗೂ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವ ತದಂಗವಾಗಿ ನಡೆದಿರುವಂತಹ ಶ್ರೀ ಪಲಿಮಾರು ಹಾಗೂ ಪರ್ತಗಾಳಿ ಮಠಾಧೀಶರ ಸಂಗಮ, ಇದೆಲ್ಲದರ ಹಿನ್ನೆಲೆಯಲ್ಲಿ ಮಹತ್ತರ ಸಂಕಲ್ಪವನ್ನು ಮಾಡಿ ಹರಿವಾಯುಗುರುಗಳಿಗೆ ತಮ್ಮ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ ಭಾಗ್ಯಶಾಲಿಗಳು ಬೆಳಿಗ್ಗೆಯಿಂದ ನಾವು ನೆನೆಸ್ತಾ ಇದ್ದೇವೆ. ಮತ್ತೆ ಮತ್ತೆ ನೆನೆಸಬೇಕು. ಶ್ರೀ ವೇಣುಮಾಧವಾಚಾರ್ಯ ಹಾಗೂ ಶ್ರೀಮತಿ ಶಾಂತಾ ವೇಣುಮಾಧವಾಚಾರ್ಯ ದಂಪತಿಗಳು ಅವರಿಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಪರಬ್ರಹ್ಮನಲ್ಲಿ ಪ್ರಾರ್ಥಿಸಿ ಅನುಗ್ರಹಿಸಿದ್ದಾರೆ ಪರಮಪೂಜ್ಯ ಶ್ರೀಪಾದರು. ಈಗ ಈ ಪರ್ವಕಾಲದಲ್ಲಿ ದಂಪತಿಗಳಿಗೆ ಪರಬ್ರಹ್ಮನ ಪ್ರಸಾದ ರೂಪವಾಗಿ ಶ್ರೀಪಾದರು ಸನ್ಮಾನವನ್ನು ನೀಡಿ ಅನುಗ್ರಹಿಸುತ್ತಿದ್ದಾರೆ. ರಾಮ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ಸೀತಾರಾಮ ಕಲ್ಯಾಣ ಮಹೋತ್ಸವದ ಸಂಕಲ್ಪವನ್ನು ಮಾಡಿದಂತಹ ಶ್ರೀ ವೇಣುಮಾಧವಾಚಾರ್ಯ ಶ್ರೀಮತಿ ಶಾಂತಾ ವೇಣುಮಾಧವಾಚಾರ್ಯ ಅವರಿಗೆ ಪರಬ್ರಹ್ಮ ಸೀತಾಪತಿ ಶ್ರೀರಾಮದೇವರ, ಶ್ರೀಕೃಷ್ಣದೇವರ, ವೇದವ್ಯಾಸದೇವರ ಹಾಗೂ ಶ್ರೀ ಮುಖ್ಯಪ್ರಾಣದೇವರ, ಶ್ರೀ ರಾಜರಾಜೇಶ್ವರ ತೀರ್ಥಾದಿ ಎಲ್ಲ ಗುರುಗಳ, ವಿಶೇಷವಾಗಿ ಶ್ರೀಮದ್ ವಿದ್ಯಾಮಾನ ತೀರ್ಥ ಶ್ರೀಪಾದರ ಅನುಗ್ರಹ ವಿಶೇಷ ನಿರಂತರವಾಗಿದ್ದು ಉತ್ತಮ ಆಯುರಾರೋಗ್ಯ ಭಾಗ್ಯಗಳೊಂದಿಗೆ ಇತೋಪ್ಯತಿಶಯವಾದ ಜ್ಞಾನಭಕ್ತಿ ವೈರಾಗ್ಯಗಳು ಸಿದ್ಧಿಸಲೆಂಬ ಅನುಗ್ರಹ ದೃಷ್ಟಿಯಿಂದ ಸನ್ಮಾನವನ್ನು ಮಾಡ್ತಿದ್ದಾರೆ. ಕೃತಾರ್ಥರಾದಂತಹ ಸಾರ್ಥಕ ಜೀವನರಾದ ಶ್ರೀ ವೇಣುಮಾಧವಾಚಾರ್ಯ ದಂಪತಿಗಳು ಪರಮಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಶ್ರೀ ವೇಣುಮಾಧವಾಚಾರ್ಯ ಶ್ರೀಮತಿ ಶಾಂತಾ ವೇಣುಮಾಧವಾಚಾರ್ಯರಿಗೆ ಪರಬ್ರಹ್ಮ ಶ್ರೀ ಸೀತಾಪತಿ ರಾಮದೇವರ ಪ್ರಾಣದೇವರ ಮಹಾಪ್ರಸಾದ. ಅದೇ ರೀತಿ ರಾಮ ಪಟ್ಟಾಭಿಷೇಕಕ್ಕೆ ಅನುಗುಣವಾಗಿ ಶ್ರೀ ಸೀತಾರಾಮ ಕಲ್ಯಾಣದಲ್ಲಿ ತಾವು ಪಾಲ್ಗೊಂಡು ಉತ್ಸುಕರಾಗಿ ಶ್ರದ್ಧೆಯಿಂದ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಪಾದರ ಅಚ್ಚುಮೆಚ್ಚಿನ ಪ್ರಿಯ ಶಿಷ್ಯರಾದಂತಹ ಶ್ರೀಮಾನ್ ಶೈಲೇಶ್ ಜಿ ಗಂಭೀರ್ ಅವರು ಹಾಗೆ ಶ್ರೀಮತಿ ನಿರ್ಮಲಾ ಶೈಲೇಶ್ ಗಂಭೀರ್ ಅವರು ವೇದಿಕೆಗೆ ಆಗಮಿಸಿ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನ ಪ್ರಸಾದವನ್ನು ಸ್ವೀಕರಿಸಬೇಕು, ಸುರಕ್ಷಾ ಕವಚವನ್ನು ಪಡಿಬೇಕು ಅಂತ ವಿಜ್ಞಾಪನೆ. ವಿತೋಪ್ಯತಿಶಯವಾದಂತಹ ಭಗವಂತನ ಶ್ರದ್ಧೆ, ಧರ್ಮನಿಷ್ಠೆ, ದೇಶನಿಷ್ಠೆ, ಮಠನಿಷ್ಠೆ, ಗುರುನಿಷ್ಠೆಗಳೊಂದಿಗೆ ವಿಶೇಷ ಸೇವೆ ನಡೆಯುವಂತೆ ಆಯುರಾರೋಗ್ಯ ಭಾಗ್ಯಗಳೊಂದಿಗೆ ಭಗವಂತ ಕರುಣಿಸಲೆಂಬ ಅನುಗ್ರಹ ದೃಷ್ಟಿಯಿಂದ ಮಂತ್ರಾಕ್ಷತೆ ನೀಡಿ ಅನುಗ್ರಹಿಸಿದ್ದಾರೆ. ಇಬ್ಬರು ದಂಪತಿಗಳಿಗೂ ಕುಟುಂಬಕ್ಕೂ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಈಗ ಬೆಳಗಿನಿಂದ ಕಲ್ಯಾಣೋತ್ಸವವನ್ನು ಸ್ವೀಕರಿಸಿ
ಪಟ್ಟಾಭಿಷೇಕವನ್ನು ಸ್ವೀಕರಿಸಿ ನೆರೆದ ಎಲ್ಲ ಭಗವದ್ ಭಕ್ತರಿಗೆ ಪೂರ್ಣ ಅನುಗ್ರಹವನ್ನು ಮಾಡಿದ ಪರಬ್ರಹ್ಮ ಸೀತಾಪತಿ ಶ್ರೀರಾಮದೇವರು ತನ್ನ ಪ್ರಿಯ ಪುತ್ರ ಭಕ್ತ ಶಿಷ್ಯ ಆಗಿರುವಂತಹ ಹನುಮಂತ ದೇವರಿಂದ ಕೂಡಿಕೊಂಡು ತನ್ನ ಪ್ರಿಯ ಸೋದರ ಭಕ್ತನಾದಂತಹ ಲಕ್ಷ್ಮಣ ದೇವರಿಂದ ಕೂಡಿಕೊಂಡು ತನ್ನ ಅಂತಃಪುರವನ್ನು ಪ್ರವೇಶ ಮಾಡಲಿಕ್ಕಿದ್ದಾನೆ. ನಾವು ಭಕ್ತರು ಅದಕ್ಕೆ ಅನುಕೂಲ ಮಾಡಿಕೊಡೋಣ, ಅವಕಾಶವನ್ನು ಮಾಡಿಕೊಡೋಣ ಅಂತ ಹೇಳ್ತಾ ಈಗ ಬೆಳಗಿನಿಂದಾದ ಕಾರ್ಯಕ್ರಮಗಳನ್ನು ಗುರುವಂತರ್ಗದ ಮಧ್ವಾಂತರ ಭಗವಂತರಿಗೆ ಸಮರ್ಪಣೆ ಮಾಡೋಣ. ಶ್ರೀಮದ್ ವಾದರಾಜ ಗುರು ಸಾರ್ವಭೌಮರ ಪದದೊಂದಿಗೆ. ಈ ಕಾರ್ಯಕ್ರಮಕ್ಕೆ ಉತ್ಸವಕ್ಕೆ ಆಗಮಿಸಿದಂತಹ ಶ್ರೀ ಜೀವೋತ್ತಮ ಪರ್ತಗಾಳಿ ಮಠಾಧೀಶರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದ ಒಡೆಯರ ಶ್ರೀಪಾದರ ಚರಣಕಮಲಗಳಲ್ಲಿ ಶ್ರೀಮಠದ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ಹಾಗೆ ಶ್ರೀ ಪರ್ತಗಾಳಿ ಮಠದ ದಿವಾನರು, ಪರಿವಾರದವರು, ವಿದ್ವಾಂಸರು, ಪುರೋಹಿತರು ಮತ್ತು ಸಕಲ ಭಗವದ್ಭಕ್ತರು, ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಎಲ್ಲ ಭಕ್ತರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ ಸಮರ್ಪಣೆ ಮಾಡ್ತಾ, ಅದೇ ರೀತಿ ವಿದ್ವನ್ಮಣಿಗಳಾದಂತಹ ಶ್ರೀ ಹರಿದಾಸಾಚಾರ್ಯರು, ತಿರುಮಲಾಚಾರ್ಯರು, ಮೋಹನಾಚಾರ್ಯರು ಪ್ರಭೃತಿ ಎಲ್ಲ ವಿದ್ವಾಂಸರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾದ ನಮನಗಳೊಂದಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾ, ಯೋಗ ದೀಪಿಕಾ ವಿದ್ಯಾಪೀಠದ ಎಲ್ಲ ವಿದ್ವಾನ್ ವೃಂದಕ್ಕೆ ಹೃತ್ಪೂರ್ವಕವಾದ ನಮನಗಳೊಂದಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ಎಲ್ಲ ಹರಿದಾಸ ಬಂಧುಗಳಿಗೂ ಸಕಲ ಭಗವದ್ಭಕ್ತರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಉತ್ಸವದ ವೀಕ್ಷಕ ನಿರೂಪಣೆ ಆಗಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ತೋರಿಸುವಂತಹ ಕೆಲಸ ಸಾಧನೆ ಮಾಡಿದಂತಹ ಶ್ರೀಪಾದರ ಸುಧಾ ವಿದ್ಯಾರ್ಥಿಯಾದಂತಹ ಶ್ರೀ ಕಾರ್ತಿಕ್ ಅವರು, ಹಾಗೆ ಎಲ್ಲ ಯೋಗದೀಪಿಕಾ ವಿದ್ಯಾರ್ಥಿ ವೃಂದಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ಪಟ್ಟಾಭಿಷೇಕ ಮಹೋತ್ಸವದ ಈ ಪರ್ವಕಾಲದಲ್ಲಿ ತಮ್ಮನ್ನು ಪೂರ್ಣ ತೊಡಗಿಸಿಕೊಂಡು ಹಿಂದೆ ನಿಂತು ಎಲ್ಲ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸಿದಂತಹ ಸಂಯೋಜಕರಾದಂತಹ ವಿದ್ವಾಂಸರಾದ ಶ್ರೀ ಕಲ್ಮಂಜೆ ವಾಸುದೇವಾಚಾರ್ಯರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಎಲ್ಲ ಉತ್ಸವದಲ್ಲಿ ತಮ್ಮನ್ನ ಸಂಪೂರ್ಣ ತೊಡಗಿಸಿಕೊಂಡು ಅನುಕೂಲ ಮಾಡಿಕೊಟ್ಟಂತಹ ಶ್ರೀ ಪರಿವಾರ ಮಠದ ಎಲ್ಲ ಸಿಬ್ಬಂದಿ ವೃಂದ ಹಾಗೂ ಅಧಿಕಾರಿ ವೃಂದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದ ಸಮರ್ಪಣೆ ಮಾಡ್ತಾ, ಪತ್ರಿಕಾ ಮಾಧ್ಯಮ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಾದಸ್ವರದಲ್ಲಿ ಅತ್ಯುತ್ತಮವಾದ ಸೇವೆ ಸಲ್ಲಿಸಿದಂತಹ ತಮಿಳುನಾಡಿನ ಶ್ರೀ ಮಣಿ ವೃಂದ ಹಾಗೂ ಶಿವಮೊಗ್ಗದ ಶಂಕರ್ ಅವರಿಗೂ ಕೂಡ, ಶಿವಮೊಗ್ಗದ ಮಣಿಯವರು ತಮಿಳುನಾಡು ಪ್ರಾಂತದ ಶಂಕರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಸಂಗೀತ ಸೇವೆ ಸಲ್ಲಿಸಿದಂತಹ ವಿದ್ವಾನ್ ಶ್ರೀ ಸುಮುಖ ಮೊದ್ಗಲ್ಯವರಿಗೂ, ಶ್ರೀಮತಿ ಜ್ಯೋತ್ಸ್ನಾ ಅವರಿಗೂ, ಹಾಗೆ ಪಿಟೀಲು ವಾದಕರಾಗಿ ಸೇವೆ ಸಲ್ಲಿಸಿದಂತಹ ವಿದ್ವಾಂಸರಾದ ಶ್ರೀ ಶ್ರೀಧರಾಚಾರ್ಯ ಅವರಿಗೂ, ಮೃದಂಗ ವಾದಕರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀ ಶ್ರೀನಿಧಿ ಆಚಾರ್ಯ ಕೂಡ ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತಾ, ಈಗ ಪ್ರಭು ಶ್ರೀರಾಮದೇವರು ತನ್ನ ಮಡದಿಯೊಂದಿಗೆ ಮಗ ಶಿಷ್ಯರೊಂದಿಗೆ ಅಂತಃಪುರವನ್ನ ಸೇರ್ತಾನೆ, ಅದಕ್ಕೆ ನಾವು ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ತಾ, ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಹಾಗೆ ಈ ಎಲೆಕ್ಟ್ರಾನಿಕ್ ಸೇವೆ ಸೌಂಡ್ ವ್ಯವಸ್ಥೆ ಮಾಡುವಂತಹ ಮೊದಲ ಎಲೆಕ್ಟ್ರಿಕಲ್ಸ್ ಪರಿಮಾರು ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನೃತ್ಯ ಸೇವೆ ಸಲ್ಲಿಸಿದಂತಹ ವಿದುಷಿಗೂ ಕೂಡ ಹೃತ್ಪೂರ್ವಕವಾದಂತಹ ಪಾಡುತ್ತಲೆತ್ತಿದರು ಸಿರಿ ವರಗೆ ಶೋಭಾನೆ ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿದ್ದ ಕ್ಷೀರಾಂಬುಧಿಯಲ್ಲಿ ಜಯವಿದ್ದ ಕ್ಷೀರಾಂಬುಧಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲಿ ಶೋಭಾನೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ್ನಾಗೆರ ಹೂವೆ ಪಕ್ಷಿವಾಹನ್ನಾಗೆರ ಹೂವೆ ಅನುದಿನ ರಕ್ಷಿಸಲಿ ನಮ್ಮ ವಧು
ಶ್ರೀರಾಮ